ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮ. ಜೊತೆಗೆ ನಮ್ಮ ಜೊತೆ ವಿಶೇಷವಾಗಿರುವಂತಹ ಅತಿಥಿ ಇದ್ದಾರೆ. ಜೊತೆಗೆ ಅವರು ಮಾಡಿರುವಂತಹ ವಿಶೇಷವಾಗಿರುವಂತಹ ಸಾಧನೆ, ಜೊತೆಗೆ ನಾವು ಎಷ್ಟೇ ಸಾಧನೆಗಳನ್ನ ಮಾಡಬಹುದು, ಆದರೆ ಭಗವಂತನ ಸೇವೆ ಮಾಡುವಂಥದ್ದು ಎಲ್ಲ ಸಾಧನೆಗಳ ಅತಿ ದೊಡ್ಡದಾಗಿರುವಂತಹ ಸಾಧನೆ ಅನ್ನುವಂತಹ ವಿಚಾರ. ಇವೆಲ್ಲದರ ನಡುವೆ ಮೊನ್ನೆ ತಾನೇ ಸೋಮವಾರದಂದು ನಾವೆಲ್ಲರೂ ಕೂಡ ಪವಿತ್ರ ಹಬ್ಬವಾಗಿರುವಂತಹ ಬಕ್ರೀದನ್ನು ಬಹಳಷ್ಟು ಒಂದು ಸಂಭ್ರಮ ಸಡಗರದಿಂದ ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡಿದ್ವಿ. ಇವೆಲ್ಲದರ ನಡುವೆ ಇವತ್ತಿನ ನಮ್ಮ ಕಾರ್ಯಕ್ರಮವು ಕೂಡ ಸ್ವಲ್ಪ ವಿಶೇಷ, ಜೊತೆಗೆ ವಿಭಿನ್ನವಾಗಿರುವಂತಹ ಕಾರ್ಯಕ್ರಮ, ಜೊತೆಗೆ ವಿಶೇಷವಾಗಿರುವಂತಹ ಸಾಧನೆಯನ್ನು ಮಾಡಿರುವಂತಹ ಒಬ್ಬ ಯುವಕ ನಮ್ಮ ಜೊತೆ ಇದ್ದಾರೆ. ನಮ್ಮ ತುಳುನಾಡಿನ ಯುವಕ, ನಮ್ಮ ತುಳುನಾಡಿನ ಪೆರಿಯಡ್ಕದ ಯುವಕ ಕಾಲ್ನಡಿಗೆಯಲ್ಲಿ ಪವಿತ್ರ ಮೆಕ್ಕಕ್ಕೆ ತೆರಳಿ ಅಲ್ಲಿ ಹಜ್ ಯಾತ್ರೆಯನ್ನು ಮಾಡಿದ್ದಾರೆ. ಜೊತೆಗೆ ಇದು ಬಹಳಷ್ಟು ಸದ್ದು ಸುದ್ದಿ ಮಾಡಿತ್ತು. ಬಹಳಷ್ಟು ಜನರು ಹೇಳಿದರು, ನಮ್ಮ ತುಳುನಾಡಿನ ಪೆರಿಯಡ್ಕದ ಹುಡುಗ ಕೇವಲ ಪಾದಯಾತ್ರೆಯ ಮೂಲಕ, ಕಾಲ್ನಡಿಗೆಯ ಮೂಲಕ ಬಹಳಷ್ಟು ದೇಶಗಳನ್ನು ಹೋಗಿದ್ದಾರೆ, ಬಹಳಷ್ಟು ದೇಶಗಳನ್ನು ಸುತ್ತಾಡಿದ್ದಾರೆ, ರಾಜ್ಯಗಳನ್ನು ಸುತ್ತಾಡಿದ್ದಾರೆ. ತದನಂತರ ಮೆಕ್ಕಕ್ಕೆ ಹೋಗಿ ಅಲ್ಲಿ ಪವಿತ್ರವಾಗಿರುವಂತಹ ಅವರ ಹಜ್ ಯಾತ್ರೆಯನ್ನು ಮಾಡಿದ್ದಾರೆ. ಸೊ ಹಾಗಿದ್ದಾಗ ಈ ಒಂದು ರೋಚಕವಾಗಿರುವಂತಹ ಪ್ರಯಾಣ, ಆ ಒಂದು ಪಯಣ, ಆ ಒಂದು ಅನುಭವ, ಆ ಒಂದು ರೋಚಕ ಕಥನ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಇಡ್ತಾ ಹೋಗ್ತೀವಿ. ಯಾಕಂದರೆ ನಮ್ಮ ಕುಳ್ಳವಾಹಿನಿಯ ಸ್ಟುಡಿಯೋದಲ್ಲಿ ಸ್ವತಃ ಇವತ್ತು ನಮ್ಮ ಜೊತೆ ನೌಷದ್ ಅವರಿದ್ದಾರೆ. ನೌಷದ್ ಅವರನ್ನು ಆತ್ಮೀಯವಾಗಿರುವಂಥ ಸ್ವಾಗತವನ್ನು ಮಾಡಬೇಕು. ಅದರಲ್ಲೂ ಕೂಡ ಇವರೊಂದು ರೋಚಕವಾಗಿರುವಂಥ ಜರ್ನಿ ಇಲ್ಲಿ ತನಕ ಅಂತ ಬಂದಾಗ ಇವತ್ತು 2024ರಲ್ಲಿ ನಾವಿದ್ದೀವಿ, ಜೂನ್ ತಿಂಗಳಲ್ಲಿ ನಾವಿದ್ದೀವಿ. ಆದರೆ ಇವರು 2023 ಜನವರಿ 30ರಂದು ಈ ಜರ್ನಿಯನ್ನು ಪ್ರಾರಂಭ ಮಾಡ್ತಾರೆ. ಜಸ್ಟ್ ಇಮ್ಯಾಜಿನ್, 1 ವರ್ಷ 2 ದಿನ, 1 ವರ್ಷ 2 ದಿನ ಈ ಕಂಟಿನ್ಯೂಸ್ ಆಗಿರುವಂತಹ ದಣಿವರಿಯದ ಈ ಒಂದು ಜರ್ನಿ, ಬರೋಬ್ಬರಿ 8130 ಕಿಲೋಮೀಟರನ್ನು ಇವರು ಪ್ರಯಾಣ ಮಾಡ್ತಾರೆ. 8130 ಕಿಲೋಮೀಟರ್ ಕಾಲ್ನಡಿಗೆಯ ಮೂಲಕ ಇವರು ಪ್ರಯಾಣವನ್ನು ಮಾಡ್ತಾರೆ. ನಿಜವಾಗ್ಲೂ ಕೂಡ ಹೆಮ್ಮೆ ತರುವಂತಹ ವಿಚಾರ. ಅಂತಿಮವಾಗಿ ಅವರ ಹಜ್ ಯಾತ್ರೆಯನ್ನು ಅತ್ಯಂತ ಪುಣ್ಯದ ರೀತಿಯಲ್ಲಿ ಪವಿತ್ರವಾಗಿ ಆ ಒಂದು ಹಜ್ ಯಾತ್ರೆಯನ್ನು ಅವರು ಪೂರೈಕೆಯನ್ನು ಮಾಡ್ತಾರೆ. ಹಾಗಿದ್ರೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಜೊತೆಗೆ ತುಳುನಾಡು ಟು ಮಕ್ಕಾ ಆ ರೋಚಕವಾಗಿರುವಂತಹ ಜರ್ನಿ ಯಾವ ರೀತಿ ಇತ್ತು ಎಲ್ಲವನ್ನು ಕೂಡ ತಿಳಿದುಕೊಳ್ಬೇಕು. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಅಬ್ದುಲ್ ಖಲೀಲ್ ಯಾನೆ ನೌಷಾದ್ ಅವರು ಪೆರಿಯಡ್ಕದ ನಮ್ಮ ತುಳುನಾಡಿನ ಯುವಕ. ಈ ಒಂದು ಕಾಲ್ನಡಿಗೆಯಲ್ಲಿ ಮಂಗಳೂರು ಟು ಅಂದರೆ ನಮ್ಮ ತುಳುನಾಡಿನಿಂದ ಮಕ್ಕಕ್ಕೆ ಪ್ರಯಾಣವನ್ನು ಬೆಳೆಸಿರುವಂಥದ್ದು. ಹಾಗಿದ್ದಾಗ ಬಹಳಷ್ಟು ರೋಚಕವಾಗಿರುವಂತಹ ಜರ್ನಿ ಇದೆ. ಕರ್ನಾಟಕ ಜೊತೆಗೆ ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ, ಹರಿಯಾಣ, ಡೆಲ್ಲಿ, ತದನಂತರ ಪಂಜಾಬನ್ನು ಸೇರ್ತಾರೆ. ಪಂಜಾಬನ್ನು ದಾಟಿ ತದನಂತರ ಪಾಕಿಸ್ತಾನದ ವಾಘಾ ಗಡಿ ಮೂಲಕ ಪಾಕಿಸ್ತಾನ ಪ್ರವೇಶ ಮಾಡ್ತಾರೆ. ತದನಂತರ ಅವರು ಓಮನ್ಗೆ ಹೋಗ್ತಾರೆ, UAE ಹೋಗ್ತಾರೆ, ಜೊತೆಗೆ ಸೌದಿ ಅರೇಬಿಯಾಕ್ಕೆ ಹೋಗ್ತಾರೆ. ತದನಂತರ ಅಲ್ಲಿ ಪವಿತ್ರವಾಗಿರುವಂತಹ ಹಜ್ ಯಾತ್ರೆಯನ್ನು ಅವರು ಪೂರ್ಣಗೊಳಿಸ್ತಾರೆ ಕಾಲ್ನಡಿಗೆಯ ಮೂಲಕ. ಆ ಸಂದರ್ಭ ಬಹಳಷ್ಟು ಅವರ ಅಭಿಮಾನಿಗಳು, ಬಹಳಷ್ಟು ಕಾರ್ಯಕರ್ತರು, ಬಹಳಷ್ಟು ಜನರು ಅವರಿಗೆ ಉತ್ಸಾಹವನ್ನು ಕೊಟ್ಟಿದ್ದಾರೆ, ಅವರಿಗೆ ಅಭಿಮಾನವನ್ನು ಕೊಟ್ಟಿದ್ದಾರೆ, ಪ್ರೀತಿ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಆ ವಿಡಿಯೋಗಳನ್ನು ನೋಡ್ತಾನೆ ಇದ್ದೀವಿ ಸೋಷಿಯಲ್ ಮೀಡಿಯಾಗಳಲ್ಲಿ. ನಿಜವಾಗ್ಲೂ ಕೂಡ ಇದು ಏನು ಜೀವನದಲ್ಲಿ ಮರೆಯಲಾಗದಂತಹ ಕ್ಷಣ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಾಗಿದ್ದಾಗ ಈ ಒಂದು ರೋಚಕವಾಗಿರುವಂತಹ ಜರ್ನಿ ಯಾವ ರೀತಿ ಇತ್ತು, ನೌಷಾದ್ ಅವರು ಯಾವ ರೀತಿ ಈ ಜರ್ನಿಯನ್ನ ಪೂರ್ಣಗೊಳಿಸಿದ್ದಾರೆ, ಒಂದು ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಕಾಲ್ನಡಿಗೆಯಲ್ಲಿ ಮೆಕ್ಕಕ್ಕೆ ತೆರಳಿದ ಪೆರಿಯಡ್ಕದ ಅಬ್ದುಲ್ ಖಲಾಲಿಯ ನೌಷಾದ್ 2023 ಜನವರಿ 30ರಂದು ಕಾಲ್ನಡಿಗೆಯ ಪವಿತ್ರ ಹಜ್ ಯಾತ್ರೆ ಪ್ರಾರಂಭ. ಕಾಲ್ನಡಿಗೆಯಲ್ಲಿ ಮೆಕ್ಕಕ್ಕೆ ತೆರಳಿ ಹಜ್ ಕಾರ್ಯ ಪೂರೈಸಿದ ಪೆರಿಯಡ್ಕದ ಅಬ್ದುಲ್ ಖಲಾಲಿಯ ನೌಷಾದ್ ಜೂನ್ 20ರಂದು ಪೆರಿಯಡ್ಕಕ್ಕೆ ತಲುಪಿದ್ದಾರೆ. ಒಂದು ವರ್ಷ 2 ದಿನ, ಬರೋಬ್ಬರಿ 8130 ಕಿಲೋಮೀಟರ್ ದೂರ, 2024ರ ಫೆಬ್ರವರಿ 8ರಂದು ಮೆಕ್ಕಾ ತಲುಪಿದ ರೋಚಕ ಜರ್ನಿ. ಅಬ್ದುಲ್ ಖಲೀಲ್ 2023 ಜನವರಿ 30ರಂದು ಮಸೀದಿಯಲ್ಲಿ ಪ್ರಾರ್ಥನೆ ನೆರವೇರಿಸಿ ಹೊರಟು ನಡಿಗೆ ಮೂಲಕ ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ್, ಹರಿಯಾಣ, ಡೆಲ್ಲಿ, ಉತ್ತರ ಪ್ರದೇಶ, ಪಂಜಾಬ್ ದಾಟಿ ಪಾಕಿಸ್ತಾನದ ಗಡಿ ವಾಘಾ ಮೂಲಕ ಪಾಕಿಸ್ತಾನ ಪ್ರವೇಶ ಮಾಡಿದ್ರು. ಮೆಕ್ಕದಲ್ಲಿ 4 ತಿಂಗಳು 26 ದಿವಸ ಇದ್ದು ಜೂನ್ 16 ಪವಿತ್ರ ಹಜ್ ಕರ್ಮ ಮುಗಿಸಿದ ಖಲೀಲ್
ಎಸಿದು ಅಬ್ದುಲ್ ಖಲೀಲ್ ಯಾ ನೌಶಾದ್ ಅವರು ನಮ್ಮ ಪೆರಿಯಾಡ್ಕದ ತುಳುನಾಡಿನ ಯುವಕ. ಕಾಲ್ನಡಿಗೆಯಲ್ಲೇ ಪಾದಯಾತ್ರೆಯಲ್ಲೇ ಪವಿತ್ರ ಮೆಕ್ಕಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಅವರ ಹಜ್ ಯಾತ್ರೆಯನ್ನು ಅತ್ಯಂತ ಪವಿತ್ರ ರೀತಿಯಲ್ಲಿ, ಪುಣ್ಯದ ರೀತಿಯಲ್ಲಿ ಅವರು ಅವರ ಹಜ್ ಯಾತ್ರೆಯನ್ನು ಪೂರ್ಣಗೊಳಿಸಿದ್ದಾರೆ. ಇವೆಲ್ಲದರ ನಡುವೆ ಈ ಒಂದು ರೋಚಕವಾಗಿರುವಂತಹ ಜರ್ನಿ, ಯಾಕಂದರೆ ತುಳುನಾಡಿನ ಮೆಕ್ಕಕ್ಕೆ ಕಾಲ್ನಡಿಗೆಯಲ್ಲಿ ಹೋಗಬೇಕು ಅಂತ ಬಂದಾಗ ಇಟ್ಸ್ ನಾಟ್ ಅ ಜೋಕ್ ಅಲ್ವಾ. ಯಾವ ರೀತಿ ಇರುತ್ತೆ ಆ ಒಂದು ಪರಿಶ್ರಮ, ಆ ಒಂದು ಶ್ರಮ, ಜೊತೆಗೆ ಆ ಒಂದು ಪ್ರಾಮಾಣಿಕತೆ, ಆ ಒಂದು ಶ್ರದ್ಧೆ. ಆ ಶ್ರದ್ಧೆಯ ಮೇಲೆ, ಆ ಒಂದು ಪ್ರಾಮಾಣಿಕತೆಯ ಮೇಲೆ, ಪರಿಶ್ರಮದಿಂದ ಎಷ್ಟೇ ಕಷ್ಟಪಟ್ಟರೂ ಕೂಡ ಬೇರೆ ಬೇರೆ ರಾಜ್ಯಗಳಿಗೆ ಹೋಗುವಂಥದ್ದು, ಇವನ್ ದೇಶಗಳಿಗೂ ಹೋಗುವಂಥದ್ದು, ಅಲ್ಲಿ ನಡೆದುಕೊಂಡು ಹೋಗಿ ಮಕ್ಕಕ್ಕೆ ಸೇರುವಂಥದ್ದು. ಸೊ ಇದೆಲ್ಲವೂ ಕೂಡ ನಿಜಗಳು ರೋಚಕವಾಗಿರುವಂಥ ಜರ್ನಿ. ಆ ವಿಚಾರದ ಬಗ್ಗೆ ಮಾತಾಡಬೇಕು. ನಮ್ಮ ಜೊತೆ ನೇರವಾಗಿ ಅಬ್ದುಲ್ ಖಲೀಲ್ ಯಾ ನೌಶಾದ್ ಅವರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂಥ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ನೌಶಾದ್ ಅವರು, ಆತ್ಮೀಯವಾಗಿರುವಂಥ ಸ್ವಾಗತ ಸರ್. ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಿ? ಓಕೆ, ಮೊದಲದಾಗಿ ಅಭಿನಂದನೆಗಳು. ಒಂದು ರೋಚಕವಾಗಿರುವಂತಹ ಜರ್ನಿ ನಿಜವಾಗ್ಲೂ ಕೂಡ. ಒಂದು ಭಗವಂತನಲ್ಲಿ ಹೋಗಬೇಕು, ಜೊತೆಗೆ ಈ ಒಂದು ಹಜ್ ಯಾತ್ರೆಯನ್ನು ಪೂರ್ಣಗೊಳಿಸಬೇಕು ಅನ್ನೋ ಬಹಳಷ್ಟು ಜನರ ಕನಸು. ಅದನ್ನ ಇಷ್ಟು ಕಾಲ್ನಡಿಗೆಯಲ್ಲಿ ಹೋಗುವಂಥ ಮತ್ತೊಂದು ಪುಣ್ಯದ ಕೆಲಸ. ಹೇಗೆ ಅನಿಸ್ತಾ ಇದೆ ಈಗ ನೌಶಾದ್ ಅವರೇ? 1 ವರ್ಷ 2 ದಿನ. ಆಕ್ಚುಲಿ ಹೇಳಿದ್ರೆ ಮೊದಲನೇದಾಗಿ ಎಲ್ಲರ ಪ್ರಾರ್ಥನೆಯಿಂದಾಗಿ ಇದು ನನ್ನ ಸಕ್ಸಸ್ ಕಂಡದು. ಜಾತಿ ಭೇದ ಯಾವುದಿಲ್ಲ, ಎಲ್ಲರೂ ಪ್ರತಿಯೊಬ್ಬರು. ಯಾಕೆಂದ್ರೆ ನನ್ನ ಸಫರ್, ನನ್ನ ಪ್ರಯಾಣದಲ್ಲಿ ಪ್ರತಿಯೊಬ್ಬರು ಸಹ ನನಗೆ ಪ್ರಾರ್ಥನೆ ಮಾಡಿದ್ದಾರೆ, ಚೆನ್ನಾಗಿ ಹೋಗಿ ಬಾ ಅಂತ ಹೇಳಿ ಎಲ್ಲರೂ ಪ್ರಾರ್ಥನೆ ಮಾಡಿ ಕೊಟ್ಟಿದ್ದಾರೆ. ಆದುದರಿಂದ ನಾನು ಅಲ್ಲಿ ಹೋಗಿ ತಲುಪಿ ನನ್ನ ಪವಿತ್ರ ಹಜ್ಜಿ ಕರ್ಮವನ್ನು ಪೂರ್ಣಗೊಳಿಸಲಾಯಿತು. ಹಾಗೇನೆ ಮೊದಲನೇಗೆ ನನ್ನ ಊರಿಂದ ನಾ ಬಿಟ್ಟ ಮೇಲೆ ಮಸೀದಿ ಹೋಗಿ, ಮಸೀದಿ ನನ್ನ ಜಮಾತ್ ಅಂತ ಇರುತ್ತೆ ಮಸೀದಿಯಲ್ಲಿ, ಆ ಜಮಾತ್ ಅವ್ರು ನನಗೆ ಬೀಳ್ಕೊಡಿ ಕೊಟ್ಟರು. ತುಂಬಾ ಖುಷಿ ಆಯ್ತು. ಅವರೆಲ್ಲ ನನ್ನ ಜೊತೆ ಇದ್ರು. ಉಪ್ಪಿನಂಗಡಿ ತನಕ, ನನ್ನ ಉಪ್ಪಿನಂಗಡಿ ಆದಂತ ಗ್ರಾಮ, ಅಲ್ಲಿ ತನಕ ಬಂದು ಅಲ್ಲಿ ತನಕ ನನಗೆ ಬೀಳ್ಕೊಡಿ ಕೊಟ್ಟಿದ್ದರು, ನನ್ನ ಜೊತೆನೇ ಇದ್ದರು. ಅಲ್ಲಿಂದ ಆದ್ಮೇಲೆ ಸಿಂಗಲ್ ಹೋದೆ. ಸಿಂಗಲ್ ಅಂದ್ರೆ ಒಂದು ಮಾನಿ ತನಕ ನನ್ನ ಬ್ರದರ್ಸ್ ಇದ್ರು ಇಬ್ರು. ಅಲ್ಲಿಂದ ಆದ್ಮೇಲೆ ಮಾನಿಯಲ್ಲಿ ಒಂದು ಮಸೀದಿಯಲ್ಲಿ ಸ್ಟೇ ಆಗಿದ್ದೆ. ಅದಾದ್ಮೇಲೆ ಸಿಂಗಲ್, ಮತ್ತೆ ಯಾರಿಲ್ಲ, ಒಂದು ಯಾರಿಲ್ಲ, ನಾನು ಒಬ್ನೇ. ಮತ್ತೆ ಹೋಗ್ತಾ ಇರ್ತಾರೆ, ಬಟ್ ನನ್ನ ಜೊತೆ ಅಂತೇಳಿ ಯಾರಿಲ್ಲ, ಒಬ್ನೇ ಇದ್ದ. ಕಂಟಿನ್ಯೂಸ್ಲಿ ಹೋಗಿ ಉಲ್ಲಾಳಕ್ಕೆ ಹೋದೆ. ಉಲ್ಲಾಳಕ್ಕೆ ಮಂಗಳೂರಲ್ಲಿ, ಸಾರಿ 2ನೇ ದಿವಸ ಅಡ್ಡಿಯಲ್ಲಿ ಸ್ಟೇ ಆದ, 3ನೇ ದಿವಸ ಮಂಗಳೂರಲ್ಲಿ ಸ್ಟೇ ಆದ. ಮಂಗಳೂರಲ್ಲಿ 3 ದಿವಸ ಸ್ಟೇ ಆಗೋಕ್ಕಿಂತ ಮುಂಚೆ ಉಲ್ಲಾಳ ದರ್ಗಕ್ಕೆ ಹೋಗಿ ಅಲ್ಲಿ ತಲುಪುವಾಗ ನನಗೆ ಸ್ವಲ್ಪ ನೋವಕ್ಕೆ ಸ್ಟಾರ್ಟ್ ಆಯ್ತು. ಯಾಕೆಂದ್ರೆ ಒಂದು 20 kg ತನಕ ಒಂದು ಬ್ಯಾಗ್ ಇತ್ತು, ಆ ಬ್ಯಾಗಿನ ಸ್ವಲ್ಪ ನೋವಕ್ಕೆ ಸ್ಟಾರ್ಟ್ ಆಯ್ತು. ಅದಕ್ಕೋಸ್ಕರ ಏನ್ ಮಾಡಿದೆ, ಮತ್ತೆ ಬ್ರದರ್ಸ್ ಅವ್ರು ಕಾರ್ ಎತ್ಕೊಂಡ್ ಬಂದ್ರು. ಮತ್ತೆ ಕಾರ್ ಬಂದ್ಮೇಲೆ ಸ್ವಲ್ಪ ನನಗೆ ಬ್ಯಾಗ್ ಎಲ್ಲ ಕಾರಲ್ಲಿ ಇಟ್ಟು ಅವರು ನನ್ನ ಜೊತೆ ಮುಂಬೈ ತನಕ ಇದ್ರು. ಹೋಗೋ ದಾರಿ ಮಧ್ಯದಲ್ಲಿ ಬಿಸಿಲು, ನಾನು ಹೋಗಂತ ಟೈಮ್ ಮಂಗಳೂರಲ್ಲಿ ಬಿಸಿಲಿತ್ತು. ಪನಂಬೂರು ನಿಮಗೆ ಗೊತ್ತಿರಬಹುದು, ಪನಂಬೂರು ಸೆಕೆ ಯಾವ ರೀತಿ ಇದೆ, ಗಾಳಿ ಯಾವ ರೀತಿ ಇದೆ. ಯಾಕೆಂದ್ರೆ ಆ ಕಡೆ ಹಬ್ಬಾರಿ ಕಡೆ ಇದು ಗ್ಯಾಸ್ ಇದೆಲ್ಲ ಇರುವಾಗ ತುಂಬಾ ನನ್ನ ಮನಸ್ಸಿಗೆ ಅನಿಸಿತ್ತು, ಯಾಕೆ ಎಷ್ಟು ಕಷ್ಟ ಪಡ್ತಾ ಇರೋದು ಅಂತ. ಮತ್ತೆ ನಾನು ಅನ್ಕೊಂಡೆ, ಕಷ್ಟ ಪಡ್ಲೇಬೇಕು. ಸಫರ್ ಮೇಲೆ ನಾವೆಲ್ಲವೂ ತಾಳ್ಮೆ, ಇದರಲ್ಲಿ ಫಸ್ಟ್ ಬೇಕಾದ್ರೂ ತಾಳ್ಮೆ. ಪ್ರತಿಯೊಂದು ವಿಷಯದಲ್ಲಿ ತಾಳ್ಮೆ ಬೇಕು. ನಮಗೆ ಪಾಸಿಟಿವ್ ಬರುತ್ತೆ, ನೆಗೆಟಿವ್ ಬರುತ್ತೆ, ಎಲ್ಲ ಸೆಕೆಂಡ್ ಮ್ಯಾಟರ್. ಫಸ್ಟ್ ತಾಳ್ಮೆ ಬೇಕು. ಆ ತಾಳ್ಮೆ ಇದ್ರೆ ಮಾತ್ರ ನಮಗೆ ಸಕ್ಸಸ್ ಸಾಧಿಸಬಹುದು, ಇಲ್ಲದಿದ್ರೆ ಆಗಲ್ಲ. ಹಾಗೆ ಮುಂದೆ ಹೋಗಿ ಮತ್ತೆ ನಾನು ಅನ್ಕೊಂಡೆ, ಹಿಂದೆ ಹೋದ್ರೆ ನನ್ನ ಮರ್ಯಾದೆ ಪ್ರಶ್ನೆ, ಮುಂದೆ ಟಾರ್ಗೆಟ್ ಆಗ್ಲೇಬೇಕಂತೇಳಿ ಹಠ ಇಟ್ಕೊಂಡು ಹೋಗಿ ಎಲ್ಲ ನನ್ನ ಯಾವ ರೀಚ್ ಆಗ್ಬೇಕಲ್ಲ ರೀಚ್ ಆಗಿ, ರಂಜಾನ್ ಮೂಮೆಂಟ್ 2023 ರಂಜಾನ್ ಮುಂಬೈಗೆ ರೀಚ್ ಆದೆ. ಮುಂಬೈಲಿ 1 ತಿಂಗಳು ಸ್ಟೇ ಆಗಿದ್ದೆ. ರಂಜಾನ್ ನಡೆಯಕ್ಕಾಗಲ್ಲ ಅಂತ ಸ್ಟೇ ಆಗಿದ್ದೆ. ಮತ್ತೆ ಅಲ್ಲಿಂದ ನಮ್ಮ ಸಫರ್ ಮತ್ತೆ ಸ್ಟಾರ್ಟ್ ಆಯ್ತು. ಗುಜರಾತ್ ನೆಕ್ಸ್ಟ್ ಕಂಟ್ರಿ ಆಗಿ ಬಂತು ಗುಜರಾತ್. ಗುಜರಾತ್ ಅಲ್ಲಿ ಪಬ್ಲಿಕ್ ಸ್ವಲ್ಪ ಸೇರಕ್ಕೆ ಸ್ಟಾರ್ಟ್ ಆಯ್ತು. ಪಬ್ಲಿಕ್ ಸೇರಕ್ಕೆ ರೀಸನ್ ಅಂದ್ರೆ, ಸ್ವಲ್ಪ ಮಂದಿ ಹೇಳ್ತಾರೆ ವಿಡಿಯೋ ಮಾಡಬಾರ್ದು, ಯಾಕಂದ್ರೆ ನಮ್ಮಿದ್ರಲ್ಲಿ ಹೇಳ್ತಾರೆ ಪಬ್ಲಿಸಿಟಿ ಯಾಕೆ ಮಾಡ್ತೀರಾ, ಹಂಗೆ ಮಾಡ್ತೀರಾ ಅಂತ ಹೇಳಿ. ಈ ವಿಡಿಯೋದಿಂದ ನನಗೆ ಎಷ್ಟೋ ಸೇಫ್ ಆಗಿದೆ, ಒಂದನೇದು. ಎರಡನೇದು ಎಷ್ಟೋ ಫೆಸಿಲಿಟಿ ಸಿಕ್ಕಿದೆ. ಮೂರನೇದು ನನಗೆ ತುಂಬಾ ಅನುಭವಗಳು ಸಿಕ್ಕಿದೆ, ಹಾಗೂ ಒಂದು ಮೆಮೊರೇಬಲ್ ಆಗಿರುತ್ತೆ. ಮತ್ತೆ ನನಗೆ ಈ ಹಜ್ ವೀಸಾ ಅಂತಂದು, ನಾನು ಸೌದಿಯಲ್ಲಿದ್ದು ಇಂಡಿಯಾದಿಂದ ಹಜ್ ವೀಸಾ ಮಾಡಕ್ಕೆ ಅಷ್ಟು ಈಸಿ ಇಲ್ಲ, ತುಂಬಾ ಕಷ್ಟ. ನಾನು ಇಂಡಿಯಾದಲ್ಲೇ ಬೇಕು ಹಜ್ ವೀಸಾ ಮಾಡ್ಬೇಕಾದ್ರೆ. ಇಂಥ ಪರಿಸ್ಥಿತಿ ಇರುವಾಗ ಮತ್ತೆ ಪಾಕಿಸ್ತಾನ ವೀಸಾ ಅಷ್ಟು ಸುಲಭ ಇಲ್ಲ ಕೊಡ, ತುಂಬಾ ಟಫ್ ಇದೆ. ಪಾಕಿಸ್ತಾನ ವೀಸಾಕ್ಕೋಸ್ಕರ ನಾನು 3 ತಿಂಗಳು ವೈಟಿಂಗ್ ಅಲ್ಲಿ ಇದ್ದೆ ಡೆಲ್ಲಿಯಲ್ಲಿ, ನನಗೆ ಕೊಟ್ಟಿರಲಿಲ್ಲ ವೀಸಾ. ಹಾಗೆ ಸಫರ್ ಹೋಗ್ತಾ ಇತ್ತು. ಹೋಗುವಾಗ ಕಿಲೋಮೀಟರ್ ಸ್ವಲ್ಪ ಜಾಸ್ತಿ ಆಗ್ತಾ ಬಂತು. ಯಾಕೆಂದ್ರೆ ನಮಗೆ ಫಸ್ಟ್ ಡೇ ಸ್ವಲ್ಪ, ಇವಾಗ ನಾವೊಂದು ವರ್ಕೌಟ್ ಹೋಗೋದ್ರೆ 1 ವಾರ ಬೇಕು, ಜ್ವರ ಬರುತ್ತೆ, ಮೈಕೈ ಹೋಗುತ್ತೆ ನಾರ್ಮಲ್ ಆಗಿ. ಮತ್ತೆ 1 ವಾರ ನಮ್ಮ ವೈಟ್ ಸಹ ಜಾಸ್ತಿ ಆಗುತ್ತೆ. ಹಂಗೇನೆ ಸೇಮ್ ನನ್ನ ಸ್ಪೀಡ್ ಜಾಸ್ತಿ ಆಯ್ತು, ಕಿಲೋಮೀಟರ್ ಜಾಸ್ತಿ ಆಗ್ತಾ ಬಂತು. ಹಾಗೆ ಸಫರ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೇಟ್ ಆಗಿ ರಾಜಸ್ಥಾನ ಬಂದು, ರಾಜಸ್ಥಾನ ಅಜ್ಮೀರಲ್ಲಿ ಹೋಗಿ ಅಲ್ಲಿ ಜಿಯಾರತ್ ಮಾಡ್ಕೊಂಡು ಮತ್ತೆ ಅಲ್ಲಿಂದ ಸೀದಾ ಹರಿಯಾಣ ಎಂಟರ್ ಆದ. ಹರಿಯಾಣಗೆ ಎಂಟರ್ ಆಗಿ ನಾನು ಮತ್ತೆ ಡೆಲ್ಲಿಗೆ ಎಂಟರ್ ಆದೆ. ಡೆಲ್ಲಿಯಲ್ಲಿ ಹೋಗಿ ಸ್ಟೇ ಮಾಡುವಂತ ಪರಿಸ್ಥಿತಿ ಬಂತು ವೀಸಾಕ್ಕೋಸ್ಕರ. ಎಲ್ಲ ಕಂಟ್ರಿ ವೀಸಾ ಆಗಿತ್ತು, ಪಾಕಿಸ್ತಾನ ಒಂದು ಕಂಟ್ರಿಗೆ ವೀಸಾಕ್ಕೋಸ್ಕರ. ಆಕ್ಚುಲಿ ನನ್ನ ಮನಸ್ಸಲ್ಲಿ ಅಂತ ನಿಯತ್ತಿರ್ಲಿಲ್ಲ ಪಾಕಿಸ್ತಾನಿಗೆ ಹೋಗ್ಬೇಕಂತೇಳಿ. ನನಗೆ ಯಾವುದೋ ಒಂದು ಥ್ರೂ ಅಲ್ಲಿ ಪಾಕಿಸ್ತಾನ ವೀಸಾ ಸಿಗುತ್ತೆ ಅಂತ ಹೇಳಿದ್ರು. ಹಾಗೆ ಎಂಬಸಿಗೆ ಎಂಟರ್ ಆದ್ವಿ. ಎಂಬಸಿಯಲ್ಲಿ ನನಗೆ ಟೈಮ್ ಕೊಟ್ಟರು, 5 ತಿಂಗಳು ಟೈಮ್ ಕೊಡ್ಬೇಕಂತೇಳಿ.
5 ತಿಂಗಳು ನೀವು ಲೆಟರ್ ಕೊಡಬೇಕು. ಹಾ. ಬಟ್ ಟೂರಿಸ್ಟ್ ವೀಸಾ ಸಿಗುತ್ತೆ. ಹಾ. ಟೂರಿಸ್ಟ್ ವೀಸಾ ಅಂದ್ರೆ ಇಂಡಿಯಾದಿಂದ ಪಾಕಿಸ್ತಾನ ಎಂಟರ್ ಆಗಬೇಕು, ರಿಟರ್ನ್ ಪಾಕಿಸ್ತಾನದಿಂದ ಇಂಡಿಯಾಕ್ಕೆ ಬರಬೇಕು. ಹಾ. ನಮಗೆ ಬೇಕಾದ ಟೂರಿಸ್ಟ್, ನಮಗೆ ಟ್ರಾನ್ಸಿಟ್ ವೀಸಾ. ಓಕೆ. ಟ್ರಾನ್ಸಿಟ್ ವೀಸಾ ಅವ್ರು ಯಾರಿಗೂ ಕೊಡಲ್ಲ. ಓಕೆ. ಅಂತ ಪರಿಸ್ಥಿತಿಯಲ್ಲಿ ನಾನೇನ್ ಮಾಡಿದೆ, ಅವ್ರು ತುಂಬಾ ರಿಕ್ವೆಸ್ಟ್ ಮಾಡಿದೆ, ನನಗೆ ವೀಸಾ ಬೇಕಲೇಬೇಕು, ನಾನು ಒಂದು ಹಜ್ಜಿ ಕರ್ಮಕ್ಕೆ ಹೋಗ್ತಾ ಇರೋದು, ಹಾಗೆ ನೀವು ಸ್ವಲ್ಪ ಅರ್ಥ ಮಾಡಿ, ಹಂಗೆ ತುಂಬಾ ರಿಕ್ವೆಸ್ಟ್ ಅಲ್ಲಿ ಮಾಡಿದೆ. ಓಕೆ. ನಂಗೆ ಲೆಟರ್ ಕೊಟ್ಟಿದ್ದೆ, ಲೆಟರ್ ಎಲ್ಲ ಕೊಟ್ಟೆ ಅವರಿಗೆ. ಲೆಟರ್ ಕೊಟ್ಟು ವೈಟಿಂಗ್ ಅಲ್ಲಿ ಇದೆ 3 ತಿಂಗಳು. ಮತ್ತೆ ಅಲ್ಲಿ ಆದಂತ ಸ್ವಲ್ಪ ಆರೋಗ್ಯ ಸಮಸ್ಯೆ, ಮತ್ತೆ ಕಿಡ್ನಿ ಸ್ಟೋನ್ ಆಗಿತ್ತು. ಕಿಡ್ನಿ ಸ್ಟೋನ್ ಆಗುವಾಗ ಎಲ್ಲರೂ ಹೇಳ್ಬೋದು, ಎಲ್ಲರೂ ತುಂಬಾ ಮಂದಿ ಬ್ಯಾಡ್ ಕಾಮೆಂಟ್ ಆಗಿ ಮಾಡಿದ್ರು, ಇವನು ರಿಟರ್ನ್ ಊರಿಗೆ ಬರ್ತಾನೆ, ಇವನ್ ಟಾರ್ಗೆಟ್ ಖಾತೆ ಫಿನಿಶ್ ಮಾಡಲ್ಲ, ಹಾಗೆಲ್ಲ. ಬಟ್ ನಮ್ಮ ಛಲ ಇದಲ್ವಾ, ನಮ್ಮ ಛಲ, ನಮ್ಮ ಹಠ ಹಿಡಿದ್ರೆ ಏನು ಬೇಕು ಸಾಧಿಸಬಲ್ಲ. ಸ್ಪೆಷಲ್ ಆಗಿ ಮಕ್ಕಳಿಗೆ ಹೇಳ್ತಾ ಇದೀನಿ, ನಾನು ಆಕ್ಚುಲಿ ಕಲ್ತದ್ದು SLC, ಆದ್ರೂ ನನ್ನ ಅನುಭವ ಮತ್ತೆ ನಾನು ಅವಾಗೆಲ್ಲ ಕಲಿಯಕ್ಕೆ ಮನಸ್ಸಿರ್ಲಿಲ್ಲ, ಯಾಕೆ ಕಲಿದು ಸುಮ್ಮನೆ ಅಂತೇಳಿ. ಅದು ಇವಾಗಿರುವಂತಹ ಹಠ ನಾನು ಅವಾಗ ಹಿಡಿತಾ ಇದ್ರೆ ನಾನು ಎಲ್ಲೇ ಇರ್ತಾ ಇದ್ದೆ. ಅಂತದಕ್ಕೆ ನಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದೆ, ನಿಮ್ಮ ಛಲವನ್ನು ನೀವು ಯಾವತ್ತೂ ಬಿಡಬೇಡಿ, ನಿಮ್ಮ ಛಲ ಕಲಿಯುವುದರಲ್ಲಿ ನೀವು ಯಾವತ್ತೂ ಬಿಡಬೇಡಿ. ಖಂಡಿತವಾಗಿ ಇವತ್ತಲ್ಲದಿದ್ರೆ ನಾಳೆ ಸಾಧಿಸ್ತೀರಾ. ಇವತ್ತಲ್ಲ ನಾಳೆ ಒಂದಲ್ಲ ಒಂದು ದಿವಸ ಅದಕ್ಕೆ ನಿಮಗೆ ಫಲ ಸಿಗುತ್ತೇನೆ. ಇದೊಂದು ಸ್ಪೆಷಲ್ ಆಗಿ ಮಕ್ಕಳಿಗೆ, ಯುವ ಜನರಿಗೆ ಒಂದು ವಿಶೇಷ ಆಗಿ ಹೇಳ್ತೀನಿ, ನಿಮ್ಮ ಛಲವನ್ನು ಯಾವತ್ತು ಒಂದು ಗೋಲ್ ಇರುತ್ತಲ್ಲ, ಗೋಲ್ ನಿಮ್ಗೆ 100% ಸಿಗುತ್ತೆ. ಅದು ಕಷ್ಟನ ಸುಖನ ಎಲ್ಲನೂ ಅನುಭವಿಸಬೇಕು. ಪ್ರತಿಯೊಂದು ಅನುಭವಿಸಿದ್ರೆ ನಮ್ಗೆ ಅದು ಫಲ ಸಿಗುತ್ತೆ. ಮತ್ತೆ ಅಲ್ಲಿಂದ ನಾನು ಪಂಜಾಬ್ UP ಎಂಟರ್ ಆದೆ. UP ಅಲ್ಲಿ ನೀವು ವಿಡಿಯೋ ಎಲ್ಲ ನೋಡಿರ್ಬೋದು. UP ಅಲ್ಲಿ ನಡೆಯೋಕ್ಕೆಲ್ಲ ತುಂಬಾ ಕಷ್ಟ ಆಗಿತ್ತು, ಪೊಲೀಸ್ ಲಾಠಿ ಚಾರ್ಜ್ ಅದು ಇದೆಲ್ಲ ಆಗಿತ್ತು. ಅಲ್ಲಿಂದ ನೆಕ್ಸ್ಟ್ ಕಂಟ್ರಿ ಆಗಿ ಬರೋದು ಪಂಜಾಬಿನ ಜನರು ತುಂಬಾ ಒಳ್ಳೆ ಜನರು, ತುಂಬಾ ಖುಷಿ ಆಯ್ತು. ಸಿಂಗ್ಗಳು ಒಳ್ಳೆ ಮನುಷ್ಯರು. ಅವರಿಗಿನ ಶಾಕ್ ಆಗ್ತಿತ್ತು, ಹೌದಂತ ನನಗೆ ಬೇಕಾದಂತ ಫುಡ್ ಫೆಸಿಲಿಟಿ, ನನಗೆ ಇಂಡಿಯಾದಲ್ಲಿ ಎಲ್ಲೂ ನಾನು ರೋಡ್ ಸೆಲ್ ಅಂತೂ ಎಲ್ಲೂ ನಾ ಮಲ್ಕೊಂಡಿಲ್ಲ, ಎಲ್ಲ ಫೆಸಿಲಿಟಿ ಎಲ್ಲ ಮಾಡ್ತೀವಿ. ಇವಾಗ ಒಂದೊಂದು ಊರಲ್ಲಿ ಪ್ರಧಾನ ಅಂತ ಇರುತ್ತೆ, ಇಲ್ಲಿ ಒಂದು ಮೈನ್ ಜನ ಅಧ್ಯಕ್ಷರು ಅಂತ ಇರ್ತಾರೆ, ಅಲ್ಲಿ ಅವರು ಪ್ರಧಾನ ಅಂತ ಕರೀತಾರೆ. ಅವ್ರು ಬೇಕಾದಂತ ಫಸ್ಟಿಗೆ ನಮ್ಮ ಟೀಮ್ ಇತ್ತು, ಟೀಮ್ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು, ಸ್ವಲ್ಪ ಮಂದಿ ಹೇಳ್ತಾರೆ ಇವರು ಟೀಮ್ ಅನ್ನೆಲ್ಲ ಕಟ್ಕೊಂಡು ಹೋಗಿದ್ದಾರೆ ಅಂತ. ಖಂಡಿತವಾಗಿಲ್ಲ, ನಾನು ಇಲ್ಲಿ ಒಬ್ಬನೇ ಹೋಗಿರೋದು. ಟೀಮ್ ನನ್ನ ಮೇಲೆ ಪ್ರೀತಿಯಲ್ಲಿ ಬರ್ತಾ ಇಲ್ಲ, ಒಬ್ಬನೇ ಹೋಗಿರೋದು. ಟೀಮ್ ನನ್ನ ಮೇಲೆ ಪ್ರೀತಿ ಬರ್ತಾ ಇಲ್ಲ, ಅವರು ದೇವರ ಮೇಲೆ ಹಾಗೂ ಮಕ್ಕಾ ಹಾಗೂ ಕಬಾದ ಮೇಲೆ ಪ್ರೀತಿಯಲ್ಲಿ ಅವರು ನನ್ನ ಜೊತೆ ಬರ್ತಾ ಇರೋದು. ಇವರಿಗೆ ಹೆಲ್ಪ್ ಮಾಡುವ, ಕಷ್ಟ ಪಡ್ತಾ ಇದಾರೆ ಅಂತ. ಕಷ್ಟ ಅಂತಲ್ಲ, ಅದ್ರ ಒಂದು ನಡೆಯುವುದಂದ್ರೆ ಅಷ್ಟು ಸುಲಭ ವಿಷಯನೇ ಅಲ್ಲ. ಮಳೆ ಇದೆ, ನಾನು ಡೆಲ್ಲಿ ತಲುಪುವಾಗ ತುಂಬಾ ಬಿಸಿಲಿತ್ತು. ರಾಜಸ್ಥಾನ ಅಲ್ಲ, ಬಿಸಿಲಿನ ಒಂದು ಫುಲ್ ಬಿಸಿ ತಾಪ ಅಂತ, ಯಾಕಂದ್ರೆ ಅಲ್ಲಿರೋದು ಜಾಸ್ತಿಗೆ ಮಾರ್ಬಲ್ ಏರಿಯಾ ಆಗಿರೋದ್ರಿಂದ ತುಂಬಾ ಬಿಸಿಲು. ಮತ್ತೆ ಅಲ್ಲಿಂದ ನನ್ನ ಪಾಕಿಸ್ತಾನ ಎಂಟರ್ ಆದೆ. ಪಾಕಿಸ್ತಾನಗೆ ಎಂಟರ್ ಆದ್ಮೇಲೆ ಎಲ್ಲರಿಗೊಂದು ಎಕ್ಸೈಟ್ ಇರುತ್ತೆ. ಪಾಕಿಸ್ತಾನ ಎಂಟರ್ ಆಗುವಾಗ ಪಾಕಿಸ್ತಾನ ನನಗೆ ನಡೆಯಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. 2 ಗಂಟೆ ನಾನು ಅಲ್ಲಿ ಕೂರಿಸಿದ್ರೆ ಇಮಿಗ್ರೇಷನ್ ಆಫೀಸಲ್ಲಿ. ಕೂರಿಸಿದ ತಕ್ಷಣ ಮತ್ತೆ ಅವ್ರು ಹೇಳಿದ್ರು ನಡೆಯಕ್ಕೆ ಆಗಲ್ಲ ಅಂತೇಳಿ. ಅಲ್ಲಿ ಪಾಕಿಸ್ತಾನ ಸಹ ಅಲ್ಲಿಯ ನನ್ನ ವಿಡಿಯೋ ನೋಡಿ ಸ್ವಲ್ಪ ಮಂದಿ ಟೀಮ್ ಎಲ್ಲ ಮಾಡ್ಕೊಂಡಿದ್ರು, ಸೇಫ್ ಅಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತೇಳಿ. ಮತ್ತೆ ಅಲ್ಲಿ ಅವರು ಪೊಲೀಸ್ಗೆ ಇನ್ಫಾರ್ಮೇಶನ್ ಕೊಟ್ಟು, ಅಲ್ಲಿಯ ಪೊಲೀಸರು ಬಂದ ಮೇಲೆ ನನ್ನನ್ನು ಹೊರಗಡೆ ಕಳಿಸಿದ್ರು. ಮತ್ತೆ ಅವರ ಸೆಕ್ಯೂರಿಟಿ ತಗೊಂಡು ಕಳಿಸಿ ನೆಕ್ಸ್ಟ್ ಕಂಟ್ರಿ ಒಮಾನ್ ಆಗಿ ಹೋದೆ. ಒಮಾನಲ್ಲಿ ನಾರ್ಮಲ್ ಆಗಿ ಮರುಭೂಮಿನ ಅಷ್ಟೇ ಇರಲಿಲ್ಲ. ನಾನು ಸಮುದ್ರ ಇದೆ ಒಮಾನಲ್ಲಿ, ಪಕ್ಕ ಸಮುದ್ರ ಗೊತ್ತಿರುವಂತದ್ದು. ಸಮುದ್ರ ರೂಟ್ ಅಲ್ಲಿ, ಯಾಕಂದ್ರೆ ಗಾಳಿ ಒಳ್ಳೆ ಸಿಗುತ್ತೆ. 3 ರೂಟ್ ಇದೆ, ಮಿಡಲ್ ಅಲ್ಲಿ ಮನೆ ಎಲ್ಲ ಇರುತ್ತೆ. ಬಟ್ ಒಳ್ಳೆ ಜನರು, ಒಮಾನ್ಗಳೆಲ್ಲ ಒಳ್ಳೆ ಜನರು. ಒಮಾನ್ ರೂಟ್ ಆಗಿ ಹೋಗಿ ಒಮಾನಿಂದ ಸಿನಾಜ್ ಅಂತೇಳಿ ಒಂದು ಊರಿದೆ, ಸಿನಾಜ್ ಇಂದ ಲೆಫ್ಟ್ ತಕೊಂಡು ನೆಕ್ಸ್ಟ್ ಬರೋದು ಫುಲ್ ದೊಡ್ಡ ಗುಡ್ಡ. ನಮ್ಮ ಇಂಡಿಯಾದಲ್ಲಿ ಸಹ ನಾನು ನೋಡಿರಕ್ಕಿಲ್ಲ. ನೀವು ಜಮ್ಮು ಕಾಶ್ಮೀರ ನೋಡಿರ್ಬೋದು, ಹೋಗುವಾಗ ಸಿಗುತ್ತೆ ಲದಾಖ್ ಅಷ್ಟು ದೊಡ್ಡ ಗುಡ್ಡ. ಆ ಪ್ಲೇಸ್ ನಾನು ಒಬ್ಬನೇ ಇದ್ದೀನಿ. ಬ್ಯಾಗ್ ಇದೆ, ಒಂದು ಬ್ಯಾಗ್ ನಾನು ನಡ್ಕೊಂಡು ಹೋಗುವಾಗ ಒಂದು 100 ಕಿಲೋಮೀಟರ್ ಕಂಟಿನ್ಯೂಸ್ 100 ಕಿಲೋಮೀಟರ್ ಒಂದು ಜರ್ನಿ ಒಂದಿದೆ, ರೋಡ್ ಇದೆ. ಆ ರೂಟಲ್ಲಿ ಒಬ್ಬರೇ ಇಲ್ಲ, ಖಾಲಿ ಗುಡ್ಡನೇ ಇರೋದು, ಬೇರೆ ಯಾರಿಲ್ಲ, ಊರಿಲ್ಲ, ಪೆಟ್ರೋಲ್ ಪಂಪ್ ಇಲ್ಲ, ಏನೂ ಇಲ್ಲ. ನಾನು ಮ್ಯಾಪಲ್ಲಿ ಸರ್ಚ್ ಮಾಡುವಾಗ ಒಂದು 3 ಕಿಲೋಮೀಟರ್ ಒಳಗಡೆ, ಬೆಟ್ಟದ ಒಳಗಡೆ ಒಂದು 3 ಕಿಲೋಮೀಟರ್ ಒಳಗಡೆ ಒಂದು ಏರಿಯಾ ಇತ್ತು. ಅಲ್ಲಿ ಒಂದು 20-30 ಮನೆಗಳಿವೆ. ಅಲ್ಲಿ ಒಂದು ಮಸೀದ್ ಇತ್ತು. ಅಲ್ಲಿಗೆ ನಾನು ರಾತ್ರಿ 6 ಗಂಟೆಗೆ ಎಂಟರ್ ಆಗಿ ಅಲ್ಲಿಗೆ ಸ್ಟೇ ಆದೆ. ಬೆಳಿಗ್ಗೆ ಮತ್ತೆ ಬೇಗ ಎದ್ದು, ಯಾಕೆ ಬೆಳಿಗ್ಗೆ ನಂಗೆ 50 ಕಿಲೋಮೀಟರ್ ಕವರ್ ಮಾಡಬೇಕು, ದುಬೈಗೆ ಎಂಟರ್ ಆಗಬೇಕು. 50 ಕಿಲೋಮೀಟರ್ ಕವರ್ ಮಾಡಬೇಕು ಇಲ್ಲ, ಬೇರೆ ನಾ ಫಸ್ಟ್ ಟೈಮ್ ಮ್ಯಾಪ್ ಅಲ್ಲಿ ಸೆಲೆಕ್ಷನ್ ಮಾಡಿ ಇಟ್ಟಿರ್ತೀನಿ. ಒಂದು 25 ಆಗುತ್ತೆ, ಜಾಸ್ತಿ ಅಂದ್ರೆ 70 ಕಿಲೋಮೀಟರ್ ಆಗಿದೆ ಉದಯಪುರದಲ್ಲಿ. 70 ಕಿಲೋಮೀಟರ್ ಒಂದು ದಿವಸ ಜಾಸ್ತಿ ಅಂದ್ರೆ. ಅದು ರಾತ್ರಿ ನಡೆದದು, ರಾತ್ರಿ ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ನಡೆದಿರುತ್ತೆ. ಯಾಕಂದ್ರೆ ಬಿಸಿಲು ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ. ಬೆಳಿಗ್ಗೆ 6 ಗಂಟೆ, ಯಾಕೆ ಬೆಳಿಗ್ಗೆ ನಡೆದಿಲ್ಲ, ಬೆಳಿಗ್ಗೆ ಬಿಸಿಲಿನ ಇದರಿಂದ ವಾತಾವರಣದಿಂದ ನಾನು ಅದು ರಾತ್ರಿ ಕನ್ವರ್ಟ್ ಮಾಡಿದ್ದೆ. ಅಲ್ಲಿಂದ ಮತ್ತೆ ದೊಡ್ಡ ಗುಡ್ಡನೆ ನೋಡ್ಕೊಂಡು ಹೋದದ್ದು, ಬೇರೆ ಏನಿಲ್ಲ, ಒಬ್ಬನೇ, ಬೇರೆ ಯಾರು ಇಲ್ಲ. ಗಾಡಿ ಸೇಫ್ ಪ್ಲೇಸ್, ಪ್ರಾಣಿಗಳ ತೊಂದರೆ, ಜನರಿಗೆಲ್ಲ ತೊಂದರೆ, ಯಾವ ತೊಂದರೆ ಇಲ್ಲ, ಅದೊಂದು ನನಗೆ ಧೈರ್ಯ ಇತ್ತು. ಹಾಗೇನೆ ಹೋಗಿ ಮತ್ತೆ ಶಾರ್ಜಾ ಒಳ್ಳೆ ಸಿಟಿ ಇಲ್ಲ, ಶಾರ್ಜಾ ಲೆಫ್ಟ್ ತೆಗೆದು ಸಿಟಿ ಸೆಂಟರ್ ರೋಡಿಂದಾಗಿ ದುಬೈಯಿಂದ ಅಬುದಾಬಿ, ಅಲ್ಲಿ ಸಿಟಿಗೆ ಹೋಗಿದ್ದೆ. ಯಾಕೆಂದ್ರೆ ನಮ್ಮ ಊರಿನವರು, ನಮ್ಮ ಪರಿಚಯದವರೆಲ್ಲ ಕರೆದಿದ್ರು. ಹಾಗೆ ಎಲ್ಲ ಸ್ವಲ್ಪ ದಿವಸ ಸ್ಟೇ ಮಾಡಿಕೊಂಡು ಅಬುದಾಬಿ ಆದಮೇಲೆ ದುಬೈ ಎಕ್ಸಿಟ್ ಆಗಬೇಕು. ದುಬೈ ಎಕ್ಸಿಟ್ ಆಗುವಾಗ ನನಗೆ ಪರ್ಮಿಷನ್ ಕೊಟ್ಟಿಲ್ಲ, ನೀವು ಇಲ್ಲಿಂದ ಎಕ್ಸಿಟ್ ಗಾಡಿಯಲ್ಲಿ ಹೋಗ್ಬೇಕಂತೇಳಿ. ಅದಕ್ಕೆ ನಾನು ಹೇಳಿದೆ, ನಾನು ಇಷ್ಟಲ್ಲಿ ನಡ್ಕೊಂಡ್ ಬಂದಿದ್ದೀನಿ, ನನಗೆ ಗಾಡಿಯಲ್ಲಿ ಹೋಗಕ್ಕೆ ಆಗಲ್ಲ, ನಾನು ನಡ್ಕೊಂಡೇ ಹೋಗ್ತೀನಿ ಅಂತೇಳಿ. ಯಾಕಂದ್ರೆ ಅವ್ರಿಗೆ ಎಕ್ಸಿಟ್ ಕೊಡ್ಲೇಬೇಕು. ಎಕ್ಸಿಟ್ ಕೊಡದಿದ್ರೆ ಅವ್ರು ನಾನು ಕೂರಿಸ್ಕೊಂಡ ಆಗಲ್ಲ, ಇಷ್ಟು ದಿವಸ ವಿಸಾ ಇರುತ್ತೆ, ಟೈಮ್ ಇರುತ್ತೆ, ಅದರಿಂದ ನಾವು ಎಕ್ಸಿಟ್ ಆಗಬೇಕು, ಅವ್ರು ಕೊಡ್ಲೇಬೇಕು. ನನ್ನ ಕಣ್ಣಲ್ಲಿ ಸಹ ನೀರು ಬರಕ್ಕೆ ಸ್ಟಾರ್ಟ್ ಆಯ್ತು. ಇಷ್ಟು ಮಾಡಿ ಇಲ್ಲಿಂದ ಇಲ್ಲಿವರೆಗೆ ಇವರು ಒಂದು 100 ಮೀಟರ್, ನೆಕ್ಸ್ಟ್ ಸೌದಿ ಬಾರ್ಡರ್ ಬರ್ತದೆ 100 ಮೀಟರ್.
ಇಲ್ಲಿಂದ ಇಲ್ಲಿ ತನಕ ಅವ್ರು ಕಲಿಸ್ತಾ ಇಲ್ಲಲ್ಲ ಅಂತೇಳಿ ಮತ್ತೆ ಅವ್ರು ನನ್ನ ಇಲ್ಲೇ ಸೆಂಟ್ರಲ್ ಗೌರ್ಮೆಂಟ್ ಡಾಕ್ಯುಮೆಂಟ್ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಡಾಕ್ಯುಮೆಂಟ್ ಅಂತ ಎಲ್ಲ ಸಬ್ಮಿಟ್ ಮಾಡಿದೆ ಅವರಿಗೆ ನನ್ನ ವಿಡಿಯೋ ಎಲ್ಲ ಸಬ್ಮಿಟ್ ಮಾಡಿದೆ ಅವರ ಹೈ ಆಫೀಸರ್ಗೆ ಕಲಿಸಿ ಪಾಸ್ಪೋರ್ಟ್ ತಗೊಂಡೋಗಿ ಓಕೆ ಅವರಿಗೆ 100 ಮೀಟರ್ ಪ್ರೊಟೆಕ್ಷನ್ ಕೊಡಿ ಅಂತೇಳಿ ನನ್ನನ್ನು ಸೌದಿ ಬಾರ್ಡರ್ ಕ್ರಾಸ್ ಮಾಡಿಸಿದ್ರು. ಅಲ್ಲಿ ಇಮಿಗ್ರೇಷನ್ ಇತ್ತು. ಅಲ್ಲಿ ಹೋದ್ಮೇಲೆ ಎಲ್ಲ ಸೌದಿಯಲ್ಲಿ ಎಂಟ್ರಿ ಆದಮೇಲೆ ಮರುಭೂಮಿ ಮತ್ತೆ ಸ್ಟಾರ್ಟ್. ಮರುಭೂಮಿ ಅಷ್ಟು ನಂಗೆ ಎಲ್ಲೂ ಸಿಕ್ಕಿರಲಿಲ್ಲ. ಮರುಭೂಮಿ ಇತ್ತು, ಚಳಿ ಫುಲ್ಲು ಚಳಿ ಇತ್ತು. ನಾನೊಂದು 6 ಗಂಟೆಗೆ ಆಗುವಾಗ ಬಾರ್ಡರ್ ಕ್ರಾಸ್ ಮಾಡಿದ್ದೀನಿ. 6 ಗಂಟೆ ಆಗುವಾಗ ಯಾರೊಬ್ರು ಗಾಡಿಯಲ್ಲಿ ಬಂದರು, ಕಲರ್ ಡ್ರೆಸ್ಸಲ್ಲಿ ಬಂದು ಪಾಸ್ಪೋರ್ಟ್ ಕೊಡು ಅಂತ ಹೇಳಿದ್ರು ಅರಬಿಗಳು. ನನ್ನಲ್ಲಿ ಯಾರೊಬ್ರು ಹೇಳಿದ್ರು ಯಾರು ಪಾಸ್ಪೋರ್ಟ್ ಕೇಳಿದ್ರು ಕೊಡಬಾರ್ದು ಅಂತ. ಪಾಸ್ಪೋರ್ಟ್ ಜನರು ಯಾವ ರೀತಿ ಇರ್ತಾರೆ, ಕೆಟ್ಟದ್ದು ಎಲ್ಲ ಸ್ಟೇಟಲ್ಲಿ ಎಲ್ಲ ಇದು ಕಂಟ್ರಿಯಲ್ಲಿ ಇರ್ತಾರೆ. ಕೆಟ್ಟದಿಲ್ಲ ಇದ್ದಲ್ಲಿ ಒಳ್ಳೆದಿರ್ತಾರೆ, ಸುಳ್ಳಿರುವಲ್ಲಿ ನಿಜ ಇರುತ್ತೆ. ಅಂತ ಸಂದರ್ಭದಲ್ಲಿ ನನ್ನ ಪಾಸ್ಪೋರ್ಟ್ ನಾನು ಫಸ್ಟ್ ಕೇಳಿದೆ ಐ ಡಿ ಕೊಡಿ ಅಂತೇಳಿ. ಅವರ ಪೊಲೀಸ್ ಡಿಪಾರ್ಟ್ಮೆಂಟ್ ಐಡಿ ಇರುತ್ತಲ್ಲ, ಅವರು ತೋರಿಸಿದ್ರು. ಮಿಲಿಟರಿ ಆಫೀಸರ್ ಆಗಿದ್ರು, ಅವರಿಗೆ ಕೊಟ್ಟೆ. ಮತ್ತೆ ಅವರಿಗೆ ತುಂಬಾ ಖುಷಿ ಆಯ್ತು, ಅವ್ರು ಶಾಕ್ ಆದ್ರು ನಡ್ಕೊಂಡ್ ಆಗುದಂತೆ. ಅವ್ರೇನೋ ಮನೆಗೆ ಏನು ಎತ್ಕೊಂಡು ಹೋಗೋ ಜ್ಯೂಸು ಮತ್ತೆ ಅಲ್ಲಿ ತಿನ್ನುವಂತ ಕೇಕ್ ಅದೆಲ್ಲ ಅವರಲ್ಲಿ ಪ್ಯಾಕ್ ಮಾಡಿದ್ರು, ಅದೆಲ್ಲ ನನಗೆ ಕೊಟ್ಟು ಅಲ್ಲಿಂದ ನನ್ನ ಸಫರ್ ಮತ್ತೆ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಮತ್ತೆ ನಾನು ಸಲ್ವಾ ಅಂತೇಳಿ ಹೋಗಿ ಸ್ಟ್ರೈಟ್ ಹೋಗ್ಬೋದು. ಸ್ಟ್ರೈಟ್ ಸೀದಾ ಹೋದ್ರೆ 400 ಕಿಲೋಮೀಟರ್ ಹೋದ್ರೆ ರಿಯಾದ್ ಸಿಗುತ್ತೆ. ಬಟ್ ಆ ರೂಟಲ್ಲಿ ಏನು ನನಗೆ ಫೆಸಿಲಿಟಿ ಇರಲಿಲ್ಲ. ನನಗೆ ಬೇಕಾದ ಮೈನ್ ಫೆಸಿಲಿಟಿ ರಾತ್ರಿ ಸ್ಟೇ ಆಗುವಂತ ಒಂದು ಫೆಸಿಲಿಟಿ ಬೇಕು ನನಗೆ. ಅದು ಅಲ್ಲಿ ಸಿಗುವಂತದ್ದು ಅಲ್ಲಿ ರೂಮು ಲಾಡ್ಜ್ ಇಲ್ಲಿ ತರ ಏನಿಲ್ಲ. ಅಲ್ಲಿರುವಂತದ್ದು ಪೆಟ್ರೋಲ್ ಪಂಪ್ ಇರುತ್ತೆ. ಆ ಕಡೆನ ಈ ಕಡೆ ಯಾವ್ದೊಂದು ಕಡೆ ಪೆಟ್ರೋಲ್ ಪಂಪ್ ಇದೆ, ಆ ಕಡೆ ಇದ್ರೆ ಈ ಕಡೆ ಕ್ರಾಸ್ ಮಾಡಿ ಹೋಗ್ಬೇಕು. ತಂತಿ ಇರುತ್ತೆ, ತಂತಿಯಿಂದ ಬ್ಯಾಗ್ ಆ ಕಡೆ ಫಸ್ಟ್ ಬಿಸಾಕ್ತೀನಿ, ರೋಡಿನ ಆ ಕಡೆ ಅಡಿಯಿಂದ ನುಗ್ಕೊಂಡು ಹೋಗ್ತೀನಿ. ಅಲ್ಲಿಂದ ಮತ್ತೆ ಸಲ್ವಾ ಬರುತ್ತೆ, ಅಲ್ಲಸ ಬರುತ್ತೆ. ಅಲ್ಲಸ ನನ್ನ ಊರಿನವರಲ್ಲಿ ಅಲ್ಲೆಲ್ಲ ಸ್ವಲ್ಪ ಸ್ಟೇ ಮಾಡಿ ಮತ್ತೆ ರಿಯಾದಲ್ಲಿ ಸ್ಟೇ ಮಾಡಿ ನನ್ನ ಕೈಯಲ್ಲಿ 2 ಮೊಬೈಲ್ ಇತ್ತು. 2 ಮೊಬೈಲ್ ಅಡಿಯಲ್ಲಿ ಒಂದು 2,000 ರಿಯಾಲ್ ದುಡ್ಡು ಸೆಟ್ ಇದೆ. ಯಾರೊಬ್ರು ಕಪ್ಪು ಮನುಷ್ಯರು ಸೌದಿ ಅವರಲ್ಲ ಹೊರಗಡೆ ಅವರು ನನ್ನ ಮೊಬೈಲ್ ಕಿತ್ತಾಕೊಂಡು ಹೋದ್ರು. 2 ಮೊಬೈಲ್ ಆಗಿದೆ ಫಸ್ಟ್ ಲೈಫಲ್ಲಿ ಫಸ್ಟ್ ಟೈಮ್. ಅಲ್ಲಿ ಎಂಟರ್ ಜರ್ನಿಯಲ್ಲಿ ಕೂಡ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್, ಇಂತ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಅದು ನನ್ನ ಡಾಕ್ಯುಮೆಂಟ್ ಅಲ್ಲಿ ಮೊಬೈಲ್ ಅಲ್ಲಿ ಇತ್ತು. ರಿಯಾದ್ ಎಂಬಸಿಗೆ ಇದು ಸಬ್ಮಿಟ್ ಮಾಡುವಂತದ್ದು ಎಲ್ಲ ಇತ್ತು. ಯಾಕೆಂದ್ರೆ ಇದಕ್ಕೆ ನನಗೆ ಬ್ಯಾಕ್ ಸಪೋರ್ಟ್ ಕೊಟ್ಟಿರೋದು ಯುಟಿ ಖಾದರ್ ಅವರ ತಮ್ಮ ಇಫ್ತಿಕಾರ್ ಸರ್, ಅವರು ಜಮೀರ್ ಸರ್, ಮತ್ತೆ ಇಲ್ಲಿಯ ಪರ್ಲಿಯಾದ ಅಬ್ದುಲ್ ರಜಾಕ್ ಅಂತೇಳಿ ನಳಿನ್ ಕುಮಾರ್ ಸರ್ ಅವರು, ಮತ್ತೆ ಪುತ್ತೂರಿನ ಜಯರಾಜ್ ಅಂತೇಳಿ ಬಿಜೆಪಿ ಅವರು. ನನಗೆ ಎಲ್ಲರೂ ಪ್ರತಿಯೊಬ್ಬರು ಸಹ ಸಹಾಯ ಮಾಡಿದ್ದಾರೆ. ಅದು ಬಿಜೆಪಿಯ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾರು ಸಹ ಧರ್ಮ ನೋಡಿಲ್ಲ. ನನಗೆ ಅವರ ಇನ್ಶನ್ ಒಂದೇದು, ನೀನೊಬ್ಬ ಟಾರ್ಗೆಟ್ ಗೋಲ್ ಅಚೀವ್ಮೆಂಟ್ ಮಾಡ್ತಾ ಇದೆಯಾ ಅದು ಮಾಡಂತೇಳಿ ಎಲ್ಲರೂ ಖುಷಿಯಿಂದಲೇ ನನಗೆ ಸಪೋರ್ಟ್ ಮಾಡಿರೋದು. ಇಂಥ ಸಂದರ್ಭದಲ್ಲಿ ನಾನು ಜಾತಿ ಭೇದ ನೋಡಿಲ್ಲ. ನನಗೆ ಅವರು ಪ್ರಾರ್ಥನೆ ಕೊಟ್ಟಿದ್ದಾರೆ, ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ. ನನಗೆ ಬೇಕಾದಂತ ಕೆಲಸ ಮಾಡುವಾಗ ನಾವು ಮರಿಬಾರ್ದು ಅವರನ್ನು ಅಲ್ಲ. ಇವಾಗ ನಾನು ಹೋಗುವಾಗ ಇವಾಗ ನನ್ನ ಸಫರ್ ನಾನು ಇವಾಗ ಮುಗಿದಾಯ್ತು. ಇವಾಗ ಮತ್ತೊಂದು ಟ್ರಿಪ್ ಹೋಗಕ್ಕಿದೆ. ನನಗೆ ಊಟ ಕೊಟ್ಟು ಅವರ ಮನೆಗೆ ಪ್ರತಿಯೊಂದು ಮನೆಗೆ ಹೋಗ್ಬೇಕು. ಅಲ್ಲಿ ಹೋಗಿ ಒಂದು ಸ್ಟೇ ಮಾಡದಿದ್ರು ಅವ್ರಿಗೆ ಒಂದು ಮುಖ ತೋರಿಸಿ ಅದು ಹೋಗ್ಬೇಕು. ಯಾಕಂದ್ರೆ ಅವ್ರು ನನಗೆ ಊಟ ಕೊಟ್ಟಿದ್ದಾರೆ. ದುಡ್ಡು ಇವತ್ತಾಗುತ್ತೆ ನಾಳೆ ಹೋಗುತ್ತೆ, ದುಡ್ಡು ವಿಷಯ ಅಲ್ಲ. ಊಟ ಅಂತೇಳಿ ಒಂದು ಇದ್ದಲ್ಲ, ಅದು ಊಟದ ಬೆಲೆ ಇಲ್ಲದವನಿಗೆ ಗೊತ್ತಿರುತ್ತೆ ಊಟ ಏನಂತೇಳಿ. ನನಗೆ ಊಟ ಸಿಗದ ಸಂದರ್ಭ ಇದೆ, ನೀರು ಸಿಗದ ಸಂದರ್ಭ ಇದೆ. ಔಟ್ ಆಫ್ ಕಂಟ್ರಿಯಲ್ಲಿ ನಿದ್ದೆ ಇರಲಿಲ್ಲ. ಒಮಾನಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲ್ಕೊಂಡಿದ್ದೆ ಒಂದ್ ದಿವಸ. ದುಬೈ ಬೋರ್ಡರ್ ಪಾಸ್ ಆದ್ಮೇಲೆ ಮಸೀದಿಗೆ ಹೋದೆ. ಮಸೀದ್ ಲಾಕ್ ಮಾಡಿದ್ರು. ಮಸೀದ್ ಲಾಕ್ ಮಾಡಿದ್ರು. ಅವ್ರು ರಾತ್ರಿ ನಾವು 1 ಗಂಟೆ ಆಗಿದೆ ಕ್ರಾಸ್ ಮಾಡಿ ದುಬೈ ಬೋರ್ಡರ್ ಕ್ರಾಸ್ ಮಾಡಿ ಮಸೀದ್ ಲಾಕ್ ಮಾಡಿದ್ರು. ಮಸೀದ್ ಹೊರಗಡೆ ಕಂಪೌಂಡ್ ಗೇಟ್ ಲಾಕ್ ಮಾಡಿದ್ರು. ನಾನು ಮಲ್ಕೊಂಡು ಹೊರಗಡೆ ಇಂಟೋರ್ ಲಾಕ್, ನಾನು ಬ್ಯಾಗಿಂದ ಬೆಡ್ಶೀಟ್ ತಗೊಂಡೆ, ಜಾಕೆಟ್ ಹಾಕೊಂಡೆ, ಮಲ್ಕೊಂಡೆ. ಮತ್ತೆ ಬೆಳಿಗ್ಗೆ 5 ಗಂಟೆಗೆ ಯಾರ ಬಂದ್ರು, ಬಿಹಾರದವ್ರು ಬಂದ್ರು, ನನ್ನ ಎಬ್ಬಿಸಿದ್ರು. ಅವ್ರಿಗೆ ನನ್ನ ಪರಿಚಯ ಆಯ್ತು. ನೌಷಾದ್ ಅವ್ರಲ್ಲ. ಹೌದಂದ್ರೆ ನೀವೇ ನಾನು ಐತೈತೆ ಬಂದೆ. ಹೌದಾ ನೀವು ಈ ರೂಟಲ್ಲಿ ಬಂದಿರೋದು, ಬನ್ನಿ ಮಸೀದಲ್ಲಿ. ಮತ್ತೆ ಅವರು ನನಗೆ ಬೇಕಾದ ಟ್ರೀಟ್ ಎಲ್ಲ ಕೊಟ್ಟು ಮತ್ತೆ ಅಲ್ಲಿ ಕಳಿಸಿದ್ರು. ಹಾಗೆ ಸೌದಿ ಮದೀನಕ್ಕೆ ಹತ್ರ ಆಗುವಾಗ ನನಗೆ ಆಕ್ಚುಲಿ ಸೌದಿ ಎಂಟರ್ ಆಗೋನೆ ನಮಗೆ ಒಂದು ಮುಸ್ಲಿಮ್ಸರಿಗೆ ಒಂದು ಖುಷಿ ಆಗುತ್ತೆ. ಸೌದಿ ಯಾಕೆಂದ್ರೆ ನಮ್ಮ ನಬಿಯವರ ನಾಡು ಅಂತೇಳಿ ಅದೇ ಒಂದು ಖುಷಿ ಆಯ್ತು. ಮತ್ತೆ ನನಗೆ ಸ್ವಲ್ಪ ಬಲಸ ಬಂತು, ಖುಷಿ ಸ್ಪೀಡ್ ಆಗಿ ಆದಷ್ಟು ಬೇಗ ತಲುಪುವ ಅಂತೇಳಿ. ಹಾಗೆ ಮದೀನಕ್ಕೆ ತುಂಬಾ ಖುಷಿ ಆಯ್ತು ನೋಡಿ. ಅಲ್ಲಿಯ KCF ಸದಸ್ಯರು ಮತ್ತೆ SKSF ಸದಸ್ಯರು ತುಂಬ ಎಲ್ಲರೂ ಪ್ರತಿಯೊಬ್ಬರು ಸಂಘಟನೆಯವರು ಅದು ಎಲ್ಲ ಸಂಘಟನೆಯವರು ನನ್ನ ಜೊತೆ ಕೈ ಜೋಡಿಸಿದ್ರು, ಸಪೋರ್ಟ್ ಮಾಡಿದ್ರು. ಮತ್ತೆ ಅಲ್ಲಿಯ ಆಡಳಿತ ಮಂಡಳಿಗೆ ಯಾರ ತಿಳಿಸಿದ್ರು. ಅಲ್ಲಿಯ ಮುನವರ್ ಅಂತ ಹೇಳ್ತಾರೆ, ಆ ಮುನವರದ ಒಬ್ಬರು ಅರೇಬಿಯನ್ ನನಗೆ ನೇಮಿಸಿಕೊಟ್ರು. ಅವರಿಗೆ ಏನು ಹೇಳಿದ್ರು, ಇವರನ್ನು ಮಕ್ಕ ತನಕ ಡ್ರಾಪ್ ಮಾಡಿಸ್ಬೇಕು. ಡ್ರಾಪ್ ಅಂದ್ರೆ ಬ್ಯಾಕ್ ಒಂದು ಕಾರ್ ಕಳಿಸಿ ಇವರಿಗೆ ಬೇಕಾದ ಫೆಸಿಲಿಟಿ ಎಲ್ಲ ಅದನ್ನು ಸಹ ನನಗೆ ಮಾಡಿಕೊಟ್ಟಿದ್ದಾರೆ. ಬ್ಯಾಕ್ ಒಂದು ಕಾರ್ ಕಳಿಸಿ ಅಲ್ಲಿಂದ 480 ಕಿಲೋಮೀಟರ್ ಇದೆ ಮಕ್ಕಕ್ಕೆ ಮದೀನದಿಂದ. ನನ್ನ ಜೊತೆ ಕಾರ್ ಸಿಕ್ತು. ಯಾಕೆಂದ್ರೆ ಆ ರೂಟಲ್ಲಿ ನಡೆಯಕ್ಕೆ ಬಿಡಲ್ಲ, ಉಮ್ರದ ಬಸ್ ಹೋಗ್ತಾ ಇರ್ತದೆ, ತುಂಬಾ ಸ್ಪೀಡ್ ಇರುತ್ತೆ. ಅದಕ್ಕೋಸ್ಕರ ನಾಳೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಯಾರು ರೆಸ್ಪಾನ್ಸಿಬಲ್ ಆಗಿರುತ್ತೆ. ಅದಕ್ಕೋಸ್ಕರ ಅಲ್ಲಿ ಪೊಲೀಸ್ಗೆ ನಮ್ಮ ಫಸ್ಟ್ ಇನ್ಫಾರ್ಮೇಶನ್ ಹೋಗಿರುತ್ತೆ ಎಲ್ಲರಿಗೂ. ನನ್ನ ವೀಸಾದ್ದು ಮತ್ತೆ ನನ್ನ ಪಾಸ್ಪೋರ್ಟ್ ಇದು ಫೋಟೋಸ್ ಎಲ್ಲ ವೀಸಾ ಹೋಗಿರುತ್ತೆ. ಅಲ್ಲಿ ಪೊಲೀಸ್ ಅಲ್ಲಿ ಇರ್ತಾರೆ, ಒಂದೊಂದು ಬ್ರಿಡ್ಜ್ ಕೆಳಗಡೆ ಇರ್ತಾರೆ. ಅವ್ರು ಬೇಕಂತ ನನಗೆ ಹೇಳ್ತಾರೆ, ನಿಮ್ಗೆ ಏನು ತೊಂದರೆ ಅದು ಈ ನಂಬರಿಗೆ ಫೋನ್ ಮಾಡಬೇಕು, ಅವಾಗಲೇ ನಾವು ಸ್ಪಾಟ್ ಬರ್ತೀವಿ ಅಂತೇಳಿ. ಅಲ್ಲಿ ರೋಡ್ ಖಾಲಿ ಇರುತ್ತೆ, ಸ್ಪೀಡ್ ಆಗಿ ಬಂದು ಅವ್ರು ತಲುಪ್ತಾರೆ. ಏನು ತೊಂದರೆ ಅಂತ ತೊಂದರೆ ನನಗೇನು ಆಗಿಲ್ಲ. ಎಲ್ಲರ ಪ್ರಾರ್ಥನೆಯಿಂದ ಚೆನ್ನಾಗಿ ತಲುಪಿದ್ದೀನಿ. ಕಬಾ ಹೋಗಿ ನೋಡುವಾಗ ತುಂಬಾ ಖುಷಿ ಆಯ್ತು. ಅದರ ಮುಂದೆ ನಾನು ನಡ್ಕೊಂಡು ಹೋದದ್ದು ಏನೂ ಅಲ್ಲ, ಯಾವ ನೋವು ಅಲ್ಲ, ಯಾವುದೂ ಅಲ್ಲ. ಯಾಕೆಂದ್ರೆ ಹಣ ಇದ್ದವರಿಗೆ ಎಷ್ಟೋ ಜನ ಹೋಗಕ್ಕೆ ಸಾಗಿಲ್ಲ. ಮಕ್ಕದಲ್ಲಿ ದುಡಿತಾರೆ, ಅವರಿಗೇನೆ ಉಮ್ರಾ ಮಾಡಕ್ಕೆ ಹಜ್ಜಿ ಮಾಡಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ದುಡ್ಡಲ್ಲ, ಅಲ್ಲಿ ಕರೆ ಬೇಕು. ಕರೆ ಇದ್ರೆ ಮಾತ್ರ ನಮ್ಗೆ ಅಲ್ಲಿ ತಲುಪಕ್ಕೆ. ಸ್ವಲ್ಪ ಮಂದಿ ಹೇಳ್ತಾರೆ ಇದು ಶೋ ಆಫ್ಗೆ ಹಂಗೆ ಹಿಂಗೆ ಅಂತೇಳಿ. ನಾನು ಒಂದೇ ಮಾತು ಹೇಳ್ತೀನಿ,
ನನಗೆ ತೃಪ್ತಿ ಇದೆ, ನನ್ನ ದೇವರಿಗೆ ತೃಪ್ತಿ ಸಿಕ್ಕಿದ್ರೆ ಸಾಕು. ನಿಜ ನಿಜ ಸತ್ಯ. ಜನರಿಗೆ 100 ಜನರಿಗೆ ತೋರಿಸುವಂತ ತೃಪ್ತಿ ನನಗೆ ಅವಶ್ಯಕತೆ ಇಲ್ಲ. ಎಸ್ ನನಗೆ ದೇವರಿಗೂ ನನಗೆ ತೃಪ್ತಿ, ನನ್ನ ಮನಸ್ಸು ಕ್ಲೀನ್ ಇದ್ರೆ ಸಾಕಂತ ನಾನು ಅಷ್ಟೇ ಇದೆ. ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್ ಅಂಡ್ ಬ್ಯೂಟಿಫುಲ್ ಎಕ್ಸ್ಪ್ಲೈನ್ಡ್. ನಾನು ಬಹುಶಃ ನಾನು ಕೂಡ ಆ ದೇಶಗಳನ್ನ ಹೋಗಿ ಸುತ್ತಾಡಿಕೊಂಡು ಬಂದೆ ಬಹುಶಃ ಅವರು ಹೇಳುವಾಗ. ಸೊ ಅಂತ ಒಂದು ಎಕ್ಸ್ಪೀರಿಯನ್ಸ್ ಬಂತು ಕೂಡ ನನಗೂ ಕೂಡ, ಅಂತ ಒಂದು ಅನುಭವ ಆಯಿತು ಟು ಬಿ ಫ್ರಾಂಕ್ಲಿ. ಯಾಕಂದ್ರೆ ಆ ಒಂದು ಜರ್ನಿ ಪ್ರಾಮಾಣಿಕವಾಗಿರುವಂಥ ಜರ್ನಿ, ಜೊತೆಗೆ ನಾವು ಪ್ರಾಮಾಣಿಕವಾಗಿ ಯಾವುದೊಂದು ಕೆಲಸವನ್ನ ಮಾಡ್ತೀವಿ, ಯಾವುದೊಂದು ಜರ್ನಿಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಬಂದಾಗ ದೇವರು ನಮ್ಮ ಜೊತೆ ಇರ್ತಾರೆ ಅನ್ನುವಂಥದ್ದು ಅದು ಅಕ್ಷರಶಃ ಸತ್ಯ ನೌಷಾದ್ ಅವರ ವಿಚಾರದಲ್ಲಿ. ಯಾಕಂದ್ರೆ ಮೆಕ್ಕಕ್ಕೆ ಕಾಲ್ನಡಿಗೆಯಲ್ಲಿ ಹೋಗಿ ಬರುವಂಥದ್ದು ತಮಾಷೆಯ ವಿಚಾರ ಅಲ್ವೇ ಅಲ್ಲ. ಅಷ್ಟು ಒಂದ್ ಕಡೆ ನಮ್ಮಲ್ಲಿ ಆತ್ಮಶಕ್ತಿ ಆತ್ಮಸ್ಥೈರ್ಯ ಇದ್ದೇ ಇರಬೇಕು, ಜೊತೆಗೆ ಇವೆಲ್ಲದ ನಡುವೆ ಒಂದು ಶಕ್ತಿ ಸಾಮರ್ಥ್ಯ ಅನ್ನುವಂಥದ್ದು ಇರಲೇಬೇಕು. ಜೊತೆಗೆ ನೌಷಾದ್ ಅವರು ಹೇಳಿದಾಗೆ ಈ ಒಂದು ಹಣೆಯಲ್ಲಿ ಬರ್ದಿರಬೇಕು ನಮ್ಮ ಯೋಗ ಭಾಗ್ಯ ಅಂತ ಹೇಳ್ತೀವಿ ನೋಡಿ, ದೇವರು ಕರೆದ್ರೆ ಮಾತ್ರ ನಮ್ಗೆ ಅವಕಾಶ ಇರುವಂಥದ್ದು ಹೋಗ್ಲಿಕ್ಕೆ. ಸೊ ಅಂಥದ್ದು ಕೂಡ ಇಂಥ ಒಂದು ರೋಚಕವಾಗಿರುವಂಥ ಜರ್ನಿ ತುಂಬಾ ಚೆನ್ನಾಗಿ ಹೇಳಿದ್ರು. ಜೊತೆಗೆ ಎಲ್ಲೆಲ್ಲಿ ಸಮಸ್ಯೆಗಳಾಯಿತು ಅನ್ನುವಂಥದ್ದು ಇವೆಲ್ಲದರ ನಡುವೆ ಇನ್ನು ಮುಂದಕ್ಕೆ ತಾವುಗಳು ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ. ತಮ್ಗಳ ಕರೆಗಳಿಗೂ ಕೂಡ ಮುಕ್ತವಾಗುವಂಥ ಅವಕಾಶ ಇದೆ. ತಾವುಗಳು ಕೂಡ ಕರೆ ಮಾಡ್ಬೋದು, ನೌಷಾದ್ ಅವ್ರ ಜೊತೆ ಮಾತನಾಡ್ಬೋದು. ಜೊತೆಗೆ ನೌಷಾದ್ ಅವರಿಗೆ ಏನಾದರೂ ಹೇಳಲಿಕ್ಕೆ ಇದ್ರೆ, ಜೊತೆಗೆ ಅವರಿಗೆ ಅವರ ಈ ಒಂದು ಜರ್ನಿಗೆ ಒಂದು ಅಭಿನಂದನೆಗಳನ್ನ ಹೇಳಲಿಕ್ಕೆ ಇದ್ರೆ ತಮ್ಮ ಕರೆಗಳಿಗೆ ಕೂಡ ಮುಕ್ತವಾಗುವಂಥ ಅವಕಾಶ. ಇನ್ನು ಮುಂದಕ್ಕೆ ತಮ್ಮ ಕರೆಗಳನ್ನು ಕೂಡ ನಾನು ತೆಗೆದುಕೊಳ್ತೀನಿ. ಇವೆಲ್ಲದರ ನಡುವೆ ನಾನು ಈ ಒಂದು ಸಂದರ್ಭಗಳಲ್ಲಿ ಹೇಗಿದೆ ತಮ್ಮ ಕಾಲುಗಳು ಹೇಗಿದೆ ಅನ್ನೋದು ಕೇಳಬೇಕು ನಾನು. ಯಾಕಂದ್ರೆ ಅಂತ ಒಂದು ಜರ್ನಿ ಅಂತ ಬಂದಾಗ ನಾನು ಕೇಳಿದಾಗ, ಯಾಕಂದ್ರೆ ನಮಗೆ ಇಲ್ಲಿಂದ ಅಲ್ಲಿ ತರ ನಡ್ಕೊಂಡು ಹೋಗುವಂಥದ್ದು ತುಂಬಾ ಕಷ್ಟ ಈಗಿನ ಕಾಲಘಟ್ಟದಲ್ಲಿ, ಸತ್ಯ ಹೇಳಬೇಕಾಗುತ್ತೆ, ನಾವು ಸುಳ್ಳು ಹೇಳಬಾರ್ದು. ಸೊ ಹಾಗಿದ್ದಾಗ ಆ ಒಂದು ಕಾಲ್ನಡಿಗೆಯಲ್ಲಿ ಹೋಗೋದನ್ನ ನೋಡ್ತಾ ಇದ್ದೆ ಕೆಲವು ವಿಡಿಯೋಗಳನ್ನ. ಸೊ ನಿಮ್ಮ ವಾಟ್ಸಪ್ಗಳಲ್ಲೂ ಕೂಡ ನೋಡಿದಾಗ, ಒಂದು ಸ್ಟೇಟಸ್ಗಳನ್ನು ನೋಡಿದಾಗ ನಾನು ನೋಡ್ತಾ ಇದ್ದೆ, ಅಪ್ಡೇಟ್ಸ್ಗಳು ಸಿಗ್ತಾ ಇತ್ತು. ಸೊ ಆ ಒಂದು ಜರ್ನಿ, ಆ ಒಂದು ಫಾಸ್ಟ್ ಹೋಗ್ತಾ ಇದ್ರಿ ನಡಿಗೆಯೂ ಕೂಡ. ಒಂದೇ ತಮ್ಮ ಜೊತೆ ತುಂಬಾ ಜನ ಬರ್ತಾ ಇದ್ರು, ಬಟ್ ಸ್ಟಿಲ್ ತಮ್ಮ ಕಾನ್ಸಂಟ್ರೇಷನ್ ಹೋಗುವಂಥದ್ರಲ್ಲೇ ಇತ್ತು. ಸೊ ಹೇಗೆ ಅದು ಮ್ಯಾನೇಜ್? ಈಗ ಕಾಲು ನೋವು ಇದೆಯಾ ಹೇಗೆ? ಇಲ್ಲ, ಕಾಲ ಆಕ್ಚುಲಿ 1 ವಾರ ಮಾತ್ರ ಇರುತ್ತೆ. ನಾವು ರೆಸ್ಟ್ ತೆಗಿಬಾರ್ದು. ಮಿಡಲ್ ರೆಸ್ಟ್ ಇದ್ರೆ ಮತ್ತೆ ಅದಕ್ಕೆ ನಮ್ಮ ಮಸಾಲೆ ಬೆಳಿತೀವಿ. ಜಿಮ್ ಹೋಗಿ ನೀವು ಕಾಲಿಗೆ ಅಂತೇಳಿ ಹೊಡಿತೀರಲ್ವಾ, ಮಸಾಲೆ ಬರುತ್ತೆ, ಸೇಮ್ ಬರುತ್ತೆ. ಮತ್ತೆ ನಾವು ಆದಷ್ಟು ಸ್ಪೀಡ್ ಮಾಡಿದ್ರೆ ಇಲ್ಲಿ ಗಂಟಲು ಹಿಂಗೆ ಎದ್ದೇಲು ಅಂತ ಸ್ಟಾರ್ಟ್ ಬರುತ್ತೆ. ಎದ್ದಿದೆ, ತುಂಬಾ ಸರಿ ಎದ್ದಿದೆ. ಗಂಟ್ಲು ಅದಕ್ಕೆ ವಿಕ್ಸ್ ಹಚ್ಚಿ ನಾವು ಅದನ್ನು ಟ್ರೀಟ್ಮೆಂಟ್ ಮಾಡ್ತಿದ್ವಿ. ಟ್ರೀಟ್ಮೆಂಟ್ ಮೈನ್ ಆಗಿ ಬೇಕಾಗಿರೋ ಅದಕ್ಕೆ ಬೇಕಂತ ಫೆಸಿಲಿಟಿ ಎಲ್ಲ ನಾವು ಇಟ್ಟಿದ್ವಿ. ಅದಾದ್ಮೇಲೆ ಇಂಪಾರ್ಟೆಂಟ್ ಶೂ ನಮಗೆ ಎಷ್ಟು ಕ್ವಾಲಿಟಿ ಶೂ ಇಡ್ತೀವಿ ಅಷ್ಟು ಕ್ವಾಲಿಟಿ ಶೂ ಒಳ್ಳೇದು. ಶೂ ಮೇಲೆ ಡಿಪೆಂಡ್ ಆಗಿರುತ್ತೆ, 100% ಶೂ ಮೇಲೆ ಡಿಪೆಂಡ್ ಆಗಿರುತ್ತೆ. ಕ್ವಾಲಿಟಿ ಶೂ, ಒಳ್ಳೆ ಶೂ ಹಾಕೊಂಡ್ರೆ ಮಾತ್ರ ಇದು ಸಾಧ್ಯ. ಇಷ್ಟು ಕಿಲೋಮೀಟರ್ ನನಗೆ ಇಲ್ಲಿಂದ ಮದೀನಾ ತನಕ ಯಾವುದೇ ಯಾವ್ದು ಒಂದು ಹೊಡೆದು ಸಹ ಯಾವ ತೊಂದರೆ ಆಗಿರ್ಲಿಲ್ಲ. ಮದೀನದಿಂದ ನಾವು ಹಿರಾಮ್ ಅಂತೇಳಿ ಒಂದು ಕಟ್ತೇವೆ. ಅಲ್ಲಿಂದ ಮಕ್ಕಕ್ಕೆ ಹೋಗ್ಬೇಕಾದ್ರೆ ಶೂ ಹಾಕ್ಬಾರ್ದು, ಚಪ್ಪಲಿಯಲ್ಲಿ ಹೋಗ್ಬೇಕು. ಯಾಕೆ ಕಾಲು ಕಾಣ್ಬೇಕಂದ್ರೆ ಎದುರು ಇದು ಬೆರಳನ್ನು, ಅದಕ್ಕೋಸ್ಕರ ಚಪ್ಪಲಿಯಲ್ಲಿ ಹೋಗ್ಬೇಕು. ಅಲ್ಲಿ ಆ ಮೂಮೆಂಟ್ ಚಳಿ ಸಹ ಇತ್ತು, ಮತ್ತೆ ಡ್ರೆಸ್ ಹಾಕಿಲ್ಲ. ಹಿರಾಮ್ ಡ್ರೆಸ್ ಅಂತಿದೆ, ಆ ಡ್ರೆಸ್ ಹಾಕೊಂಡಿದ್ದೆ. ತುಂಬಾ ಚಳಿ ಇತ್ತು, ತುಂಬಾ ಅಂದ್ರೆ ತುಂಬಾ ಚಳಿ ಇತ್ತು. ಕಾಲೆಲ್ಲ ಹೊಡೆದೋಗಿ ಫುಲ್ ಡ್ಯಾಮೇಜ್ ಆಗಿತ್ತು. ಕಾಲು ತುಂಬಾ ಅಂದ್ರೆ ತುಂಬಾ ಡ್ಯಾಮೇಜ್ ಆಗಿತ್ತು. ನನಗೆ ಬೇಕಾದ ಚಪ್ಪಲಿ ಕರೆಕ್ಟಾಗಿ ಸಿಕ್ಕಿರ್ಲಿಲ್ಲ. ಬಾಕಿ ಸ್ಟೇ ಆಗುವಂಥದ್ದೆಲ್ಲ ಸಿಗ್ತಾ ಇತ್ತು. ಪೆಟ್ರೋಲ್ ಪಂಪ್ ಇತ್ತು, ಅರಬಿಗಳೆಲ್ಲ ಇದ್ರು. ಕಾಲು ಇವಾಗ ಓಕೆ, ಬಟ್ ತೊಂದರೆ ಯಾವುದಿಲ್ಲ ಕಾಲಿಗೆ. ಓಕೆ, ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಸ್ವಲ್ಪ ಸಹ ಏನೂ ಆಗಿಲ್ಲ, ಶೂ ಮತ್ತು ಚಪ್ಪಲ್ ಏನು ಆಗಿಲ್ಲ. ಅದೇ ನಾನು ಹೇಳ್ತಾರೆ, ಅಲ್ಲಿ ಸ್ವಲ್ಪ ಚಪ್ಪಲಿ ಬಿಸಿದ ಮೇಲೆ ಚಪ್ಪಲಿ ಹೋದ್ಮೇಲೆ ಚಪ್ಪಲಿ ಮೇಲೆ ಡಿಪೆಂಡ್ ಆಗಿದೆ. ನಂಗೆ ಅಲ್ಲಿ ಕ್ವಾಲಿಟಿ ಚಪ್ಪಲ್ ಸಹ ಸಿಕ್ಕಿರ್ಲಿಲ್ಲ. ಅದಕ್ಕೋಸ್ಕರ ಬೇರೆ ಚಪ್ಪಲಿಂದ ಮೂಲಕ ನಾವು ಹೋದಾಗ ಅದು ಸ್ವಲ್ಪ ಡಿಪೆಂಡ್ ಆಗಿರುತ್ತೆ. ಹಾರ್ಡ್ ಚಪ್ಪಲಿ ಸಿಕ್ಕಿತ್ತು, ಅದ್ರ ಸ್ವಲ್ಪ ಡ್ಯಾಮೇಜ್ ಆಗ್ತದೆ. ಓಕೆ. ಅಂದ್ರೆ ನಾವು ಈ ಹಜ್ ಯಾತ್ರೆಯನ್ನ ಮಾಡಬೇಕು, ಕಾಲ್ನಡಿಗೆಲೆ ಮಾಡಬೇಕು ಅನ್ನೋದು ತಮ್ಮದು ಒಂದು ಇಂಟೆನ್ಷನ್, ತಮ್ಮ ಒಂದು ಧ್ಯೇಯ ಉದ್ದೇಶ ಯಾತಕ್ಕೋಸ್ಕರ, ಹೇಗೆ ಏನು ಅನ್ನುವಂಥದ್ದು? ಹಜ್ ಯಾತ್ರೆ ಕಾಲ್ನಡಿಗೆ ಮೂಲಕ ಹೋಗುವಂಥದ್ದೇನು ಅವಶ್ಯಕತೆ ಇಲ್ಲ. ಇವಾಗ ವಿಮಾನಲ್ಲಿ ಹೋಗ್ಬೋದು, ಫೆಸಿಲಿಟಿ ಇದೆ. ಇನ್ನು ಅದನ್ನೇ ಇಟ್ಕೊಂಡು ವಿಮಾನದಲ್ಲೇ ಹೋಗ್ಬೋದು ಅಂತ ಹಿಡ್ಕೊಂಡು ಕಾಲ್ನಡಿಗೆಯನ್ನು ವಿರೋಧ ಮಾಡುವಂಥದ್ದು ನಮ್ಮ ಇದರಲ್ಲಿ ಹರಾಮ್ ಅಂತ ಹೇಳ್ತೇವೆ. ಹರಾಮ್ ಅಲ್ಲ. ನಾನು ಇದನ್ನು ನನ್ನ ಗುರುಗಳಾದಂತಹ ಅಡ್ಯಾರ್ ಖಾನ್ ಅನ್ಸಾರ್ ಫಜಸ್ ಇದ್ದಾರೆ, ನನಗೆ ಏನು ವಿಷಯ ಇದ್ರೆ ಅವರಲ್ಲೇ ಕೇಳೋದು. ಅವರಲ್ಲಿ ಮೊದಲನೇ ಕೇಳಿದ್ದೆ ಅವರ ಜೊತೆ, ಇದರಲ್ಲಿ ಏನಾದ್ರು ತಪ್ಪಿದ್ಯಾ, ಸರಿ ಇದೆಯಾ, ನಾವು ಮಾಡಿದ್ಮೇಲೆ ಜೆನ್ಯೂನ್ ಜೆನ್ಯೂನ್ ತರಕ್ಕೆ ನಾವು ಮಾಡ್ಬೇಕು. ಏನು ಶೋಗೋಸ್ಕರ ಮಾಡಿ ಅರ್ಧಂಬರ್ಧ ಮಾಡಿ ಅದು ಸ್ವೀಕರಿಸಿದ್ ಬಿಟ್ಟು ದೇವರಿಗೆ ಬಿಟ್ಟದ್ದು. ನಮ್ಮ ಅದರ ಒಂದು ನಿಬಂಧನೆ ಇದೆ, ಅದು ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೇಕು. ಹಾಗೆ ನಾ ಕೇಳುವಾಗ ಅವ್ರು ಹೇಳಿದ್ರು, ನಮ್ಮ ನಿಯತ್ತು ಕರೆಕ್ಟ್ ಇದ್ರೆ, ನಮ್ಮ ಮನಸ್ಸು ಕರೆಕ್ಟ್ ಇದ್ರೆ ಏನು ತೊಂದರೆ ಇಲ್ಲ. ಮತ್ತೆ ಹೇಳೋರು ಸಾವಿರ ಹೇಳ್ತಾರೆ, ನೀವು ಒಳ್ಳೇದು ಮಾಡಿ ನಿಮ್ಗೆ ಏನು ಹೇಳ್ತಾ ಇರ್ತಾರೆ, ನಿಮ್ಗೆ ಒಂದು ಬೇರೆ ತೋರಿಸ್ತಾ ಇರ್ತಾರೆ. ಏನು ಕೆಟ್ಟದ್ದು ಮಾಡಿ ನಿಮಗೂ ಒಂದು ಬೇರೆ ತೋರಿಸ್ತಾ ಇರ್ತಾರೆ. ನಿಜ. ಆತರ ಇರುವಾಗ ನನ್ನ ಕಾಲಡಿಗೆ ಮೈನ್ ಉದ್ದೇಶ ನನ್ನ ತಾಯಿ ಆಗಿರುತ್ತೆ. ತಾಯಿ ಹೇಳಿದ್ರು ಮಕ್ಕಕ್ಕೆ ಹೋಗ್ಬೇಕಂತೇಳಿ, ಅದನ್ನು ನಾನು ಹಜ್ಜಿ ಮೂಲಕ ಕನ್ವರ್ಟ್ ಮಾಡಿ ಹಜ್ಜಿಗೆ ಮಾಡಿಕೊಂಡು ಹೋದೆ. ಓಕೆ. ಅಂದ್ರೆ ಕಾಲ್ನಡಿಗೆಯಲ್ಲಿ ಹೋಗ್ಬೇಕು ಅನ್ನುವಂಥದ್ದು ಬಂದಿರುವಂಥದ್ದು ತಮ್ಗಳಿಗೆ ಆ ಒಂದು ಕಾಲ್ನಡಿಗೆ ಅದೇ ನನ್ನ ತಾಯಿಯಲ್ಲಿ ಕಾಲ್ನಡಿಗೆ ಹೋಗುದಂದ್ರೆ ನಮ್ಮ ಇದರಲ್ಲಿ ಒಂದು ಮಸೀದಿಗೆ ಹೋಗುದಾದ್ರು ಇಷ್ಟು ಅದರ ಫಲ ಸಿಗುತ್ತೆ ಅಂತ ಹೇಳಿದೆ. ಅದು ಮಕ್ಕಕ್ಕೇನೆ ಹೋಗುವಂತ ಅವಶ್ಯಕತೆನೂ ಇಲ್ಲ, ಬಟ್ ಮಸೀದಿಗೂ ನಡ್ಕೊಂಡು ಹೋದ್ರು ಫಲ ಸಿಗುತ್ತೆ ಅಂತ. ನಾನು ಮಕ್ಕಕ್ಕೆ ನಡ್ಕೊಂಡು ಹೋಗುವ, ನಡ್ಕೊಂಡು ಹೋಗುವ, ಯಾಕಂದ್ರೆ ಟೈಮ್ ತುಂಬಾ ಸಿಗುತ್ತೆ, ತುಂಬಾ ಇದಾಗುತ್ತೆ. ಇದರಲ್ಲಿ ನಾನು 1 ವರ್ಷ ಜರ್ನಿಗೆ ಇದರ ರೂಟು, ಮ್ಯಾಪ್ ರೇಟು, ಡಾಕ್ಯುಮೆಂಟ್ ಕಲೆಕ್ಷನ್
ವಿಸದ್ದು ಅದಕ್ಕೆಲ್ಲ ತುಂಬಾ ಪೇಚಾದಿದ್ದೀನಿ. ಅದರಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಇದಕ್ಕೆ ಮೈನ್ ಬೇಕಾಗಿರೋದು ಸಪೋರ್ಟ್ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಸಪೋರ್ಟ್ ಬೇಕು. ಯಾಕಂದ್ರೆ ನಾವು ಬೇರೆ ಕಂಟ್ರಿ ಹೋಗ್ತೀವಿ, ಇಂಡಿಯಾದಲ್ಲಾದ್ರೆ ಸೆಂಟ್ರಲ್ ಗವರ್ಮೆಂಟ್ ಅವಶ್ಯಕತೆ ಇರಲಿಲ್ಲ, ಬೇರೆ ಕಂಟ್ರಿ ಹೋಗಿ ನಮಗೆ ಸೆಂಟ್ರಲ್ ಗವರ್ಮೆಂಟ್ ಸಪೋರ್ಟ್ ಬೇಕೇ ಬೇಕು. ಓಕೆ ಬರ್ತೇನೆ ಸರ್. ಜೊತೆಗೆ ಅಲ್ಲಿ ಅವರು ಮೆಕ್ಕಕ್ಕೆ ಪ್ರಯಾಣ ಬೆಳೆಸುವಾಗ ಕೆಲವು ಕಡೆಗಳಲ್ಲಿ ಬಹಳಷ್ಟು ಜನರು ಸೇರಿದ್ರು, ಅವರಿಗೆ ಒಂದು ಉತ್ಸಾಹವನ್ನ ಹುಮ್ಮಸ್ಸನ್ನ ಕೊಡ್ತಾ ಇದ್ರು, ಆ ಒಂದು ಜನ ಕೂಡ ಸೇರ್ತಾ ಇದ್ರು ಕೆಲವು ಕಡೆಗಳಲ್ಲಿ. ಆ ಒಂದು ದೃಶ್ಯಗಳನ್ನ ಪ್ಲೇ ಮಾಡಿ. ಅವ್ರ ಲಾಠಿ ಹಿಡ್ಕೊಳ್ಳೋಕೆ ಅಂತ ಸಂದರ್ಭ ಬಂದಿತ್ತು. ಇವಾಗ ವಿಡಿಯೋ ನೋಡೋರು ಹೇಳ್ತಾರೆ ಲಾಠಿ ಎಲ್ಲ ಯಾಕೆ ಹಿಡ್ಕೊಳ್ಳೋದು, ಯಾಕೆ ಹೊಡಿತೀರಾ, ಯಾಕೆ ಹಂಗೆ ಅಂತೇಳಿ. ಅದು ಅಂತ ಸಂದರ್ಭ ಇತ್ತು ಅಲ್ಲಿ, ಹೊಡಿಯುವಂತ ಸಂದರ್ಭ. ಅವರು ನಾನು ಮಾತ್ರ ಏನು ಎಲ್ಲ ಇದು ಏನು ಕ್ಯಾನ್ಸಲ್ ಮಾಡ್ತಾ ಇದ್ದೆ, ಬಟ್ ಅವರು ಅದನ್ನು ನಿಭಾಯಿಸಲು ಆತರ ಮಾಡ್ಬೇಕಾಗಷ್ಟೇ, ಬೇರೆ ಆಪ್ಷನ್ ಇರಲಿಲ್ಲ. ಓಕೆ, ಇದೆಲ್ಲವೂ ಕೂಡ ಹಾಗಿದ್ರೆ ಅಲ್ಲಿಯ ದೃಶ್ಯ ತಾವು ಈಗ ಹೇಳಿದಾಗ ಎಲ್ಲ ಯುಪಿ, ಇದೆಲ್ಲ ಯುಪಿಂದ. ಓಕೆ 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 ಹಾಗೆ ಇವೆಲ್ಲದರ ನಡುವೆ ಅಲ್ಲಿ ಗಮನಿಸಿರುವಂಥದ್ದು ಅಂದ್ರೆ ಬಹಳಷ್ಟು ಜನರು ಬರ್ತಾರೆ, ಸೆಲ್ಫಿ ತೆಗೊಳ್ತಾರೆ, ಜೊತೆಗೆ ತಮ್ಮ ಜೊತೆ ಮಾತಾಡುವಂಥದ್ದು. ಅಂದ್ರೆ ತಾವು ಕಾನ್ಸಂಟ್ರೇಷನ್ ಇರುತ್ತೋ ನಡಿಗೆಯಲ್ಲಿ ಅಲ್ವಾ? ಯಾಕೆಂದ್ರೆ ನಾನು ಅಷ್ಟು ಪಬ್ಲಿಕ್ ನಂಗೆ ಕವರ್ ಮಾಡಕ್ಕಾಗಲ್ಲ, ನಾನು ಸಫರ್ ವೇಸ್ಟ್ ಆಗುತ್ತೆ. ಅದಲ್ಲದೆ ಡೆಲ್ಲಿಯಿಂದ ನನಗೆ ಪಂಜಾಬ್ ವಾಘಾ ಬಾರ್ಡರ್ ಇದಲ್ವಾ, ನಂಗೆ 15 ದಿವಸ ಟೈಮ್ ಕೊಟ್ಟಿದ್ರು.
ಅಕ್ಟೋಬರ್ 28ಗೆ ನಾನು ಎಂಟ್ರಿ ಆಗ್ಬೇಕಾಗಿತ್ತು, ಬೆಳಿಗ್ಗೆ ಎಂಟ್ರಿ ಆಗ್ಬೇಕು, ಆ ಡೇಟಿಗೆ ಎಂಟ್ರಿ ಆಗ್ಬೇಕು, ಒಂದು ದಿವಸ ಆ ಕಡೆಗೆ ಆಗ್ಬಾರ್ದು. ಪಾಕಿಸ್ತಾನ ಎಂಟ್ರಿ ಆಗುವಾಗ ನನಗೆ ಅದೇ ಮೈಂಡ್ ಅಲ್ಲಿ ಇತ್ತು, ಯಾಕಂದ್ರೆ ಒಂದು ದಿವಸ ಆ ಕಡೆಗೆ ನನ್ನ ವೀಸಾ ಕ್ಯಾನ್ಸಲ್ ಆಗುತ್ತೆ. ಸಿಕ್ಕಿದ್ದೆ ಬಾರಿ ಇದರಿಂದ ಅದನ್ನೇ ನಾನು ತಲೆಯಲ್ಲಿ ಇಟ್ಕೊಂಡು ನಾನು ನಡಿಲೇಬೇಕಾಗುತ್ತೆ. ಅವರಿಗೆಲ್ಲ ಕನ್ಸಲ್ಟ್ ಮಾಡ್ಕೊಂಡು ನಮ್ಗೆ ಹೋಗ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಇವಾಗ 20 ಕಿಲೋ ನಡೆಯುವಲ್ಲಿ 40 ಕಿಲೋ ನಡೀತಾ ಇದ್ವಿ. ನಮ್ಗೆ ಹರಿಯಾಣ ಎಲ್ಲ ತೊಂದರೆ ಆಗಿಲ್ಲ, ಹರಿಯಾಣದಲ್ಲಿ ಜನರಿರ್ಲಿಲ್ಲ, ಸ್ವಲ್ಪ ಆರಾಮ್ ಫ್ರೀಯೇ ನಡ್ಕೊಂಡು ಹೋಗ್ತಿದ್ವಿ. ಒಳ್ಳೆ ಹವಾ, ಅಲ್ಲಿ ಗದ್ದೆ ಮರ ಗಿಡಗಳು ತುಂಬಾ ಇತ್ತು, ತುಂಬಾ ಖುಷಿ. ಪಂಜಾಬ್ ಸಹ ಹಾಗೆ ಒಳ್ಳೆ ಒಳ್ಳೆ ಏರಿಯಾ ಎಲ್ಲ ಸಿಗ್ತದೆ. ಪಂಜಾಬ್ ಸಿಂಗ್ಗಳೆಲ್ಲ ತುಂಬಾ ಒಳ್ಳೆ ಸಪೋರ್ಟ್. ಬೆಸ್ಟ್ ಎಕ್ಸ್ಪೀರಿಯನ್ಸ್ ಎಲ್ಲಿ ಆಯ್ತು ಅಂದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್, ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ ಇಡೀ ಜರ್ನಿಯಲ್ಲಿ ಯಾವ ಸ್ಟೇಟ್ ಅಲ್ಲಿ? ಯಾವ್ದು ಬ್ಯಾಡಾಗಿ ಒಳ್ಳೇದಾಗಿ? ಒಳ್ಳೇದಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ, ಅದ್ ಬಿಟ್ರೆ ಯುಪಿ ಅಲ್ಲಿ ನನಗೆ ಪ್ರೀತಿ ಕೊಟ್ಟದಿಂದ ನಾನು ಇವಾಗ ಎಲ್ಲರೂ ಪರಿಚಯ ಇರ್ತಾರೆ. ಅವರ ಪ್ರೀತಿಯಿಂದಾಗಿ ನಾನು ಇಲ್ಲಿ ತನಕ ಬಂದಿರೋದು. ಯುಪಿಯಲ್ಲಿ ಅಂದ್ರೆ ಯಾವ ರೀತಿ ಇತ್ತು? ಕರ್ನಾಟಕದಲ್ಲಿ ಓಕೆ ನಮ್ಮದೇ, ಯುಪಿಯಲ್ಲಿ ಯಾವ ರೀತಿ ಇತ್ತು ಅಂದ್ರೆ ಯಾಕೆ ಖುಷಿ ಕೊಟ್ಟಿದೆ ತಮ್ಗೆ ಅಂತೇಳಿ? ಖುಷಿ ಅಂದ್ರೆ ನನಗೆ ಬೇಕಂತ ಫೆಸಿಲಿಟಿ, ಅವರಿಗೆ ನನಗೆ ಬೇಕಂತ ಫೆಸಿಲಿಟಿ ಎಲ್ಲ ಮಾಡ್ಕೊಟ್ಟಿದ್ರು. ಯುಪಿಯಲ್ಲಿ, ಡೆಲ್ಲಿಯಲ್ಲೂ ಸಾಧ್ಯ ಸರ್ ಫೆಸಿಲಿಟಿ ಎಲ್ಲ ಮಾಡ್ಕೊಟ್ರು. ಯಾಕಂದ್ರೆ ನಮಗೆ ಬೇಕಾಗಿರೋದು ಮೈ ನಿದ್ರೆ, ರೆಸ್ಟ್ ಬೇಕು. ನನಗೆ ಊಟ ಸಿಗದಿದ್ರೆ ಆಗುತ್ತೆ, ರೆಸ್ಟ್ ಬೇಕು, ರೆಸ್ಟ್ ಬೇಕೇ ಬೇಕು. ಯಾಕಂದ್ರೆ ನಮಗೆ ಈ ಟೈಮಲ್ಲಿ ನಾವು ಡಿವೈಡ್ ಮಾಡ್ಕೊಂಡು ಒಂದು ದಿವಸ 7 ಗಂಟೆಗೆ, ಒಂದು ದಿವಸ 6 ಗಂಟೆ, ಒಂದು ದಿವಸ ಬೆಳಿಗ್ಗೆ ನಮಾಜ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆ ತರ ಡಿವೈಡ್ ಒಂದೊಂದು ಟೈಮ್ ಬೇರೆ ಬೇರೆ ಟೈಮಲ್ಲಿ ಹೋಗ್ತಾ ಇದ್ವಿ. ಅದಕ್ಕೋಸ್ಕರ ಸ್ವಲ್ಪ ಯುಪಿ ಅವರ ಮೇಲೆ ನಂಗೆ ಸ್ವಲ್ಪ ಪ್ರೀತಿ. ಓಕೆ, ಆ ರೀತಿ ಹೋದಾಗ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ ಈ ಒಂದು ಎಕ್ಸ್ಪೀರಿಯನ್ಸ್ ಬೇಸರ ತಂದಿದೆ ಅಂತ ಹೇಳಿ ಈ ಒಂದು ಜಾಗದಲ್ಲಿ? ಬೇಸರ ಮೊಬೈಲ್ ಕತ್ಕೊಂಡು ಎಲ್ಲಿ ಅಷ್ಟು ಒಳ್ಳೆ ದೇಶದಲ್ಲಿ ಇಂತ, ಬಟ್ ಅಲ್ಲಿ ಅವರಲ್ಲ, ಹೊರಗಡೆಯಿಂದ ಬಂದರು. ಕಪ್ಪು ಜನ ಅಂತ ಹೇಳ್ತಾರೆ ಅಲ್ಲಿ ಅವರಿಗೆ, ನನಗೆ ಗೊತ್ತಿರಲಿಲ್ಲ. ಅಲ್ಲಿ ಅವ್ರು ಹೇಳಿದ್ ನಂಗೆ ತಿಳಿಸಿದ್ದು, ನನಗೆ ಅದ್ರ ವಿಷಯದಲ್ಲಿ ಗೊತ್ತಿಲ್ಲ. ನಾನು ಅದಕ್ಕೆ ಬ್ಯಾಡ್ ಕಮೆಂಟ್ ಮಾಡೋರಿದ್ದಾರೆ. ಅದಕ್ಕೋಸ್ಕರ ನನಗೆ ಅಲ್ಲಿ ಅವರು ಹೇಳಿದ್ದು ಕಪ್ಪು ಜನ ಹೊರಗಡೆಯಿಂದ ಬಂದವರು. ಅವರು ಅಲ್ಲಿ ಅಲ್ಮಲಾಜ್ ಅಂತೇಳಿ ಒಂದು ಊರಿದೆ, ಭತ್ತ ಅಂತೇಳಿ, ಅದ್ರ ಪಕ್ಕದಲ್ಲಿ ಅಲ್ಮಲಾಜ್ ಅಂತೇಳಿ ರೋಡ್ ಕ್ರಾಸ್ ಅದೇ ಒಂದು ಮೊಬೈಲ್ ಕಿತ್ಕೊಂಡು ಹೋಗಿರುವಂತದ್ದು. ಇವೆಲ್ಲ ನೋಡು, ಇಲ್ಲಿ ಪಾಕಿಸ್ತಾನ ಕೂಡ ಎಂಟ್ರಿ ಆಗ್ತೀರಿ, ಅಲ್ಲಿ ಯಾವ ರೀತಿ ಇತ್ತು ಆ ಒಂದು ಎಕ್ಸ್ಪೀರಿಯನ್ಸ್, ಆ ಸಂದರ್ಭ? ಪಾಕಿಸ್ತಾನಕ್ಕೆ ಆಕ್ಚುಲಿ ಅವರಿಗೆಲ್ಲ ಗೊತ್ತಿತ್ತು ನಾನು ಬರೋದು, ಡೇಟ್ ಫಿಕ್ಸ್ ಇತ್ತು ನನಗೆ. ಅವರಿಗೆಲ್ಲ ಗೊತ್ತಿತ್ತು, ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಇವಾಗ ಗೊತ್ತಿರೋ ಎಲ್ಲ ವೈರಲ್ ಆಗಿರುತ್ತೆ. ಅಂತ ಸಮಯದಲ್ಲಿ ಅವರಲ್ಲಿ ನನಗೋಸ್ಕರ ವೈಟಿಂಗ್ ಅಲ್ಲಿ ಇತ್ತು. ಸೇಮ್ ಇಲ್ಲಿ ಅವರೇ ಯಾವ ರೀತಿ ಪ್ರೀತಿ ಕೊಡ್ತಾ ಇದ್ದಾರೆ, ಅಲ್ಲಿ ನನಗೆ ಒಳ್ಳೆ ಪ್ರೀತಿ ಕೊಟ್ಟಿದ್ದಾರೆ. ಇಂಡಿಯಾದವನ್ ಅಂತೇಳಿ ಒಳ್ಳೆ ಪ್ರೀತಿ ಕೊಟ್ಟಿದ್ದಾರೆ, ಯಾವ್ದು ತೊಂದರೆ ಮಾಡಿಲ್ಲ. ಫುಡ್ಡಿಗೂ ರೂಮ್ ಮಾಡಿದ್ರು ನನಗೆ, ಲಾಡ್ಜ್ ರೂಮ್. ಅದು ನನಗೆ ಒಬ್ಬನಿಗೆ ಒಂದು ರೂಮ್ ಮಾಡಿದ್ರು, ಅವ್ರು ಬೇರೆ ರೂಮ್ ಮಾಡ್ಕೊಂಡು ಕೂತಿದ್ರು, ನನಗೆ ಡಿಸ್ಟರ್ಬ್ ಮಾಡ್ತಾ ಇರಲಿಲ್ಲ. ಏನ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಲ್ವಾ? ಓಕೆ. ತದನಂತರ ತಾವು ಅಲ್ಲಿಂದ ಹೋಗುವಂತ ಓಮನ್ಗೆ ಹೋಗ್ತೀರಿ ಅಲ್ವಾ? ಓಮನ್ಗೆ ಹೋಗಿ ತದನಂತರ UAE ಹೋಗಿರುವಂತದ್ದು, ಜೊತೆಗೆ ಸೌದಿ ಅರೇಬಿಯಾ. ಕೊನೆಯದಾಗಿ ಸೌದಿ ಅರೇಬಿಯಾದಲ್ಲಿ ಯಾವ ರೀತಿ ಇತ್ತು ಎಕ್ಸ್ಪೀರಿಯನ್ಸ್? ಬಿಫೋರ್ ದಟ್ ಒಂದು ಕಡೆ ಹೇಳಿ ಪೊಲೀಸರು ಕೂಡ ಎಂಕ್ವೈರಿ ಮಾಡ್ತಾರೆ ಅಲ್ವಾ? ಆ ಒಂದು ದೃಶ್ಯಾವಳಿಗಳನ್ನ ಪ್ಲೇ ಮಾಡಿ. भाईजान थोड़ी परमिशन दिखा दो, परमिशन। ದೃಶ್ಯಾವಳಿಗಳು ಅಂದ್ರೆ ಪೊಲೀಸ್ ಎಂಕ್ವೈರಿ. ಉತ್ತರ ಪ್ರದೇಶ ಶಾಮ್ಲಿ ಅಂತೇಳಿ ಒಂದು ಊರಿದೆ, ಅದಕ್ಕಿಂತ ಒಂದು 30 ಕಿಲೋಮೀಟರ್ ಬ್ಯಾಕ್ ಅಲ್ಲಿ ಇರುವಂತದ್ದು. ಪಬ್ಲಿಕ್ ತುಂಬಾ ಜೋರ್ ಆಗ್ತಾ ಇತ್ತು, ರೋಡ್ ಬ್ಲಾಕ್ ಆಗುವಂತ ಸಂದರ್ಭ, ತುಂಬಾ ರೋಡ್ ಬ್ಲಾಕ್ ಆಗ್ತಾ ಇತ್ತು. ಬಟ್ ನಾನು ಪಬ್ಲಿಕ್ ಹೇಳ್ತಾ ಇದ್ದೆ, ಯಾಕೆಂದ್ರೆ ರೋಡ್ ಬ್ಲಾಕ್ ಮಾಡಬೇಡಿ, ಯಾರಾದ್ರೂ ಒಬ್ಬರು ಗಾಡಿ ಬಂದು ಹೊಡ್ಕೊಂಡು ಹೋದ್ರೆ ನಾಳೆ ನನ್ನ ಹೆಸರು ಹಾಳಾಗುತ್ತೆ ಅಂತ ಸಂದರ್ಭದಲ್ಲಿ ನಾನು ಅವ್ರಿಗೆಲ್ಲರಿಗೂ ಹೇಳ್ತಾ ಇದ್ದೆ. ನಾನು ತುಂಬಾ ಹೇಳ್ತಾ ಇದ್ದೆ, ವಿಡಿಯೋ ನೋಡುವ ತರ ಅಲ್ಲ, ಅದ್ರಲ್ಲಿ ಎಷ್ಟೋ ವಿಡಿಯೋ ಒಳ್ಳೇದು ಎಷ್ಟೋ ಮಾಡಿದೆ, ಅದು ಯಾರು ತೋರಿಸಿಲ್ಲ. ಬಟ್ ನಾನು ತುಂಬಾ ಹೇಳಿದ್ದೀನಿ ಪಬ್ಲಿಕ್, ನಾನು ಎಷ್ಟು ಜನ ಸ್ಟಾಪ್ ಮಾಡಿ ಕಾರಲ್ಲಿ ಕೂತ್ಕೊಂಡಿದ್ದೀನಿ ಪಬ್ಲಿಕ್ ಸ್ಟಾಪಿಂದ, ನೀವು ಇಲ್ಲೇನಿರಿ, ಬರಬೇಡಿ ಖಾಲಿ ಬಿಟ್ರು ಅವ್ರು ನನ್ನ ಮಾತು ಕೇಳ್ತಾ ಇಲ್ಲ, ಬರ್ತೀವಿ ಅಂತಾನೆ. ಎಷ್ಟು ಬರ್ತಾ ಇಲ್ಲ. ಇದು ನನ್ನ ಪೊಲೀಸ್ ಪಬ್ಲಿಕ್ ಜಾಸ್ತಿ ಆಗ ಪೊಲೀಸ್ ಬಂದು ಚೆಕ್ ಮಾಡಿ ಮತ್ತೆ ಡಾಕ್ಯುಮೆಂಟ್ ಎಲ್ಲ ಅವರಿಗೆ ಸಬ್ಮಿಟ್ ಆದ್ಮೇಲೆ ಬಿಟ್ರು ನಾನು. ಓಕೆ ಹೀಗೆ ಬಹಳಷ್ಟು ಕಡೆಗಳಲ್ಲಿ ಬಹಳಷ್ಟು ಜನರು ಬಂದಿದ್ರು, ಸೇರಿದ್ರು. ಜೊತೆಗೆ ಸೋಷಿಯಲ್ ಮೀಡಿಯಾ ಬಹಳಷ್ಟು ಹೆಲ್ಪ್ ಮಾಡಿತ್ತು ಅಲ್ವಾ? ಜೊತೆಗೆ ಅಲ್ಲಿ ಕೆಲವರು ವಾಲಂಟಿಯರ್ ಆಗಿ ಬರ್ತಾರೆ, ನೌಶಾದ್ ಅಂತ ಹೇಳಿ ತಮ್ಮದೊಂದು ಟಿ ಶರ್ಟ್ ಅನ್ನ ಹಾಕಿಕೊಂಡು. ಅವರು ಹೇಗೆ ಅಂದ್ರೆ ಗುರ್ತ ಇದ್ದವರ ಅಥವಾ ಹೇಗೆ, ಏನ್ ಕತೆ ಅಂತ ಹೇಳಿ? ಆಕ್ಚುಲಿ ಅವರು ನಂಗೆ ಪರಿಚಯ ಇಲ್ಲ. ಅವರು ನನ್ನ ಸಫರ್ ಜರ್ನಿಯಲ್ಲಿ ಒಂದು ಅಂಕೋಲ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಂದ ಸ್ಟಾರ್ಟ್ ಆದದ್ದು. ಒಬ್ಬೊಬ್ಬರಾಗಿ ಸ್ಟಾರ್ಟ್ ಆಗಿ ಮುಂಬೈಯಿಂದ, ಗುಜರಾತ್ ಇಂದ, ರಾಜಸ್ಥಾನದಿಂದ, ಡೆಲ್ಲಿಯಿಂದ, ಯುಪಿಯಿಂದ ಹಿಂಗೆಲ್ಲ ಜಾಯ್ನ್ ಒಂದು 15 ಜನದ ಮೆಂಬರ್ ಆಯ್ತು. ಅವರು ಇದ್ದಿದ್ದರಿಂದ ನಂಗೆ ಸ್ವಲ್ಪ ಸೇಫ್ ಆಗಿ ಹೋಗಕ್ಕಾಯ್ತು.
ಓಕೆ, ಅವ್ರು ನನಗೆ ಸಾಥ್ ಕೊಟ್ಟಿರೋದು. ಅವ್ರು ಸಾಥ್ ಕೊಟ್ಟಿದ್ದಾರೆ ಅಲ್ವಾ. ಈಗ ಈ ಜರ್ನಿಯಲ್ಲಿ ಹೋದಾಗ ತಮ್ಗಳಿಗೆ ಈ ಜ್ವರ ಅನ್ನುವಂಥದ್ದು ಹೆಲ್ತ್ ಇಶ್ಯೂಸ್ಗಳು ಬರ್ಲಿಲ್ವಾ? ಯಾಕಂದ್ರೆ ಬೇರೆ ಬೇರೆ ಸ್ಟೇಟ್ಗಳಿಗೆ ಹೋಗ್ತೀವಿ ಅಂತ ಬಂದ್ರೆ ಅಲ್ಲಿಯ ಒಂದು ಎನ್ವೈರನ್ಮೆಂಟ್, ಹವಾ ಎಲ್ಲ ವಾತಾವರಣ ಡಿಫ್ರೆಂಟ್ ಆಗಿರುತ್ತೆ. ಸೊ ದಟ್ಸ್ ವೈ ಆ ಸಂದರ್ಭಗಳಲ್ಲಿ ಏನ್ ಮಾಡ್ತಾ ಇದ್ರಿ ತಾವು? ಜ್ವರ ಬಂದಿದ್ದ ಜರ್ನಿಯಲ್ಲಿ? ಬರುತ್ತೆ. ಒಂದು ವರ್ಷದಲ್ಲಿ ಜ್ವರ ಬಂದು ಹೋಗುತ್ತೆ. ಬರುತ್ತೆ. ಆಕ್ಚುಲಿ ಸೌದಿಯಲ್ಲಿ ಬಂದಿತ್ತು ಜ್ವರ. ಸೌದಿಯಲ್ಲಿ ನಾನು ಹೋಗುವಂತ ಮೂಮೆಂಟ್ ಚಳಿ ಆಗಿತ್ತು. ಇಲ್ಲಿಯ ತರ ಜಮ್ಮು ಕಾಶ್ಮೀರ ತರ ಚಳಿ ಅಲ್ಲ. ಅಲ್ಲೆಲ್ಲ ಒಂದು ಚಳಿ, ಒಂದು ಖುಷಿ ಸಿಗುತ್ತೆ. ಇಲ್ಲೇ ಚಳಿ, ಸೌದಿ ಚಳಿ ಹೆಂಗೆ ಇದೆ ಗೊತ್ತಾ? ಗಾಳಿ ಚಳಿ ಬರುತ್ತೆ, ಕಿವಿಗೆ ಹೊಡಿತೆ, ನೀವು ಎಷ್ಟೇ ಕವರ್ ಮಾಡ್ಕೊಳ್ಳಿಕ್ಕೆ. ಪ್ಲಸ್ ನಾನು ಹೋಗೋ ರೋಡ್ ಸೈಡ್ ಅಲ್ಲಿ ಒಂದು ಟ್ರಕ್ಕಿಗೆ, ಒಂದು ಕಾರಿಗೆ ಬೇರೆ ಆತ ಒಂದು ಟ್ರಕ್ಕಿಗೆ ಹೋಗುವಂತ ಒಂದು ಲೈನ್ ಇರುತ್ತೆ. ನಾನು ಹೋಗೋ ರೋಡ್ ಪಕ್ಕದಲ್ಲೇ ಟ್ರಕ್ ಹೋಗುವಂತ ಲಾರಿ ಒಂದೊಂದು ನಿಮಿಷಕ್ಕೆ ಒಂದೊಂದಲ್ಲ ಕಂಟಿನ್ಯೂ ಲಾರಿ ಹೋಗ್ತಾ ಇರುತ್ತೆ. ಅದರ ಗಾಳಿ ಒಮ್ಮೆಲೆ ಹೊಡಿಯುತ್ತೆ. ಛತ್ರಿ ಬಿಡಿಸುವಂತ ಸಂದರ್ಭ ಬರಲ್ಲ, ಯಾಕೆ ಛತ್ರಿ ಬಿಡಿಸಿದ್ರೆ ಛತ್ರಿ ಹಾರೋಗುತ್ತೆ. ಯಾಕಂದ್ರೆ ಗಾಳಿಯ ಸ್ಪೀಡ್ ಪ್ಲಸ್ ಲಾರಿಯ ಸ್ಪೀಡ್. ಅಂತ ಸಂದರ್ಭದಲ್ಲಿ ಸಹಿಸಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೆ. ಜ್ವರ ಬಂದಿದೆ, ಗಸ್ಸಿಮ್ ಅಂತ ಒಂದು ಊರಿದೆ, ಆ ಏರಿಯಾದಲ್ಲಿ ಜ್ವರ ಬಂದಿತ್ತು. ಅಲ್ಲಿಯ KCF ಸದಸ್ಯರು ಮತ್ತೆ SKSF ಸದಸ್ಯರು ಇವರೆಲ್ಲ ಬಂದು ನನಗೆ ಬೇಕಾದಂತ ಟ್ರೀಟ್ಮೆಂಟ್ ಎಲ್ಲ ತಂದು ಕೊಟ್ಟಿದ್ರು. ತೊಂದರೆ ಯಾವುದೇ ಆಗಿಲ್ಲ. ಯಾಕಂದ್ರೆ ಎಲ್ಲ ಜಾಗದಲ್ಲಿ ಏನಲ್ಲ ಸೋಷಿಯಲ್, ಇವಾಗ ಹೇಳ್ತಾರಲ್ಲ ಯಾಕೆ ವಿಡಿಯೋ ಮಾಡಿದ್ದೀರಾ ಅಂತ, ಇದೇ ಉಪಕಾರ. ಯಾಕಂದ್ರೆ ನನಗೆ ನಡ್ಕೊಂಡು ಹೋಗುವಾಗ ನನಗೆ ಒಳಗಡೆ ಸಿಟಿಗೆ ಹೋಗಕ್ಕಾಗಲ್ಲ, ಹೈವೇಲಿ ಹೋಗ್ಬೇಕು. ಅವಾಗ ಈ ಸೋಷಿಯಲ್ ಮೀಡಿಯಾ ಗೊತ್ತಿರೋ ಕಾರಣ ಯಾರಾದ್ರೂ ಒಬ್ಬ ಇಲ್ಲಿ ತಲುಪಿದ್ಯಲ್ಲ, ಏನು ಹುಷಾರಿಲ್ವಾ, ಹಿಂಗೆ ತಂದು ಕೊಡ್ತಾ ಇದ್ರು. ಫುಡ್ ಆದ್ರು ನನಗೆ ಬೇಕಾದ ಸ್ಥಳದಲ್ಲಿ ಫುಡ್ ಸಿಗ್ತಾ ಇರಲಿಲ್ಲ. ಯಾರಾದ್ರೂ ದೂರದಲ್ಲಿದ್ರೆ ಅವ್ರು ತಂದು ಕೊಡ್ತಾ ಇದ್ರು. ಇಂಥ ಸಂದರ್ಭ ತುಂಬಾ ಇದೆ. ಅದಕ್ಕೆ ಮತ್ತೆ ದುಬೈಲಿ ಒಂದ್ಸಲಿ ಅಬುದಾಬಿಯಿಂದ ಹೋಗುವಾಗ, ದುಬೈಯಿಂದ ನಾನು ಎಕ್ಸಿಟ್ ಆಗುವಾಗ, ದುಬೈಯಿಂದ ಎಕ್ಸಿಟ್ ಅಬುದಾಬಿ ಹೋಗುವಾಗ ನಾನು ಮ್ಯಾಪಲ್ಲಿ ನೋಡ್ಕೊಂಡು ಹೋಗಿರೋದು. ಮ್ಯಾಪಲ್ಲಿ ನೋಡ್ಕೊಂಡು ಹೋಗಿದ ಒಂದು ಮಸೀದಿ ಇದೆ ಅಂತೇಳಿ. ಬಟ್ ಒಳಗಡೆ ಹೋಗಿ ನೋಡುವಾಗ ಅದು ಆರ್ಮಿ ಕ್ಯಾಂಪ್ ಆಗಿತ್ತು. ಅಲ್ಲಿ ಗನ್ನಲ್ಲಿ ಇಟ್ಕೊಂಡು ರೆಡಿ ಆಗಿದ್ರು. ಯಾಕಂದ್ರೆ ನಂಗೆ ಇಡಂತಲ್ಲ, ಅವ್ರು ನಾರ್ಮಲ್ ಆಗಿ ಇಟ್ಕೊಂಡು. ನಾನು ಮತ್ತೆ ಅವ್ರಿಗೆ ಗೂಗಲಲ್ಲಿ ಅರಬಿ ಬರಲ್ಲ, ಅವ್ರಿಗೆ ಇಂಗ್ಲಿಷ್ ಬರಲ್ಲ, ಹಿಂದಿ ಬರಲ್ಲ, ಗೂಗಲ್ ಟ್ರಾನ್ಸ್ಫರ್ ಮಾಡಿ ಹೇಳ್ದೆ. ಅವ್ರು ಹೇಳಿದ್ರು ಇದು ಆರ್ಮಿ ಕ್ಯಾಂಪ್, ಇಲ್ಲಿಂದ ಬೇಗ ಹೊರಗಡೆ ಹೋಗಿ. ಯಾಕಂದ್ರೆ ಅಲ್ಲಿ ಒಂದು ಮನುಷ್ಯ ಜೀವಿ ಇಲ್ಲ, ಖಾಲಿ ರೋಡ್, ಹೈವೇ ಸ್ವಲ್ಪ ಹೊರಗಡೆ ಬರ್ಬೇಕು, ಕಾಲೇಜ್ ಒಂದು 3 ಕಿಲೋಮೀಟರ್ ಒಳಗಡೆ ಹೋಗ್ಬೇಕು. ನಾನು ಅದನ್ನ ನಂಬ್ಕೊಂಡು ಬಂದಿರೋದು, ರಾತ್ರಿ ಅಲ್ಲಿ ಅಷ್ಟೇ ಆಗುವಂತೇಳಿ. ಅಲ್ಲಿ ಸಿಕ್ಕಿರಲಿಲ್ಲ. ಮತ್ತೆ ಅಲ್ಲಿಂದ ನಾನು ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಟ್ರಕ್ ಏರಿಯಾ ಅಂತ, ಟ್ರಕ್ಕಿಗೆ ಪಾರ್ಕಿಂಗ್ ಅಂತ ಒಂದು ಏರಿಯಾ ಇರುತ್ತೆ, ಅಲ್ಲಿ ಇಂಟರ್ಲಾಕ್ ಅಲ್ಲಿ ಮಾಡ್ಕೊಂಡಿರೋದು. ಯಾಕಂದ್ರೆ ನಾವು ಇದು ಫಸ್ಟೇ ಪ್ಲಾನ್ ಮಾಡಿರ್ತೀವಿ, ಈ ಪ್ಲೇಸ್ ಸ್ಟೇ ಆಗ್ಬೇಕೆ ಅಂತ. ಮತ್ತೆ ಪರ್ ಅವರ್ಗೆ 7 ಕಿಲೋಮೀಟರ್ ನಡೆಯಕ್ಕಾಗುತ್ತೆ. ಪರ್ ಅವರ್ಗೆ ಅಂದ್ರೆ ಬ್ಯಾಗ್ ಇರಬಾರ್ದು, ಬಿಸಿಲು ಇರಬಾರ್ದು. ನಾರ್ಮಲ್ ವೆದರ್ ಅಲ್ಲಿ ಇದು ಒಳ್ಳೆ ಇದ್ರೆ ಒಂದು ರಾತ್ರಿ ನಡೆಯೋದ್ರೆ 7 ಕಿಲೋಮೀಟರ್, ಬ್ಯಾಗ್ ಅಲ್ಲಿ ಇದ್ರೆ 4 ಕಿಲೋಮೀಟರ್ ಜಾಸ್ತಿ. ನನ್ನ ಎಕ್ಸ್ಪೀರಿಯನ್ಸ್ 4 ಕಿಲೋಮೀಟರ್ ಜಾಸ್ತಿ ಪರ್ ಅವರ್ಗೆ ನಡಿಬಹುದು. 10 ಗಂಟೆ 40 ಕಿಲೋಮೀಟರ್ ನಡಿಬಹುದು. ಗ್ರೇಟ್. ಜೊತೆಗೆ ಈ ಎಂಟರ್ ಜರ್ನಿಯಲ್ಲಿ ಭಯ ಎಲ್ಲೂ ಆಗಿಲ್ವಾ ತಮ್ಗೆ? ಸ್ವಲ್ಪ ಭಯ ಅನ್ನುವಂಥದ್ದು ಅಂದ್ರೆ ಆಗಿಲ್ವಾ? ಆರ್ಡಿನರಿ ಅದು ನಾರ್ಮಲ್ ಎಲ್ಲರೂ ಕೇಳ್ತಾ, ಯಾಕೆ ಒಬ್ಬನೇ ಹೋಗ್ತಾ ಇರೋದು ಮೊದಲನೇದು. ಎರಡನೇದು ನಾನು ಫಸ್ಟ್ ಹೋಗ್ತಾ ಔಟ್ ಆಫ್ ಕಂಟ್ರಿ. ಹೌದು, ಗೊತ್ತಿಲ್ಲ. ಭಯ ಅಂತದ್ದು ಎಲ್ಲೂ ಆಗಿಲ್ಲ. ಯಾಕಂದ್ರೆ ಸೌದಿಯಲ್ಲಿ ಸಹ ರಾತ್ರಿ ನಡ್ಕೊಂಡಿದ್ದೆ. ಪೊಲೀಸರು ಬರ್ತಾ ಇದ್ರು. ಪೊಲೀಸರಿಗೆ ಇನ್ಫಾರ್ಮೇಶನ್ ಇರುತ್ತೆ, ಒಂದು ಚೆಕ್ ಪೋಸ್ಟ್ ಅಂತ ಇರುತ್ತೆ. ಆ ಚೆಕ್ ಪೋಸ್ಟ್ ಇನ್ಫಾರ್ಮೇಶನ್ ಹೋಗಿರುತ್ತೆ, ಅಲ್ಲಿ ನೆಕ್ಸ್ಟ್ ಇರುವಂಥ ಪೊಲೀಸ್ ಪೋಸ್ಟ್ ಲೈನಲ್ಲಿ ಇರುತ್ತೆ, ಅವ್ರಿಗೆ ಇನ್ಫಾರ್ಮೇಶನ್ ಹೋಗಿರುತ್ತೆ ಇಂಥ ಜನ ಬರ್. ಬಟ್ 6 ಗಂಟೆ ಆದ್ಮೇಲೆ ನಾನು ನಡೆಯಕ್ಕೆ ಬಿಡ್ತಾ ಇರಲಿಲ್ಲ. 6 ಗಂಟೆ ಅವರು ಬಂದು ನನ್ನ ಜೊತೆ ಸ್ವಲ್ಪ ನಡ್ಕೊಂಡು ಅಲ್ಲಿ ಇದು ಬರ್ತಾರೆ, ಗಾಡಿ ಬ್ಯಾಕಲ್ಲಿ ಬಂದು ಅಲ್ಲಿ ಪೆಟ್ರೋಲ್ ಮೇಲೆ ಸ್ಟೇ ಮಾಡಿಸ್ತಾ ಇದ್ರು. ರಾತ್ರಿ ನಡೆಯಕ್ಕೆ ಬಿಟ್ಟು ಭಯ ಅಂತದ್ದು ಎಲ್ಲೂ ಆಗಿಲ್ಲ. ಯಾಕೆಂದ್ರೆ ಇಂಡಿಯಾದಲ್ಲಿ ಜನರಿದ್ರು, ಸ್ವಲ್ಪ ಜನ ಫ್ಯಾಮಿಲಿ ಎಲ್ಲ ಇದ್ರು. ಮತ್ತೆ ಔಟ್ ಆಫ್ ಕಂಟ್ರಿ ತೊಂದರೆ ಇಲ್ಲ. ಯಾವ್ದು ಪ್ರಾಣಿಗಳ ಸಿಗುವಂತ ಏರಿಯಾ ನಾನು ಎಲ್ಲೂ ಹೋಗುವಂತ ಇಲ್ಲ. ಯಾಕೆ ಮರುಭೂಮಿ ಇರುವಂತ ಪ್ಲೇಸ್, ಮರುಭೂಮಿಯಲ್ಲಿ ಪ್ರಾಣಿ ಇಲ್ಲ, ಒಂಟೆ ಒಂದು ಇರುತ್ತೆ, ಬೇರೆ ಏನಿಲ್ಲ, ಹಾವು ಇರುತ್ತೆ ಇದ್ರೆ. ಅಂತ ಮರುಭೂಮಿಯಲ್ಲಿ ನಾನು ಹೋಗೋ ಸಮಯದಲ್ಲಿ ಚಳಿ ಇತ್ತು. ಅಂತ ಸಂದರ್ಭದಲ್ಲಿ ಏನು ತೊಂದರೆ ಏನಾಗಿರ್ಲಿಲ್ಲ. ಎಂಟೈರಿ ಒಂದು ಏನ್ ಹೇಳ್ತೀವಿ ನೋಡಿ, ರೋಚಕವಾಗಿರುವಂತಹ ಜರ್ನಿ ನೋಡೋಟ ಒಂದು ವಿಚಾರಗಳಲ್ಲಿ ಬಹಳಷ್ಟು. ಯಾಕಂದ್ರೆ ಪ್ರಾಮಾಣಿಕವಾಗಿ ಈ ಒಂದು ಜರ್ನಿಯನ್ನ ಶುರು ಮಾಡಿದ್ದಾರೆ. ಜೊತೆಗೆ ಈ ಸಂದರ್ಭ ಏನ್ ಹೇಳಿದ್ರು, ತಮ್ಮ ಅಮ್ಮ ಏನ್ ಹೇಳಿದ್ರು ಈ ಸಂದರ್ಭ? ಹೋಗಿ ಬಂದ್ರಿ, ಒಂದು ಪುಣ್ಯದ ಒಂದು ಕಾರ್ಯ ಇದು, ಹಜ್ ಕರ್ಮವನ್ನು ಮುಗಿಸಿ ಬಂದಿರುವಂಥದ್ದು. ಆ ಸಂದರ್ಭ ಮಗ ಮಾಡಿರುವಂತ ಈ ಒಂದು ಸಾಧನೆ ಬಗ್ಗೆ ಏನ್ ಹೇಳ್ತಾರೆ? ಎಷ್ಟು ಖುಷಿ ಇದೆ. ಆಕ್ಚುಲಿ ನನ್ನ ಅಣ್ಣ ಮತ್ತು ನನ್ನ ತಾಯಿ ರಂಜಾನ್ ಟೈಮಲ್ಲಿ ಮಕ್ಕಕ್ಕೆ ಬಂದಿದ್ರು. ನಾವು ಒಟ್ಟಿಗೆ ಉಮ್ರಾ ಎಲ್ಲ ಮಾಡಿದ್ರಿ ಮೊನ್ನೆ, ಇದೆ ನಮ್ಮ ಈ ಟೈಮಲ್ಲಿ ಅಲ್ಲಿ ಅವರೆಲ್ಲ ಖುಷಿ ಪಟ್ಟಿದ್ದಾರೆ ನೋಡಿ. ಇಲ್ಲಿ ಒಂದು ಸ್ಪೆಷಲ್ ಖುಷಿ ಏನಿಲ್ಲ, ಎಲ್ಲ ಅಲ್ಲಿಯೇ ಒಂದು ಖುಷಿ ಪಟ್ಟಿದ್ರು. ಅದಕ್ಕೋಸ್ಕರ ಅವರಿಗೆ ಅಲ್ಲಿ ಒಂದು ಖುಷಿ ಆಗಿತ್ತು. ಅದನ್ನು ಒಟ್ಟಿಗೆ ರೀಚ್ ಆಗುವಂತದ್ದು ಅಲ್ವಾ? ತಾಯಿ ಜೊತೆ ಉಮ್ರಾ ಮಾಡಿದ್ರೆ ಅಂತ ನನಗೂ ಸಹ ತುಂಬಾ ಖುಷಿ ಆಯ್ತು. ಅಂತ ಭಾಗ್ಯ ಯಾರಿಗೂ ಸಿಗಲ್ಲ, ತುಂಬಾ ಕಮ್ಮಿ ಅಂತದ್ದು ನನಗೆ ಸಿಕ್ಕಿತ್ತು. ಅದಾದ್ಮೇಲೆ ಇಲ್ಲಿ ಬರುವಾಗ ನನ್ನ ಊರಿನವರು ಇದ್ರು ಏರ್ಪೋರ್ಟ್ ಅಲ್ಲಿ. ಮತ್ತೆ ನನ್ನ ಗುರುಗಳಾದ ಅನ್ಸಾರ್ ನಾನು ಹೇಳಿದೆ, ನನ್ನ ಊರಿನ ಖತೀಬರು, ಮತ್ತೆ ನಮ್ಮ ಊರಿನ ಜಮಾತಿನ ಪ್ರೆಸಿಡೆಂಟ್ ಎಲ್ಲರಿದ್ರು, ನಮ್ಮ ಊರಿನವರು ಎಲ್ಲರಿದ್ರು. ತುಂಬ ಸ್ವಾಗತಕ್ಕೆ ತುಂಬ ವೈಟ್ ಮಾಡ್ತಿದ್ರು. ಮತ್ತೆ ಇಲ್ಲಿ ವಕ್ಫೋರ್ ಅವರೇನ ಇದ್ರು, ಮತ್ತೆ ನೌಶಾದ್ ಹಾಜಿ ಇದು ಟ್ರಸ್ಟ್ ಅವರದ್ದು, ಅವರ ಕಡೆಯಿಂದ ತುಂಬ ಖುಷಿ. ಎಲ್ಲ ಒಳ್ಳೆ ರೀತಿಯಲ್ಲಿ ನನಗೋಸ್ಕರ ಸನ್ಮಾನ ಮಾಡಲಿಕ್ಕೆ ಕಾಯ್ತಾ ಇದ್ರು. ತುಂಬ ಖುಷಿ ಆಯ್ತು. ಅದಕ್ಕಿಂತ ಜಾಸ್ತಿಯಾಗಿ
ನನ್ಗೋಸ್ಕರ ಒಂದು ಪ್ರೀತಿ ಒಡಕ್ಕೆ ನಿಂತಿದ್ರಲ್ವ ಅಂತೇಳಿ ತುಂಬಾ ಖುಷಿ ಆಯ್ತು ಅಲ್ವಾ ಸನ್ಮಾನಕ್ಕಿಂತ ಜಾಸ್ತಿ ಒಂದು ಪ್ರೀತಿ ಅವರ ಮನಸ್ಸಲ್ಲಿ ನನ್ನ ಮೇಲೆ ಪ್ರೀತಿ ಇತ್ತಲ್ವಾ Okay. ಅದು ನಂಗೆ ತುಂಬಾ ಖುಷಿ ಓಕೆ ಈ 1 ವರ್ಷ ಜರ್ನಿಯಲ್ಲಿ 1 ವರ್ಷ 2 ದಿನ ಜೊತೆಗೆ ತಾವು ಪ್ರಾರಂಭ ಮಾಡಿರುವಂತದ್ದು ಜನವರಿ 2023ರಲ್ಲಿ ಇವೆಲ್ಲದರ ನಡುವೆ ಫೆಬ್ರವರಿ 8ರಂದು ತಾವು ಮೆಕ್ಕಕ್ಕೆ ತಲುಪ್ತೀರಿ ಫೆಬ್ರವರಿ 2ರಂದು ಓಕೆ ಅಲ್ಲಿ ತಲುಪ್ತೀರಿ. ಸೊ ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಸರ್? ಅಂದ್ರೆ ಆ ಒಂದು ಸಂದರ್ಭ ನೋಡಿದಾಗ ಆ ಒಂದು ಪವಿತ್ರವಾಗಿರುವಂತಹ ಕಾಬಾವನ್ನ ನೋಡಿದಾಗ ಹೇಗಾಗಿತ್ತು ಆ ಒಂದು ಸಂದರ್ಭ? ಅಂದ್ರೆ ಅಲ್ಟಿಮೇಟ್ಲಿ ಏನೋ ಅನ್ಸಿದೆ ಆ ಒಂದು ಕನಸು ನಿಜ ಆಗುವಂತ ಸಂದರ್ಭ ಹೋಗೋ. ಎಸ್ ಸರ್, ಬರ್ತೀನಿ. ಬಿಫೋರ್ ದಟ್ ಒಂದು ಕರೆ ಇದೆ, ಕರೆಯನ್ನು ತೆಗೆದುಕೊಂಡು ಬರ್ತೀನಿ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಮಂಗಳೂರಿಂದ ನಿತಿನ್ ಮಾತನಾಡೋದು. ಎಲ್ಲಿಂದ ಸರ್? ಮಂಗಳೂರಿಂದ ನಿತಿನ್. ನಿತಿನ್ ಅವರು. ಎಸ್ ನಿತಿನ್ ಅವರೇ, ಮಾತಾಡಿ ಸರ್. ಹೌದು, ಅವರನ್ನು ಸ್ವಲ್ಪ ಕೊಡಿ ಸರ್. ಎಸ್ ಸರ್, ಮಾತಾಡಿ ಸರ್. ಹಲೋ, ಬಾರಿ ಖುಷಿ ಅಂದೆ ಎಂಗ್ಲು ಕುಡ್ಲಾಡ ಪಾರ್ತಿರ್ನಿ ಜಪ್ಪುಡು ಅಂದ. ಥ್ಯಾಂಕ್ ಯು ಒಂಜಿ ವೆಂಟ್. ಹಲೋ ಹಲೋ ಪಲ್ಲೆ ಮೇಡಮ್. ಅಲ್ಲಮ್ಮ ಎಂಗ್ಲೆ ಬಾರಿ ಖುಷಿ ಅಂದೆ ನಿನ್ನ ತೂದು ನಡತದ ಮತ್ತ ಪೋಯಿನ ಬಗ್ಗೆ ಮತ್ತ ಪಂಪೇರಿ ಬಾರಿ ಖುಷಿ ಅಂದೆ. ಅಂದೆ. ಓಕೆ ಓಕೆ. ಆರೆಂದು ದೇವರು ಬಾರಿ ಅಡ್ಡೆ ಮಲ್ಪಡು ವರ್ಷ ಖುಷಿ ಅಂದೆ ಎಂಗ್ಲು ತೂಂದಿಲ್ಲ ಮಕ್ಕಳಿಗೆ ಪೋಯಿನ ಪರಿಚಯ. ಓಕೆ ಓಕೆ ಓಕೆ. ಉಲ್ಲಾಸದಾರತೆ ಉಲ್ಲಾಲ ಆನಂದ್ ಉಬಾರ್ದಾರ್ ಉಬರಮ್ಮ ಬಾರಿ ಖುಷಿ ಅಂದೆ ಎಂಗ್ಲ ಬೀಡಿ ಕಟ್ಟು ಎಂಗ್ಲ ದನ್ನಿದ ಉಲ್ಲಾಲದಾರ ಪೋತೇರಿ ಅತೆ. ಸಿಗೋಲಾಂಡಿ ಎಂಗ್ಲ ಪಂಡ ಬಾರಿ ಪೊರ್ಲುಡು ಬಂದೆ ದನ್ನಿಂದು. ಓಕೆ ಓಕೆ ಓಕೆ. ಎಸ್ ಅತೆ. ಓಕೆ 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 ಮೇಡಮ್, ಬಾರಿ ಖುಷಿ ಅಂಡ್ ಈರ್ ಕಾಲ್ ಮಂತಿನಲ್ಲ ಮೇಡಮ್, ಈರ್ ಕಾಲ್ ಮಂತಿನಲ್ಲ ಬೊಕ್ಕ ಈರ್ನೊಂಜ ಶುಭ ಹಾರೈಕೆಲ್ಲ ಬಾರಿ ಖುಷಿ ಅಂಡ್ ಥ್ಯಾಂಕ್ ಯು ಮೇಡಮ್. ಆವೆ ಓ ಅಂದೆ. ಥ್ಯಾಂಕ್ ಯು ಮೇಡಮ್. ಸೊಲ್ ಮೇಲೆ ಮೇಡಮ್. ಓಕೆ ಓಕೆ. ಎಸ್ ಸರ್, ನಾನು ಇವಾಗ ಆಲ್ರೆಡಿ ಹೇಳಿದೆ ಎಲ್ಲ ಜಾತಿ ಭೇದ ಹೌದಪ್ಪ. ನೋಡಿ ಇವಾಗ ಕರೆಕ್ಟ್. ಯಾರೋ ಒಬ್ಬ ನನ್ನ ಪರಿಚಯನೇ ಇಲ್ಲ, ಆದ್ರೆ ಆ ಒಂದು ಮುಗ್ಧತೆ, ಆ ಒಂದು ತಮ್ಮ ಒಂದು ಹೋಗಿರುವಂತ ವಿಚಾರಧಾರೆಗಳು ಕೂಡ. ಎಸ್, ಯಾಕಂದ್ರೆ 5 ಬೇರ್ಲು ಒಂದೇ ತರ ಇರಲ್ಲ. ಜನರಲ್ಲಿ ತುಂಬಾ ವೆರೈಟಿ. 100%. ನನಗೆ ಜಾಸ್ತಿ ತುಂಬಾ ನನಗೆ ಸಪೋರ್ಟ್ ಕೊಟ್ಟರು, ಬ್ಯಾಕ್ ಸಪೋರ್ಟ್, ಪೊಲಿಟಿಷಿಯನ್ ಸಪೋರ್ಟ್ ಅಲ್ಲಿ ತುಂಬಾ ಮಂದಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಫಸ್ಟ್ ಹೇಳಿದ್ದು ಜಾತಿ ಧರ್ಮ ನಾನು ಯಾರು ನೋಡಿಲ್ಲ, ನನ್ನ ಜೊತೆ ಕೈ ಜೋಡಿಸಿದ್ರು ಅಂತೇಳಿ. ಕರೆಕ್ಟ್ ಅಲ್ವಾ? ಈ ಸಂದರ್ಭ ಯಾರು ಬಹಳಷ್ಟು ತಮಗೆ ಸಪೋರ್ಟ್ ಆಗಿ ನಿಂತಿದ್ರು ಪ್ರಮುಖವಾಗಿ ಈ ಒಂದು ಜರ್ನಿಯಲ್ಲಿ? ನನ್ನ ಬ್ರದರ್ ನೌಫ್ ಅಂತೇಳಿ ನನ್ನ ಜೊತೆ ಲಾಸ್ಟ್ ತನಕ ಇದ್ರು. ಓಕೆ, ಎಂಡ್ ತನಕ ಕೂಡ. ಓಕೆ, ನಿಜ ಗ್ರೇಟ್. ಜೊತೆಗೆ ಇನ್ನಿತರರಿಗೆ ಯಾರಿಗಾದ್ರು ಈ ಜರ್ನಿಯಲ್ಲಿ ಸಹಾಯ ಮಾಡಿದ್ರೆ ಥ್ಯಾಂಕ್ಸ್ ಅಂತ ಹೇಳೋದಾದ್ರೆ ಯಾರಿಗೆ ಹೇಳ್ತೀರಿ? ಟ್ಯಾಂಕ್ಸ್ ಅಂದ್ರೆ ಕರ್ನಾಟಕದ ಜನತೆಗೆ ಎಲ್ಲರಿಗೂ ಟ್ಯಾಂಕ್ಸ್ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಹೇಳಕ್ಕೆ ಹೋದ್ರೆ ತುಂಬಾ ಜನ ಇದ್ದಾರೆ ಅಲ್ವಾ? ಎಲ್ಲರೂ ನನಗೆ ಅದೇ ಹೇಳಿದೆ, ಇದು 1 ದಿವಸ 2 ದಿವಸ ಸಫರ್ ಅಲ್ಲ, 1.5 ವರ್ಷ ಸಫರ್ ಇರುವಾಗ ನಿಮ್ಗೆ ಗೊತ್ತಿರ್ಬೋದು ಎಷ್ಟು ಕಾಂಟ್ಯಾಕ್ಟ್ ಆಗಿರುತ್ತೆ, ಎಷ್ಟು ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ ಅಂತ ಹೇಳಿ. ಅದಕ್ಕೋಸ್ಕರ ಎಲ್ರಿಗೂ ಥ್ಯಾಂಕ್ಸ್ ಅಂತಾನೆ ಹೇಳ್ತೀನಿ. ಎಲ್ಲರೂ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ, ತುಂಬಾ ಖುಷಿಯಾಗಿದೆ. ಓಕೆ ಓಕೆ. ಜೊತೆಗೆ ಅಲ್ಲಿ ಹೋಗಿ ತಾವು ರೀಚ್ ಆಗ್ತೀರಿ, ಸೌದಿ ಅರೇಬಿಯಾಕ್ಕೆ ಹೋಗಿ ರೀಚ್ ಆಗ್ತೀರಿ. ಅಲ್ಲಿ ಒಂದು ಮೆಕ್ಕಾದಕ್ಕೆ ಹೋದಾಗ ಆ ಒಂದು ಎಕ್ಸ್ಪೀರಿಯನ್ಸ್ ಕೇಳಬೇಕು. ಬಿಫೋರ್ ದಟ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಶಹಾನ್ ಅವರು ಮಂಗಳೂರಿಂದ. ನಮಸ್ತೆ ಶಹಾನ್ ಅವರೇ. ಎಸ್ ಸರ್, ಮಾತಾಡಿ ಸರ್. ಹೌದು. ಮಾತಾಡಿ. ಅವರು ಇದನ್ನು ಕಾಲ್ನಡಿಗೆಯಲ್ಲಿ ಹೋಗುವುದನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಿರೋಧಿಸಿದ್ದಾರೆ. ಹೇಳಿ. ಒಂದು ಗವರ್ನರ್ನ ಮುಖಾಂತರ ಪ್ರವಾದಿಯವರ ಊರವರು ಕೇಳ್ತಾರೆ, ನಾನು ಕಾಲ್ನಡಿಗೆಯಲ್ಲಿ ಬರೋ ಇಚ್ಛಿಸ್ತೇನೆ ಹಜ್ಜಿಗೆ ಅಂತ ಹೇಳ್ತಾರೆ. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುವುದಂತಂದ್ರೆ, ಕಾಲ್ನಡಿಗೆಯಲ್ಲಿ ಬರುವುದರಿಂದ ಯಾವುದೇ ರೀತಿಯ ನಿಮಗೆ ಉಪಕಾರ ಇಲ್ಲ, ಮತ್ತೆ ಅದರಲ್ಲಿ ಹೆಚ್ಚಿನ ನಿಮಗೆ ಇದು ಕೂಲಿ ಇಲ್ಲ ಅಂತ ಹೇಳ್ತಾರೆ. 1 ಸೆಕೆಂಡ್. ಆದ್ರೆ ಇಷ್ಟು ನಮ್ಗಿಂತ ಇಷ್ಟು ದೊಡ್ಡ ಪಂಡಿತರುಗಳೆಲ್ಲ ಇದ್ದಾರೆ, ಅವರೆಲ್ಲ ಹೇಳಿರೋದು ಅದು ಸುಮ್ಮನೆನಾ? ಮಾತಾಡ್ಲಿಕ್ಕೆ ಪೂರ್ತಿ ಮಾತಾಡ್ಲಿಕ್ಕೆ ಹೇಳಿ ಸರ್. ಓಕೆ. ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಏನ್ ವ್ಯವಸ್ಥೆ ಇದೆ ಆ ಮುಖಾಂತರ ಆ ವ್ಯವಸ್ಥೆಯಲ್ಲಿ ಏನು ಕುದುರೆ ಇದೆಯಾ, ಒಂಟ ಇದೆಯಾ, ಗಾಳಿ ಇದೆಯಾ, ಅದರಲ್ಲಿ ಅಂತ ಹೇಳ್ತಾರೆ. ಒಂದು ಇದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಆದೇಶವನ್ನು ಧಿಕ್ಕರಿಸುವಂತ ಕೆಲಸ. ಎರಡನೇದು ನಾನೊಂದು ಈಗ ಹದೀಸ್ ಮುಖಾಂತರ ಹೇಳ್ತೇನೆ. ಆಯಿಷಾ ರಲಿಯಲ್ಲಾಹು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ತಮ್ಮ ಧರ್ಮದಲ್ಲಿ ಯಾರಾದರೂ ಏನನ್ನಾದರೂ ನೂತನವಾಗಿ ನಿರ್ಮಿಸಿದರೆ ಅದು ತಿರಸ್ಕೃತವಾಗಿದೆ. ಸಹಿ ಬುಖಾರಿ 2697 ಮತ್ತು ಸಹಿ ಮುಸ್ಲಿಂ 1718 ಅಲ್ಲಿ ಇದೆ. ಹಾಗೆ ಕಂಟಿನ್ಯೂ ಆಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಇದು ಹೊಸತನ್ನು ತರುವುದಕ್ಕೆ ಬಿದತ್ ಅಂತ ಹೇಳ್ತಾರೆ ಅರಬಿಯಲ್ಲಿ. ಈ ಎಲ್ಲಾ ಬಿದತ್ಗಳು
ಪಥಭ್ರಷ್ಟವಾಗಿದೆ. ಎಲ್ಲಾ ಪಥಭ್ರಷ್ಟವು ನರಕಕ್ಕೆ ಇದು ಸಹಿ ಇದು ಓಕೆ ಓಕೆ ಸರ್, ಎಸ್ ಸರ್, ಎಸ್ ಸರ್, ಓಕೆ 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 1578 ಒಂದು ಇದೆ. ಈಗ ಉತ್ತರ ಕೊಡ್ತಾರೆ ಸರ್. ಎಸ್ ಸರ್, ಎಸ್ ಸರ್, ಓಕೆ ಸರ್, ಎಸ್ ಸರ್. ಆ್ಯಕ್ಚುಲಿ ನಾನು ಹೋಗೋಕ್ಕಿಂತ ಮುಂಚೆ ಪ್ರತಿಯೊಂದು ಪಂಡಿತರಲ್ಲಿ ನಾನು ಕೇಳಿದ್ದೀನಿ. ಯಾಕೆಂದರೆ ನಮ್ಗಿಂತ ಬಂದವರು ಮುಂಚೆ ದೊಡ್ಡ ದೊಡ್ಡ ಪಂಡಿತರುಗಳೆಲ್ಲ ಇದ್ದಾರೆ. ನಾನು ಎಲ್ಲರಲ್ಲೂ ಕೇಳಿ ಹೋಗಿರೋದು. ಹರಾಮ್ ಅಂತೇಳಿ ಎಲ್ಲೂ ಇಲ್ಲ. ಯಾಕೆಂದರೆ ಮುಂಚಿನ ಕಾಲದವರು ನಡ್ಕೊಂಡು ಹೋಗ್ತಾ ಇದ್ರು, ಫೆಸಿಲಿಟಿ ಇರಲ್ಲ ಅಂತೇಳಿ ನಡ್ಕೊಂಡು. ಮತ್ತೆ ಮಕ್ಕಕ್ಕೆ ನಡ್ಕೊಂಡು ಹೋಗೋದು ಹರಾಮ್ ಅಂತೇಳಿ ಎಲ್ಲೂ ಇಲ್ಲ ಸರ್. ಕರೆಕ್ಟ್. ಎಲ್ಲೂ ಇಲ್ಲ. ಯಾಕೆಂದರೆ ಕಾಲ್ನಡಿಗೆ ಒಳಗೆ ಒಂದು ಮಸೀದಿ ಹೋಗೋದ್ರು ಮಕ್ಕಕ್ಕೆ ಹೋದ್ರು ಎಲ್ಲೂ ಹರಾಮ್ ಅಂತೇಳಿ ಎಲ್ಲೂ ಮೆನ್ಷನ್ ಮಾಡಿಲ್ಲ. ನಾನು ಇದರ ವಿಷಯದಲ್ಲಿ ಪ್ರತಿಯೊಬ್ಬರು ಆ ಥರ ವಿರುದ್ಧ ಮಾಡುವವರಿದ್ದರೆ ಸ್ವಲ್ಪ ಬಂದು ನಾನು ನಿಮಗೆ ಫಸ್ಟ್ ಹೇಳಿದ್ದೀನಿ. ಹೌದು, ಹೇಳಿದ್ರಿ ಆಗ್ಲೇ. 5 ಬೇರ್ಲು ಅಂತಾರಲ್ಲ, ವಿರುದ್ಧ ಮಾಡೋರು ಇರ್ತಾರೆ. ಅದು ನಾನು ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ರೆ ಅದು ಮತ್ತೆ ಬೇರೆ ಬೇರೆ ಅದನ್ನ ನಾನು ಮತ್ತೆ ಅದನ್ನ ಮುಂದಕ್ಕೆ ಮಾತಾಡ್ತಾ ಬರಲ್ಲ. ನಾನು ಮತ್ತೆ ಅವರ ಆರ್ಗ್ಯುಮೆಂಟ್ ಸಹ ಮಾಡಕ್ಕೆ ನಾನು ತಯಾರಿಲ್ಲ. ಓಕೆ, ಇಲ್ಲಿ ಅಲ್ಲಾಹನ ಒಂದು ಕೃಪೆ ಆಗಿದೆ. ಆಗಿದ್ದಾಗ ತಾವು ಕಾಲ್ನಡಿಗೆಯಲ್ಲಿ ಹೋಗಿ ಅಲ್ಲಿ ರೀಚ್ ಆಗಿದ್ದೀರಿ, ಅಲ್ಲಿ ಒಳ್ಳೆಯ ದರ್ಶನ ಆಗಿದೆ ಅಂತ ಬಂದಾಗ ನಾನು ಹೇಳಿದಲ್ಲ, ನನಗೆ ತೃಪ್ತಿ, ನನ್ನ ಅಲ್ಲಾನಿಗೆ ತೃಪ್ತಿ ಸಿಕ್ಕಿದ್ರೆ ಸಾಕು. ಹೇಳೋರು ಏನ್ ಬೇಕಾದ್ರೆ ಹೇಳಿ, ನನ್ನ ಹಿಂಬದಿಯಿಂದ 1000 ಜನ ಮಾತಾಡಿದ್ದಾರೆ, ಅದು ನನಗೆ ಸೆಕ್ಯೂರಿಟಿ ಅಂತ ನಾನು ಅನ್ಕೊಂಡಿದ್ದೀನಿ. ಅದು ನೀವು ಏನ್ ಬೇಕಾದ್ರೆ ಮಾಡಿ, ನಿಮ್ಗೆ ಹೇಳೋರು ಇರ್ತಾರೆ. ಮತ್ತೆ ನಾನು ಪ್ರತಿಯೊಬ್ಬರ ಪಂಡಿತರು, ನಮ್ಗೆ ಆದಂತ ಒಂದು ಪಂಡಿತರು ಇರ್ತಾರೆ, ನಿಮ್ಗೆ ಅದೇ ಸ್ವಾಮೀಜಿ ಅಂತ ಇರ್ತಾರೆ, ಪಂಡಿತ, ಅವರಲ್ಲಿ ಕೇಳಿ. ಯಾಕೆಂದ್ರೆ ಅವರು ನಮ್ಗಿಂತ ಮುಂಚೆ ಬಂದವರು, ಅವರೆಲ್ಲ ಕುರಾನ್ ಕಲ್ತಿರುವಂತವ್ರು, ಮುಂಚಿನ ಕಾಲದ ನಡ್ಕೊಂಡು ಹೋಗ್ತಾ ಇದ್ರು, ಫೆಸಿಲಿಟಿ ಇಲ್ಲ ಅಂತ ಹೇಳಿ. ಆ ಮುಂಚಿನ ಕಾಲದಲ್ಲಿ ಹೋಗೋರ್ಕಿಂತ ಮುಂಚೆ ಕುರಾನ್ ಬಂದಿದೆ. ಅವಾಗ ಕುರಾನ್ ಅಲ್ಲಿ ಅವ್ರಿಗೆ ಗೊತ್ತಿರ್ಲಿಲ್ವಾ ನೀವು ನಡ್ಕೊಂಡು ಹೋಗ್ಬಾರ್ದು ಅಂತ ಹೇಳಿ ಅಲ್ವಾ? ಇಂಥ ಸಂದರ್ಭದಲ್ಲಿ ಹೇಳೋರು ಹೇಳ್ತಾ ಇರ್ತಾರೆ. ನಾನು ಕೇರ್ ಮಾಡುವನಲ್ಲ. ಅವ್ರಿಗೆ ಇವರು ಈ ಯಾರ ನಾನು ತದ್ವಿರುದ್ಧ ನನ್ನ ವಿರುದ್ಧ ಮಾತಾಡ್ತಲ್ಲ, ಅವ್ರಿಗೆ ಸಹ ದುವಾ ಮಾಡಿದ್ದೀನಿ, ಪ್ರಾರ್ಥನೆ ಮಾಡಿದ್ದೀನಿ ಮಕ್ಕಕ್ಕೆ ಹೋಗಿ. ಯಾಕೆಂದ್ರೆ ಅವ್ರಿಗೆ ಸಹ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ. ಮತ್ತೆ ಸ್ವಲ್ಪ ಮಂದಿ ಏನೇನು ಇಟ್ಕೊಂಡು ಏನು ಮಾತಾಡ್ತಾರೆ, ದೊಡ್ಡ ವಿಷಯ ಅಲ್ಲ. ಅಲ್ಟಿಮೇಟ್ಲಿ ಯಾರು ಏನೇ ಹೇಳಿ ಅದು ಅಲ್ಲಿ ಅಲ್ಲಾಹನ ಕೃಪೆ ಆಗಿದೆ ಅಂತ ಬಂದಾಗ ತಾವು ಅಲ್ಲಿಗೆ ಹೋಗ್ತೀರಿ. ಇಲ್ಲ ಅಂತ ಹೇಳಿದ್ರೆ ಸಾಧ್ಯವೇ ಇಲ್ಲ ಅಲ್ಲಿ ಹೋಗ್ಲಿಕ್ಕೆ, ಆ ಭೂಮಿಗೆ ಕೂಡ ಕಾಲಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಿದ್ದಾಗ ತಮ್ಗೆ ಇಷ್ಟು ಅಭೂತಪೂರ್ವವಾಗಿರುವಂತಹ ಬೆಂಬಲ, ಪ್ರೀತಿ, ಪ್ರೋತ್ಸಾಹ ಯಾಕೆ ಸಿಗುತ್ತೆ ಅಂತ ಬಂದಾಗ ಅಲ್ಲಿ ಕೃಪೆ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಸೊ ಹಾಗಿದ್ದಾಗ ತಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್ ಅಲ್ಲಿ ಹೋಗಿ ರೀಚ್ ಆದಾಗ, ಜೊತೆಗೆ ಅಲ್ಲಿ ಒಂದು ದರ್ಶನ ಮಾಡಿದಾಗ? ಅಲ್ಲೂ ಕೂಡ ತಾವು ಏನು 26 ದಿವಸ ಇದ್ರಿ, 4 ತಿಂಗಳು 26 ದಿವಸ, 4 ತಿಂಗಳು ಅಲ್ಲಿದ್ರಿ, 26 ದಿವಸ ಅಲ್ಲಿದ್ರಿ. ಸೊ ಹಾಗಿದ್ದಾಗ ಅಲ್ಲಿ ಯಾವ ರೀತಿ ಇತ್ತು ತಮ್ಮ ಹಜ್ ಕಾರ್ಯ ಎಲ್ಲ? 4 ತಿಂಗಳು 26 ದಿವಸ ನಿಲ್ಬೇಕಾಗುತ್ತೆ. ಯಾಕಂದ್ರೆ ಹಜ್ ಅಂತದೆಲ್ಲ ಒಂದು ಡೇಟ್ ಇರುತ್ತೆ, ಆ ಡೇಟಿಗೆ ಬರುವಂತ, ಇವು ಬಕ್ರಿ ಟೈಮಲ್ಲಿ ಬರುವಂಥದ್ದು. ನಾನು ರೀಚ್ ಆಗೋ ಫೆಬ್ರವರಿ ರೀಚ್ ಆಗಿದ್ದೀನಿ. ಮತ್ತೆ 4 ತಿಂಗಳು ನಿಲ್ಬೇಕಂತ ಇದು ಬಂತು. ಅಲ್ಲಿ ನಿಂತ್ಕೊಂಡು ಅಲ್ಲಿ ರೂಮ್ ಮಾಡಿ, ಮತ್ತೆ ಅಲ್ಲಿಂದ ನನ್ನ ಟಾರ್ಗೆಟ್ ಗೋಲ್ ರೀಚ್ ಆಗಿದೆ. ಮತ್ತೆ ನಾನು ಮದೀನಕ್ಕೆ ಹೋಗ್ತಾ ಇದ್ದೆ, ಮದೀನದಿಂದ ಮಕ್ಕ ಬರ್ತಾ ಇದ್ದೆ, ಮತ್ತೆ ಫ್ಯಾಮಿಲಿ ಎಲ್ಲ ಬರ್ತಾ ಇದ್ದು, ಫ್ರೆಂಡ್ಸ್ ಎಲ್ಲ ಬರ್ತಾ, ಅವ್ರ ಜೊತೆ ಆ ಕಡೆಗೆ ಸುತ್ತಾಗ್ತದೆ ಆಗ್ತಾ ಇದೆ. ಮತ್ತೆ ಹಜ್ ಟೈಮ್ ಬರುತ್ತೆ. ಹಜ್ ಟೈಮಲ್ಲಿ ಹಜ್ ದಿವಸ 6 ದಿವಸ ಇತ್ತು. ಅದನ್ನು ಪೂರ್ತಿಗೊಳಿಸಿ ನಾನು ಇಮಿಡಿಯೇಟ್ಲಿ ಅವತ್ತೇ ರಾತ್ರಿ ಇಂಡಿಯಾಕ್ಕೆ ಎಂಟರ್ ಆಗಿದ್ದೀನಿ. ಅವತ್ತು ರಾತ್ರಿ. ಯಾಕಂದ್ರೆ ಯಾಕಂದ್ರೆ ನಾನು ನಿಂತಿದ್ದೆ ಅಲ್ಲಿ, ಎಷ್ಟು ದಿವಸ ನಿಂತ್ರು ಸಾಕಾಗಲ್ಲ. ಅದು 4 ತಿಂಗಳ ಅಂತ ಭಾಗ್ಯ ನನಗೆ ಯಾರಿಗೂ ಸಿಗಲ್ಲ. ಯಾಕಂದ್ರೆ ಇವಾಗ ಒಬ್ಬೊಬ್ರು ಗಾಡಿಯಲ್ಲಿ ಹೋಗ್ತಾರೆ, ಇದು ಫ್ಲೈಟ್ ಅಲ್ಲಿ ಹೋಗ್ತಾರೆ, ಗ್ರೂಪ್ ಅಲ್ಲಿ ಹೋಗ್ತಾರೆ, 15 ದಿವಸ 18 ದಿವಸ 1 ತಿಂಗಳು ಆ ತರ ಇರ್ತಾರೆ. ನನಗೆ 4 ತಿಂಗಳು ಭಾಗ್ಯ ಕೊಟ್ಟಿದ್ದಾನೆ. ಎಷ್ಟು ದುಡ್ಡಿದ್ದವರು ಸಹ ಯಾರಿಗೂ, ಇವಾಗ ಎಷ್ಟು ಕೋಟಿಗೆ ಗಟ್ಟಲೆ ದುಡ್ಡಿದೆ, ಎಷ್ಟೋ ಜನ ಹೋಗಿಲ್ಲ ಆ ಕಅಬ ನೋಡಕ್ಕೂ, ಇದು ಮುಟ್ಟಿಲ್ಲ, ಮತ್ತೆ ಮದೀನಾ ಜಿಯಾರತ್ ಮಾಡಕ್ಕೂ ಸಹ ಯಾರಿಗೆ ಸಿಕ್ಕಿಲ್ಲ. ಅಂತ ಸಂದರ್ಭದಲ್ಲಿ ನನಗೆ ತೃಪ್ತಿ ಇದೆ, ಅಲ್ಲಾಹನಿಗೆ ತೃಪ್ತಿ ಸಿಕ್ಕಿ ನಾವು ಅದು ದುವಾ ಮಾಡ್ಬೇಕು, ಸ್ವೀಕರಿಸಲಿ ಅಂತ ಹೇಳಿ. ಫ್ಯಾಕ್ಟ್ ನಿಜ, ಬ್ಯೂಟಿಫುಲ್. ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಗಳಿಂದ ಸರ್? ಅಭಿಜಿತ್ ಕೊಂಡಣದಿಂದ. ನಮಸ್ತೆ ಸರ್, ಮಾತಾಡಿ ಸರ್. ನಮಸ್ತೆ ಹೇಳಿ ಸರ್. ಬಾರಿ ಖುಷಿ ಅಂದೆ ಸೋನಾಗ ಮುಳ್ತೊಡ್ದು 1 ವರ್ಷ ಇರ್ನ ಒಂಜಿ ಅಂತಾರೆ ಬಾರಿ ಭಂಗ ಬರ್ತದ ಒಂದು ದೇವರಂತೇರ ಹೋಗ್ತಾರೆ. ಥ್ಯಾಂಕ್ ಯು. ಇಲ್ಲೇ ಸಾಧನೆ ಆಗ್ತಾವು. ಥ್ಯಾಂಕ್ ಯು. ರೇಸ್ಲ ಜನ ಬಂತಾರೆ, ಹೆಂಗ್ ಬಂತೀರಿ ಪನ್ನಕ ಆರಾಮ ರೇಸ್ಲ ಜನ ಬಂತೀರಿ. ಕರೆಕ್ಟ್. ಅಂಡ್ ಇರೋ ಒಂದು ಫೋನ್ ಒಂದು ಬಾರಿ ಖುಷಿ ಅಂದಿ. ಥ್ಯಾಂಕ್ ಯು. എന്നൊക്കെ എങ്ങനെ ഉണ്ട് സാർ ഈ തീര് മുൾത്തോലമിട്ട് ആത്തിട്ട് ശ്രദ്ധ എടുക്കുവാറ് നമ്മൾ കുട്ടികളെ ജനത്തിലേക്ക് ഈർന്ന ಒಂಜಿ ಸಜೆಷನ್ಸ್ ಅದ ಸೂಪರ್ ನಮಗೆಲ್ಲ ಬಹುಬ್ರಾವ್ ನಿಕ್ಕೊಂಡು ಅದಕ್ಕೋಸ್ಕರ ನಮ್ಮ ಮಾತು ಬಾಂಧವ್ಯ ಕೊಡ್ದು ಏನೊಂಜಿ ಈತ ಬಂಗ ಆಡ್ಬೋದು, ಈತ ಶ್ರದ್ಧೆ ಹೋಯ್ನಾರು ಈ ರೇಂಜಿನ ಸಜೆಷನ್ ಕೊಡ್ತಾರೆ. ಬಾರಿ ಪೊರ್ಲುದ ಪಾತ್ರ ಸರ್, ನಿಜ. ಎಸ್ ಸರ್, ఒక ఆర్ల అవే పంపిన ఇంక మాతేర్లా ಒಂಜೆ ಪನ್ಮುನಂಚಿನ ವಿಚಾರ ಆ ಒಂಜಿ ಅರೆಗೆ ಪೋನಾಗಲ್ಲ ಮಸ್ತ್ ಜನ ಸಪೋರ್ಟ್ ಪುರ ಮಲ್ದೇರ್ ಪನ್ಮುನಂಚಿನ ಕಾರಣಗ. ಸೊ ಅಂಚ ಎಸ್ ಸರ್. ಆಕ್ಚುಲಿ ನಾನು ಏನ್ ಹೇಳ್ಬೇಕು, ನಾವಿರುವಂತದ್ದು 3 ದಿವಸದ ಜೀವನದಲ್ಲಿ. ಇಂಥ ಸಂದರ್ಭದಲ್ಲಿ ನಮಗೆ ಈ ಕೋಮು ಘರ್ಷಣೆ ಇದೆಲ್ಲ ನಾನು ತಲೆಯಲ್ಲಿ ಇಟ್ಕೊಳ್ಳಲ್ಲ. ಒಂದನೇದು. ಎರಡನೇದು, ಇದು ಮಾಡ್ತಾರೆ, ನಾನು ರಾಜಕೀಯದ ವಿರುದ್ಧ ಮಾತಾಡ್ತಿಲ್ಲ, ರಾಜಕೀಯದವರು ಯಾವ ರೀತಿ ಇರ್ತಾರೆ ನಂಗೆ ಗೊತ್ತಿಲ್ಲ, ಆದ್ರೂ ಹೇಳ್ತಾ ಇರೋದು ಅದು ನಾವು ಅಂತ. ಇವಾಗ ನಾನೆಲ್ಲ ಚಿಕ್ಕ ಇರುವಾಗ ನಾನು ನಮ್ಮ ಪಕ್ಕದಲ್ಲಿ ಹಿಂದೂಗಳ ಮನೆಯಲ್ಲಿ ಇತ್ತು, ಅಲ್ಲಿ ಹೋಗಿ ನಾನು ಆಟ ಆಡ್ತಾ ಇದ್ದೆ, ಅವ್ರ ಜೊತೆ ದೀಪಾವಳಿ ಆಚರಿಸ್ತಾ ಇದ್ದೆ, ಹಾಗೆ ಈಗೆಲ್ಲ. ಇವಾಗ ಏನಂದ್ರೆ
ಇವಾಗ ಬಂದ್ರೆ ನಮ್ಗೆ ಟೈಮ್ ಸಿಗಲ್ಲ, ಬಿಸಿ ಆಗೋದ್ವಿ ಅಂತ ಸಂದರ್ಭ ಸಿಗ್ತಾ ಇಲ್ಲ. ಮತ್ತೆ ಕೋಮುದೇಶ ಮಾಡ್ತಾರೆ, ಎಲ್ಲರೂ ಮಾಡ್ತಾ ಇಲ್ಲ, ಎಲ್ಲರೂ ಮಾಡ್ತಾ ಇಲ್ಲ, ಸ್ವಲ್ಪ ಮಂದಿ ಮಾಡ್ತಾ ಇದ್ದಾರೆ. ಅದಕ್ಕೆ ಏನದಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅಷ್ಟೇ. ಈ 3 ದಿವಸ ಜೀವನದಲ್ಲಿ ಚೆನ್ನಾಗಿ ಎಲ್ಲರೂ ಇರಬೇಕು. ಯಾವುದೇ ಕೋಮುದೇಶ ಮಾಡಿ ಏನು ಪ್ರಯೋಜನ ಇಲ್ಲ. ಸಾಯುವಂತವ್ರು ಯಾರು ಅಮಾಯಕರು ಸಾಯ್ತಾರೆ, ಅರ್ಥ ಅಲ್ವಾ? ಅದಕ್ಕೋಸ್ಕರ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ನನ್ನ ಆಶೆ ಅಲ್ವಾ. ಬ್ಯೂಟಿಫುಲ್. ಜೊತೆಗೆ ನಾನು ಬಹಳ ಜನರು ಕರೆಯನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಹಲವಾರು ಜನರು ಕಮೆಂಟ್ಸ್ ಗಳನ್ನು ಕೂಡ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಬಹಳ ಜನರು ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ಸೊ ಮೊಹಮ್ಮದ್ ಶರೀಫ್ ಅವರು ಹೇಳ್ತಾ ಇದ್ದಾರೆ, ಜೊತೆಗೆ ಅವರು ಕೂಡ ಅಬ್ದುಲ್ ಹಮೀದ್ ಅವರು ಮಾಷಾ ಅಲ್ಲಾ ನೌಶಾ ಅಂತ ಹೇಳ್ತಾ ಇದ್ದಾರೆ, ಜೊತೆಗೆ ಶುಕುರ್ ಇಬ್ರಾಹಿಂ ಅವರು, ಜೊತೆಗೆ ನಿಶಾಂತ್ ಶೆಟ್ಟಿ ಅವರು ಗ್ರೇಟ್ ಸರ್ ಅಂತ ಹೇಳ್ತಾ ಇದ್ದಾರೆ, ಜೊತೆಗೆ ಮೊಹಮ್ಮದ್ ಅಶ್ರಫ್ ಪೆರಿಯಡ್ಕಾ ಮಾಷಾ ಅಲ್ಲಾ ಹೇಳ್ತಾ ಇದ್ದಾರೆ, ಜೊತೆಗೆ ಹೀಗೆ ಉಮರ್ ಫಾರೂಕ್ ನಮ್ಮ ಕುಡ್ಲಾ ಚಾನಲ್ಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ, ಜೊತೆಗೆ ಬೇಲಿಮ್ ಅವರು, ಜೊತೆಗೆ ಮಾರೂಫಾ ಅವರು. ಸೊ ಹಾಗೆ ಬಹಳಷ್ಟು ಜನರ ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ, ಬಹಳಷ್ಟು ಜನರು ಕಾರ್ಯಕ್ರಮ ನೋಡ್ತಾ ಇದ್ರಿ. ಇವೆಲ್ಲದರ ಜೊತೆಗೆ ಕರೆಗಳು ಕೂಡ ಬರ್ತಾ ಇದೆ, ಮಾತಾಡ್ತೀನಿ ನಾನು. ಆ ಒಂದು ಎಕ್ಸ್ಪೀರಿಯನ್ಸ್ ಸರ್, ಅಲ್ಲಿ ಹೋಗಿ ರೀಚ್ ಆದಾಗ ನೋಡಿದಾಗ ಎಷ್ಟು ಖುಷಿಯಾಗಿತ್ತು ಅಂತ ಹೇಳಿ ಅಲ್ಟಿಮೇಟ್ಲಿ ಕೊನೆಯದಾಗಿ. ಆ್ಯಕ್ಚುಲಿ ನಮ್ಮ ಇಸ್ಲಾಮಲ್ಲಿ ಹೇಳ್ತಾರೆ, ಮುಸ್ಲಿಮ್ಸರಲ್ಲಿ ಕಅಬ ನೋಡ್ತೀವಲ್ವ, ಕಅಬ ನೋಡಿದ ತಕ್ಷಣ ನಾವು ಒಂದು ಪ್ರಾರ್ಥನೆ ಮಾಡ್ತೇವೆ, ಆ ದುವಾಕ್ಕೆ ಅಕ್ಸೆಪ್ಟ್ ಆಗುತ್ತೆ, ಜಲ್ದಿ ಅಕ್ಸೆಪ್ಟ್ ಆಗುತ್ತೆ ಅಂತೇಳಿ. ಅಂಥ ಸಂದರ್ಭದಲ್ಲಿ ಅದು ದುವಾ ಮನಸ್ಸಲ್ಲಿ ಏನೆಲ್ಲ ಆಗ್ತಿದ್ದು ನನಗೇನೆ ಗೊತ್ತು. ಯಾಕೆಂದರೆ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಅಲ್ಲಿಂದ ಹತ್ತಿರ ತನಕ ಹೋಗುವಾಗ ತಲೆ ಕೆಳಗಡೆ ಮಾಡ್ಕೊಂಡು ಹೋಗಿದ್ದೀನಿ. ನನ್ನ ಜೊತೆ ಹೇಳ್ತಿದ್ರು, ನೀವು ತಲೆ ಮೇಲೆ ಹತ್ತಬೇಡ, ತಲೆ ಮೇಲೆ ಹತ್ತಬೇಡ, ಹತ್ತಿರ ಹೋಗಿ ನೋಡುವ ಅಂತೇಳಿ. ಹತ್ತಿರ ಹೋಗಿ ನೋಡಿದ್ಮೇಲೆ ಹತ್ತಿರ ತುಂಬ ಹತ್ತಿರ ಕಾಣ್ತು, ತುಂಬ ಖುಷಿ ಇತ್ತು. ಅದೊಂದು ಅದು ಎಂಥ ಫೀಲಿಂಗ್ಸ್ ಅಲ್ಲ, ಎಂಥ ಫೀಲಿಂಗ್ಸ್ ಅಲ್ಲ. ನಾನು ಹೇಳಿಲ್ಲ, ಅದನ್ನು ನೋಡುವಾಗ ಯಾವ ನೋವು ನನಗೆ ಅಲ್ಲಿ ನನಗೆ ಗೊತ್ತಾಗಲಿಲ್ಲ. ಯಾವ ನೋವು, ನನ್ನ ಕಾಲು ನೋವಾಗ್ತಾಯಿತ್ತು, ಆದರೂ ನನಗೆ ಅಲ್ಲಿ ಏನು ಗೊತ್ತಾಗಿಲ್ಲ. ನೋವು ಇವು ಯಾವುದು ಗೊತ್ತಾಗ. ನಾನು ಪ್ರಾರ್ಥನೆ ಮಾಡಿ ನನ್ನ ಹುಂಬ್ರವನ್ನು ಕರ್ಮವನ್ನು ಪೂರ್ತಿಗರಿಸಿ ಮತ್ತು ಅಲ್ಲಿ ರೂಮ್ ತೆಗೆದು ಅಲ್ಲಿ ಸ್ಟೇ ಮಾಡಿದ್ದೆ. ಓಕೆ ಓಕೆ. ಹಾಗೆ 4 ತಿಂಗಳುಗಳ ಕಾಲ ಅಲ್ಲಿ ಇದ್ರಿ, ಹೌದು ಅಲ್ವಾ? ಸೊ ಹಾಗಿದ್ದಾಗ ಈ ರೀತಿ ಒಂದು ಖುಷಿ ಜೊತೆಗೆ ಸಾರ್ಥಕತೆ ತಮಗೆ ಸಿಕ್ಕಿದೆ ಈ ಒಂದು ಜರ್ನಿಯಲ್ಲಿ, ಅಲ್ವಾ ಸರ್? ಜೊತೆಗೆ ಹೀಗಿದ್ದಾಗ ತಾವು ಈ ಒಂದು ಸಂದರ್ಭಗಳಲ್ಲಿ ಲಾಂಗ್ ಜರ್ನಿ ಹೋಗ್ತಾರೆ ಅಥವಾ ಎಲ್ಲರೂ ಕೂಡ ಇದೇ ರೀತಿ ಹೋಗಬೇಕು ಅಂತ, ಕೆಲವು ಕಡೆಗಳಿಗೆ ಹೋಗಬೇಕು ಅಂತ ಬಂದಾಗ ಯಾರಿಗಾದ್ರೂ ಒಂದು ಟಿಪ್ಸ್ ಕೊಡುವಂಥದ್ದು ಏನಾದರೂ ಇದ್ರೆ ಏನು ಹೇಳ್ತೀರಾ ಸರ್? ಅದೇ ಸರ್, ನಾನಿವಾಗ ಹೇಳ್ತೀನಿ, ನಾನಿವಾಗ ನಡ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಮಂದಿ ವಿರುದ್ಧ ಮಾಡ್ತಾರೆ. ಇನ್ನು ನೀನು ಹಾಗೆ ನಡ್ಕೊಂಡು ಹೋಗಂತ ಹೇಳಿ ನಾನು ಮತ್ತೆ ಅವರಿಗೆ ಪ್ರೇರಣೆ ಕೊಟ್ಟರೆ ಅದಕ್ಕಿಂತ ವಿರುದ್ಧ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಅವರವರ ನಿಯತ್, ಅವರ ಮನಸ್ಸಂತ ಇರುತ್ತಲ್ವ, ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವನು ಜೆನ್ಯೂನ್, ಅವನ ಮನಸ್ಸು ಕ್ಲೀನ್ ಇದೆಯಾ, ಅವನಿಗೆ 100% ತಲುಪಿಸ್ತಾನೆ. ಅದು ವಿಮಾನನ, ಕಾಲ್ನಡಿಗೆ ಮೂಲಕನ, ಶಿಪ್ ಮೂಲಕನ, ಯಾವ್ದಾದ್ರು ಒಂದು ಹೆಂಗಾದ್ರೂ ಅಲ್ಲಿ ತಲುಪಿಸ್ತಾನೆ. ಅದು ಬಿಟ್ಟು ನಾನು ಪ್ರೇರಣೆ ಅಂದ್ರೆ ನಾ ಹೇಳಿದೆ ಅಲ್ವಾ, ಹಠ ಹಿಡೀರಿ. ಒಂದು ನಮ್ಗೆ ಒಂದು ಗೋಲ್ ಅಂತ ಇರುತ್ತೆ ಕಲಿಯುವುದರ ವಿಷಯ, ಸ್ಪೆಷಲ್ ಮಕ್ಕಳಿಗೆ ನನ್ನ ಅನುಭವದ ಮಾತಲ್ಲಿ ಹೇಳ್ತಾರೆ, ಒಂದು ಗೋಲ್ ಅಂತ ಹಿಡಿ, ಆ ಗೋಲ್ ನೀವು ಅಚೀವ್ಮೆಂಟ್ 100% ಮಾಡ್ತೀರಾ. ಓಕೆ. ಅಲ್ಲ, ಈ ರೀತಿ ಪಾದಯಾತ್ರೆ ಹೋಗ್ತಾರೆ ಅಥವಾ ಬೇರೆ ಕಡೆಗಳಿಗೂ ಕೂಡ ಈ ರೀತಿ ಕಾಲ್ನಡಿಗೆ ಹೋಗಬೇಕು ಅನ್ನುವಂಥದ್ದು ಬಹಳ ಜನರಿಗೆ ಇರುತ್ತೆ. ಸೊ ಹಾಗಿದ್ದಾಗ ಅಂಥವ್ರಿಗೆ ಏನಾದ್ರು ಟಿಪ್ಸ್ ಕೊಡುವಂಥದ್ದಿದ್ರೆ ಏನು ಕೊಡ್ತೀರಾ ಸರ್? ಆ ರೀತಿ ಅಂದ್ರೆ ತಾವುಗಳು ಹೋಗಿ ಎಕ್ಸ್ಪೀರಿಯನ್ಸ್ ಇದೆ, ನೀವು ಹೇಳ್ತಾರೆ ಮಕ್ಕಕ್ಕೇನಲ್ಲ, ಬೇರೆ ಕಡೆಗಳಿಗೆ ಹೋಗ್ಬೇಕು ಅಂದ್ರೆ ತಾವೀಗ ಮಕ್ಕಕ್ಕೆ ಹೋಗಿದ್ರಿ, ಇತರರಿಗೆ ಬೇರೆ ಕಡೆಗಳಿಗೆ ಹೋಗಿ ಏನಾದ್ರು ಸಾಧನೆ ಮಾಡಬೇಕು, ನಾವು ಈಗ ಕಾಲ್ನಡಿಗೆಯಲ್ಲಿ ಒಂದು ಕಡೆಗೆ ಹೋಗ್ಬೇಕು ಅಂತ ಬಂದಾಗ, ಸೊ ಅಂತವರಿಗೆ ಏನಾದ್ರೂ ಒಂದು ಆಸೆ ಇರುತ್ತೆ ಹೋಗ್ಬೇಕು. ಹಾಗಿದ್ದವರಿಗೆ ಅಂತವರಿಗೆ ನಾವು ಹೇಗೆ ನಮ್ಮ ಬಾಡಿಯನ್ನು ಮೇಂಟೈನ್ ಮಾಡ್ಬೇಕು, ಯಾವ ರೀತಿ ಇರಬೇಕು ನಮ್ಮ ಜರ್ನಿ, ಸೊ ಅದೊಂದು ಒಳ್ಳೆ ಟಿಪ್ಸ್ ಆಗಿರುತ್ತೆ ಸರ್. ಬರ್ತೇನೆ ಸರ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರಿನಿಂದ ಸರ್? ನಾನು ಬೆಂಗಾರ ಸರ್, ಅಬ್ದುಲ್ ಮಜೀದ್ ಬೆಂಗಾರ ಹಿಡಿದ. ನಮಸ್ಕಾರ ಅಬ್ದುಲ್ ಅಣ್ಣ. ಪಾತಿರ್ಲೆ ಸರ್, ಪಾತಿರ್ಲೆ ದಾದವನ್ ಪಾರ್ ಅತ್ತು ಜನ ದುಂಬಂಜಿ ಜನ ಪಂಡತ್ತೆ ಅವು ನರಪೆರಿಜಿ ಅಂಚೆ ಬೋರ ಇದ್ದಾವ ಆರಾಮ ಅಂಚೆ ಅಂದ ಮುಕ್ಕಳು ಮಲ್ತಿದ್ವಿ ಜನಕ್ಕಳು ಆರಾಮ ಅಂತ. ನಿಜ ಆ ಜನ ಮಲ್ತಿನ ಕಾರ್ಯ ಎಡ್ಡ ಕಾರ್ಯನು ಅದೇ ನಿಜ ಇಷ್ಟಪಟ್ಟನೆ ಕಾರ್ಯ ಪಂಡ ದಾಯ ಪಂಡ ಕಂಡ ಇತ್ತ ಎಂಕ್ಲ ಇಟ್ಟಿದ್ದೀರಿ SSF ಕೆಲವು ಪಾರ್ಟಿ ಬೂರ ಅದು ಬೂರ ಬಾರಿ ಜನ ಮಲ್ತಿನ ದೇವರ ದಯ ಬಂದವರು. ಅದೇ ಕರೆಕ್ಟ್ ದೇವರ ದಯೆ ಇಜ್ಜಂದೆ ಪೋರೆ ಸಾಧ್ಯ ಜೀವನ್ ಅಂದಪ್ಪ ಆ ಒಂಜಿ ವಿಚಾರ ಬೊಕ್ಕ ನಮ್ಮ ತುಲೆ ದೇವೇರೆ ಬಂಗವತ್ತು ಬನ್ನಾಗ ಏರೆಲ್ಲ ಬರೋಚಿ ಬಂದ್ಬಿಟ್ಟಿರ್ ದೇವೇರೆ ದಾದ ಉನ್ ಪರ್ ಅಂದಪ್ಪ ವಿಮಾನ ಇಜ್ಜಿ ಬಸ್ ಇಜ್ಜಿ ಪೂರ ಸವಲತ್ತೊಂದು ಬಂದ ಪೋತೇರು ಪೂರ ಪೂರ ಪೋತೇರು. ಕರೆಕ್ಟ್ ಮಲ್ಲ ಮಲ್ಲ ಜನಕಲ್ ಪಂಡಿತರ್ನಾಗ ಪೂರ ಯಾತ್ರೆ ಮಲ್ತಿನ ಉಂಟು ಇತ್ತ ಮಾತ್ರ ಮಕ್ಕಳು ಬಂತಿನ ಅವು ಅವರ ಕೆಲವು ಜನಕ್ಕಳು ಒಂದಿನ ತರ ಪಾರ್ಟಿ ಬಂದ್ರೆ ಕೆಲವು ಪಾರ್ಟಿ ಆತನ ಈ ಪಾರ್ಟಿ ಮುಖಾಂತರ ಕೆಲವು ಪೋತೇರು. SSF ವ್ಯವಸ್ಥೆ ಅವು ಪೂರ ಅವು ಪೂರ ನಮ್ಮ ಲೆಕ್ಕ ಬಂತಾರೆ ಬಂದು ಮತ್ತೆ ಆರ್ ಮಾತ್ರ ಯಾತ್ರೆ ಬಂದ ಅಮ್ಮನ ಆಶೀರ್ವಾದ ಇತ್ತು ನಿಂತಾರ್ಬೋದು ಕರೆಕ್ಟ್
ಇಟ್ಟಿಂದ ಓಡೆಗಳ ಹೋದ್ ಬರಲಿ ಬಂದು ಹಿರಿಯರು ಪಂಚಾಯತ್ ಅವರ ಜನಕ್ಕೆ ನಂಬುದು ಭೂಮಿಗೆ ನಮ್ಮ ಫಸ್ಟ್ ಪುನಃ ಅಮ್ಮನ ಆಶೀರ್ವಾದ. ಅತೆ ನಿಜ ಅಮ್ಮನ ಆಶೀರ್ವಾದನೆ ಪತಂ ಬೋತಿನಾರ್ ಅತೆ ಭೂಮಿ ಫಸ್ಟ್ ದೇವಿಗೆ ಫಸ್ಟ್ ಸ್ಥಾನ ಕೊಡ್ತೀನಿ ಅಮ್ಮ ಅದು. ಓಕೆ ನಿಜ 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 ಎಸ್ ಸರ್ ಅರ್ನ ಅಮ್ಮನ ಆಸೆ ಇಲ್ಲ ಅರೆ ಈಡೇರಿಸಿದ್ದೇನೆ ನೋ ಡೌಟ್ ಅವನ ವಿಚಾರಡ್ ಅಂಚದು ಬಾರಿ ಪೊರ್ಲದ ಪಾತ್ರ ಸರ್ ಅಮ್ಮನ ಆಶೀರ್ವಾದ ಇತ್ತಿನೇ ದಾರ್ಬೋದು ಬರ್ತೀವಿ ಅಂದಪ್ಪ ನಿಜ 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 ಅಂಚ ಎಸ್ ಸರ್ ಥ್ಯಾಂಕ್ ದಾದ ಪಂಪರ್ ಸರ್ ಅದು ಜನಕ್ಕೆ ಪ್ರೀತಿಲ ಸಿಕ್ತು ನಮ್ಮ ಕರ್ನಾಟಕದ ಜನಕ್ಕೆ ಪ್ರೀತಿಲ ಸಿಕ್ಕೊಂಡು ದೂರಲ ಸಿಕ್ಕನಾರೆ ನನ್ನ ದೇವರ ಅರೆಗಿನ ಆರೆಗಳ ಪೂರ ಜವಣೆಯರಿಗೆ ಹೋಯರೆತ್ತ ಅವರು ಅತೆ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಬ್ದುಲ್ ಸರ್ ದೇವರ ಅಡ್ಡ ಮಾಡ್ತಾರೆ ಆರ್ನ ಕೂಟು ಕುಟುಂಬ ಪೂರ ದೇವರ ಅಡ್ಡ ಮಾಡ್ಬಾರ್ದು. ಅತೆ ಎಸ್ ಸರ್ ಥ್ಯಾಂಕ್ ಯು ಅಬ್ದುಲ್ ಸರ್ ಸೊಲ್ಮೇಲು ಎಸ್ ಬೆಂಗರ್ ಹಿಡ್ದ ಅಬ್ದುಲ್ ಸರ್ ಫೋನ್ ಮಾಡಿದ್ದಾರೆ ಎಸ್ ಸರ್ ದಾದ ಪನ್ಪಾಡ್ ಸರ್ ಅವರಲ್ಲಿ ನಾನು ನಿಮ್ಗೆ ಯಾವಾಗ ಹೇಳಿದೆ ನಾನು ಯಾವ ವಿಷಯದಲ್ಲಿ ಆ ವಿಷಯದಲ್ಲಿ ಆರ್ಗ್ಯುಮೆಂಟ್ ಮಾಡಕ್ಕೆ ಬರಲ್ಲ ಯಾಕೆಂದ್ರೆ ನನಗೆ ಎಲ್ಲ ಸಂಘಟನೆಯವರು ಬೇಕು, ಎಲ್ಲ ರಾಜಕೀಯದವರು ಬೇಕು. ನಾನು ಒಂದು ಪಕ್ಷ ಒಂದು ಸಂಘಟನೆ ಅವರಿಂದ ಯಾರು ಕೇಳಿ ಅಲ್ಲ ಅವರಿಂದ ಇದು ಮಾಡ್ಕೊಂಡು ಹೋಗಿರೋದಲ್ಲ. ನಾನು ನಿಮ್ಗೆ ಅದಕ್ಕೆ ಆ ಮ್ಯಾಟರ್ ನಾವು ಹೋಗ್ಲಿಕ್ಕೆ ಅಲ್ಲಿ ಸೈಡಲ್ಲಿ ಇಟ್ಟೆ. ಮತ್ತೆ ನನಗೆ ಬೆರಳು ತೋರಿಸಬಾರ್ದು ಅವರು ಆ ಸಂಘಟನೆಗೆ ಇದೆ ಹೇಳಿದೆ. ನಾ ಎಲ್ಲ ಸಂಘಟನೆ ಸಪೋರ್ಟ್ ತಗೊಂಡೆ, ಎಲ್ಲ ರಾಜಕೀಯ ಪಕ್ಷದಿಂದ ಸಪೋರ್ಟ್ ತಗೊಂಡೆ ಹೋಗಿರೋದು. ನಾನು ಯಾವ ಧರ್ಮ ನೋಡಿಲ್ಲ, ಯಾವ ಜಾತಿ ನೋಡಿಲ್ಲ, ನನಗೆಲ್ಲ ಸಪೋರ್ಟ್ ಇಂದ ಹೋಗಿರೋದು. ಅದಕ್ಕೋಸ್ಕರ ನಾನು ಅವಾಗಲೇ ಬಿಟ್ಟಿದ್ದೀನಿ. ಇವರು ಕರೆಕ್ಟ್ ನಿಮಗೆ ಸಜೆಷನ್ ಇವಾಗ ಕೊಟ್ಟಿರ್ಬೋದು, ಕರೆಕ್ಟ್ ಆಗಿ ಹೇಳಿದ್ದಾರೆ ಅವರು. ಹೌದು ನಿಜವಾಗಿರೋ ಮಾತುಗಳನ್ನು ಹೇಳಿದ್ದಾರೆ. ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಎಲ್ಲಿಂದ ಸರ್? ಉಡುಪಿಯಿಂದ. ತಮ್ಮ ಹೆಸರು? ಇಸ್ಮಾಯಿಲ್ ಅವರು. ಇಸ್ಮಾಯಿಲ್ ಅವರು ಎಸ್ ಸರ್ ನಮಸ್ತೆ, ಮಾತಾಡಿ ಸರ್. ನಮಸ್ತೆ. ನಮಸ್ತೆ. ಅಸ್ಲಾಂ ವಲೈಕುಂ. ಈಗ ನೋಡಿ ಅವರೊಂದೆರಡು ಮಾತು ಹೇಳಿದ್ರು, ನಡ್ಕೊಂಡು ಹೋಗಿದ್ದು ಹಾಗೆ ಹೀಗೆ ತಪ್ಪು ಅಂತ ಹೇಳಿ. ಸಣ್ಣ ಒಂದು ಮಾತು ಹೇಳ್ತೇನೆ. ನನ್ನ ಅಕ್ಕ 2 ವರ್ಷದಿಂದ ಹಣ ಒಟ್ಟು ಮಾಡಿದ್ರು, ಅವರಿಗೆ ಅಲ್ಲಿ ಹೋಗಿ ಮುಟ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅವರಿಗೆ ಕಾಯಿಲೆ ಬಂತು ಆಯ್ತಾ. ಈಗ ಹಣ ಖರ್ಚಾಗಿ ಹೋಯ್ತು. ಇಂತ ಒಂದು ಪುಣ್ಯಾತ್ಮ ಇಲ್ಲಿಂದ ಅಲ್ಲಿ ನಡ್ಕೊಂಡು ಹೋಗಿದ ಅಂತ ಹೇಳಿದ್ರೆ ಇವರ ಹತ್ರ ಕೋಟಿಗಟ್ಟಲೆ ಇಬ್ಬರ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ? ಒಂದು ಸಲ ಹೋಗಿ ಬರ್ಲಿ ನೋಡೋದು. ಅವನ ಅಪ್ಪಣೆ ಇತ್ತು, ಅವನ ಅಪ್ಪಣೆ ಪ್ರಕಾರ ಈ ಜನ ಅಲ್ಲಿಗೆ ಹೋಗಿ ಮುಟ್ಟಿ ಅಲ್ಲಿಂದ ಪ್ರಾರ್ಥನೆ ಮಾಡಿ ಇಲ್ಲಿ ಬಂದಿದ್ದಾರೆ ಅವರು. ನಿಜ 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 ನಿಜ. ಈಗ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾರೆ, ಎಲ್ಲ ಯಾರ ಕೇಳ್ಕೊಂಡು ಹೋಗ್ತಾರೆ ಇಲ್ಲಿಂದ ಅಲ್ಲಿಗೆ ಕಾಲ್ನಡಿಗೆಯಲ್ಲಿ. ಈ ಮನುಷ್ಯ ಇಲ್ಲಿಂದ ಅಲ್ಲಿ ಹೋಗಿದಲ್ಲ. ಸಾರ್ವಜನಿಕರು ಅವನಿಗೊಂದು ಆಶೀರ್ವಾದ ಉಂಟು, ಸಾರ್ವಜನಿಕರ ಒಂದು ಬೆಂಬಲ ಉಂಟು, ಇಡೀ ಕರ್ನಾಟಕ ಜನಗಳ ಬೆಂಬಲ ಉಂಟಲ್ಲ ಅವರಿಗೆ. ಇಂತ ಮಾತಾಡೋದು ಸರಿಯಾ? ಇವ್ರು ಹುಟ್ಟಿದ್ ಮೊದ್ಲ, ಕುರಾನ್ ಹುಟ್ಟಿದ್ ಮೊದ್ಲ ಅಲ್ವಾ? ನನ್ಗೆ ಅದೊಂದು ಪ್ರಶ್ನೆ ಉತ್ತರ ಕೊಡ್ಲಿ. ಹಿಂದಿನ ಕಾಲದಲ್ಲಿ ನಡ್ಕೊಂಡು ಹೋಗ್ತಿದ್ರು, ಸಮುದ್ರ ಮಾರ್ಗವಾಗಿ ಹೋಗ್ತಿದ್ರು. ಅದ್ರಲ್ಲಿ ಕೆಲವರು ಮಧ್ಯದಲ್ಲಿ ತೀರ್ಕೊಂಡು ಹೋಗ್ತಿದ್ರು. ಅವರಿಗೆ ಬೆಳೆ ಬಟ್ಟೆ ಕಟ್ಟಿ ಕಫನ್ ಕಿಟ್ಟಿ ಅವರಿಗೆ ಸಮುದ್ರದಲ್ಲಿ ಬಿಡ್ತಿದ್ರು. ವಾಪಸ್ ತಿರುಗಿ ಅವ್ರು ಬರ್ತಿರ್ಲಿಲ್ಲ. ಇವ್ರದ್ದು ಕೋಟಿಗಟ್ಟಲೆ ಹಣ ಉಂಟಲ್ಲ, ಒಂದು ಸಲ ಹೋಗಿ ತಿರುಗಿ ಬರ್ಲಿ ನೋಡುವ. ಇವ್ರದ್ದು ಸಾಧ್ಯ ಉಂಟಾ? ಅಂತ ಒಂದು ಬಾಲಕ, ಅಂತ ಒಂದು ಹುಡುಗ ಹೋಗಿ ಬರಲವರಿಗೆ ಇವ್ರು ಎಲ್ಲರೂ ಸೇರಿ ಅವರಿಗೊಂದು ಆಶೀರ್ವಾದ ಕೊಡುದ ಅಲ್ವಾ? ಕರೆಕ್ಟ್ ಆಶೀರ್ವಾದ ಯಾರಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ ಉಂಟು? ಹೌದು ಹೌದು ನಿಜ ನಿಜ. ಎಸ್ ಸರ್ ತಮ್ಗಂತೂ ಖುಷಿ ಸಿಕ್ಕಿದೆ ಅಂತ ಹೇಳ್ತೀರಿ. ಓಕೆ ಎಸ್ ಸರ್ ಥ್ಯಾಂಕ್ ಯು ಇಸ್ಮಾಯಿಲ್ ಅವರೇ. ಓಕೆ ತಮಗೆ ಖುಷಿ ತಂದಿದೆ ನೌಷಾದ್ ಅವರು ಈ ಒಂದು ಜರ್ನಿಯನ್ನ ಮಾಡಿರುವಂತ. ಯಾಕಂದ್ರೆ ಬಹಳಷ್ಟು ಜನರಿಗೆ ಖುಷಿ ತಂದಿದೆ. ಯಾಕಂದ್ರೆ ಬಹಳಷ್ಟು ಜನರು ಕರೆಯನ್ನ ಮಾಡ್ತಾ ಇದ್ರಿ, ಜೊತೆಗೆ ಬಹಳಷ್ಟು ಜನರು ಕಮೆಂಟ್ಸ್ ಗಳನ್ನು ಕೂಡ ಹಾಕ್ತಾ ಇದ್ದಾರೆ. ಆಯೇಷತುಲ್ ರಿಜಾ ಅವರು, ಕಲಂದರ್ ಶಾಫಿ ಅವರು, ಮಾಶಾ ಅಲ್ಲಾ, ಜೊತೆಗೆ ಹಬೀಬಲ್ನೆಲ್ಲ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮ, ಹಾಗೆ ಧನ್ಯವಾದಗಳು, ತುಳುನಾಡ ಭಾರತ ಅತ್ಯುತ್ತಮ ಕಾರ್ಯಕ್ರಮ, ಇಂದು ಕುಮಾರ್ ಹೇಳ್ತಾ ಇದ್ದಾರೆ ಗ್ರೇಟ್ ನೌಷಾದ್ ಅಂತ ಹೇಳಿ. ಸೊ ಹಾಗೆ ಬಹಳಷ್ಟು ಜನರು ಪ್ರಶಂಸೆಯ ಮಾತುಗಳನ್ನು ಆಡ್ತಾ ಇದ್ದಾರೆ, ಬಹಳಷ್ಟು ಜನರು ಇವರುಗಳನ್ನ ಅಭಿನಂದನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಒಂದು ನಿಲುವನ್ನು ಅಂದರೆ ಇಟ್ಸ್ ನಾಟ್ ಸೋ ಈಸಿ ಆ ರೀತಿ ಕಾಲ್ನಡಿಗೆಯಲ್ಲಿ ಹೋಗುವಂಥದ್ದು. ಹೇಳುವವರು ಏನೇ ಹೇಳಿ ಬೆರಳೆಣಿಕೆಯ ಜನ ಮಾತ್ರ, ಆದರೆ ಅವರ ಹಿಂದೆ ಬಹಳಷ್ಟು ಜನರ ಪ್ರೋತ್ಸಾಹ ಇತ್ತು, ಅಭಿಮಾನ ಇತ್ತು. ಯಾವ ರೀತಿ ಆ ಜನರು, ನೂರಾರು ಜನರು ಓಡಿಕೊಂಡು ಬರ್ತಾ ಇದ್ರು, ಇವರಿಗೆ ಸಪೋರ್ಟನ್ನು ಮಾಡ್ತಾ ಇದ್ರು, ಜೊತೆಗೆ ಇವರ ಮೇಲೆ ಒಂದು ಅಭಿನಂದನೆಗಳನ್ನು ಕೊಡ್ತಾ ಇದ್ರು, ಜೊತೆಗೆ ಅಭಿನಂದನೆಗಳ ಮಹಾಪುರ ಬರ್ತಾ ಇದ್ರು, ಜೊತೆಗೆ ಹೇಗೆ ಇವರಿಗೆ ಗೌರವವನ್ನು ಕೊಡ್ತಾ ಇದ್ರು. ಇವೆಲ್ಲಕ್ಕಿಂತ ಮಿಗಿಲಾಗಿ ಹೇಗೆ ದೇವರ ಕೃಪೆ ಇವರ ಮೇಲೆ ಇತ್ತು ಅನ್ನುವಂಥದ್ದು ತಾವೆಲ್ಲರೂ ಕೂಡ ನೋಡಿದಿರಿ. ಹಾಗಿದ್ದಾಗ ಸೇಫ್ ಆಗಿರುವಂಥ ಒಂದು ಜರ್ನಿಯನ್ನು ಇವರು ಮಾಡಿದ್ದಾರೆ. ಆ ಒಂದು ಮೆಕ್ಕಕ್ಕೆ ಹೋಗಿ ಪವಿತ್ರವಾಗಿರುವಂಥ ದರ್ಶನವನ್ನು ಮಾಡಿಕೊಂಡು ಬಂದಿರಂತ ಬಂದಾಗ ಅದು ಸಾರ್ಥಕತೆ ನಿಜವಾಗ್ಲೂ ಕೂಡ. ಹೇಳುವವರು 100 ಜನ 100 ಹೇಳ್ತಾರೆ, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಇವೆಲ್ಲದ ಜೊತೆಗೆ ದೇವರಿಗೆ ಮೆಚ್ಚಬೇಕು, ದೇವರಿಗೆ ಮೆಚ್ಚಿದಾಗ ಮಾತ್ರ ಇಂಥ ಒಂದು ಸಾಧನೆಗಳು ಅಥವಾ ಇಂಥ ಒಂದು ಅನುಗ್ರಹ ಆಗಲಿಕ್ಕೆ ಸಾಧ್ಯ ಆಗಿರುವಂಥದ್ದು, ನೋ ಡೌಟ್ ಒಂದು ವಿಚಾರಗಳಲ್ಲಿ. ಹಾಗಿದ್ದಾಗ ಎಸ್ ಸರ್, ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲರಿಗೂ ಕೂಡ ಜರ್ನಿ ಮಾಡೋರಿಗೆ ತಮ್ಮ ಒಂದು ಒಳ್ಳೆಯ ಒಂದು ಟಿಪ್ಸ್ ಕೊಡಬೇಕು ಅಂತ ಹೇಳಿದಾಗ ನಡಗಬೇಕು, ಕಷ್ಟ ಆಗುತ್ತೆ, ಸೊ ಏನು ಹೇಳ್ತೀರಿ?
ಅದಕ್ಕಿಂತ ಮುಂಚೆ ಮೊದಲೇ ಮಕ್ಕಕ್ಕಂತ ನಾ ಹೇಳಲ್ಲ, ಯಾಕಂದ್ರೆ ಸ್ವಲ್ಪ ಮಂದಿ ಅದನ್ನ ಮಾತಾಡ್ತಾರೆ. ಮಕ್ಕಕ್ಕೆ ನಡಿಬೇಕಂತ ನಾನು ಹೇಳ್ತಾ ಇಲ್ಲ, ಎಲ್ಲರೂ ಬೇರೆ ನಡೆಯುವವರು ಯಾರಾದ್ರೂ ಇದ್ರೆ ಮಕ್ಕಕ್ಕೆ ಅವರವರ ನಿಯತ್ತಾಗಿತ್ತು ಅವ್ರು ಏನ್ ಬೇಕಾದ್ರೆ ಮಾಡ್ಲಿ. ಬಟ್ ಮಕ್ಕ ಎಲ್ಲರಿಗೂ ತಲುಪುವಂತದ್ದು ದೇವರು ಕೊಡ್ಬೇಕು, ಯಾಕಂದ್ರೆ ಪ್ರತಿಯೊಬ್ಬರ ಆಸೆ ಆಗಿರುತ್ತೆ ಮುಸ್ಲಿಮ್ಸರದ್ದು. ಅದಕ್ಕೋಸ್ಕರ ಬೇರೆ ಎಲ್ಲ ಹೋಗ್ಬೇಕಾದ್ರೆ ಮೊದಲನೇದಾಗಿ ಶೂಸ್, ನಮಗೆ ಶೂಸ್ ಇಲ್ಲ, ಶೂಸ್ ಒಳ್ಳೆ ಶೂಸ್ ಬೇಕು. ಯಾಕಂದ್ರೆ ನಮ್ಮ ಒಂದು ಟೈರ್ ಅಂತ ಇರೋದು ನಮ್ಮ ಕಾಲಾಗಿರುತ್ತೆ. ಆ ಟೈರ್ ಇದ್ದರಿಂದ ನಮಗೆ ಹೋಗೋಕ್ಕಾಗುತ್ತೆ, ಕಾಲಿದ್ದರಿಂದ ನಮಗೆ ಸರಿಯಾಗಿ ಹೋಗೋಕ್ಕಾಗುತ್ತೆ. ಎರಡನೇ ನಮಗೆ ಡ್ರೆಸ್ ನಾವು ಬೇಕಾದಂಥ ಡ್ರೆಸ್, ಕಾಟನ್ ಪ್ಯಾಂಟ್ ಆಗಲಿ ಶರ್ಟ್ ಎಲ್ಲ ಹಾಕೊಂಡು ಹೋಗೋಕ್ಕಲ್ಲ ಆಗಲ್ಲ. ಅದಕ್ಕೆ ಬೇಕಂತ ನೈಟ್ ಡ್ರೆಸ್, ಕ್ಲೋತ್ ಒಳ್ಳೆ ಇದು ಬ್ರ್ಯಾಂಡೆಸ್ ಒಳ್ಳೆ ಡ್ರೆಸ್ ಸಿಗುತ್ತೆ. ಅಂಥದ್ದಾಗಿದ್ದು ನಮಗೆ ಬೇಹವರಿಗೆ ಒಳ್ಳೆ ಆಗುತ್ತೆ. ಇಂಥದ್ದೇ ಬೇರೆ ನೀರಿಗೆ ಮತ್ತೆ ಸ್ವಲ್ಪ ಮಂದಿ ಹೇಳ್ತಾರೆ ಏನೋ ಗುಲ್ಕೂಸ್ ಹಾಕಿ ಅದು ಹಾಕಿ ಎನರ್ಜಿ. ನನಗೆ ಅಂತ ಅನುಭವ ಏನಿಲ್ಲ. ಎನರ್ಜಿ ನಾನು ನಾರ್ಮಲ್ ನೀರೇನು ಅದೇ ಕುಡಿತಾ ಇದ್ದೆ. ಮತ್ತೆ ಫ್ರೂಟ್ಸ್ ಅಲ್ಲಿ ತಿನ್ಬೋದು, ಸ್ವಲ್ಪ ಎನರ್ಜಿ ಸಿಗುತ್ತೆ. ಫ್ರೂಟ್ಸ್ ವಿಷಯದಲ್ಲಿ ಸ್ವಲ್ಪ ಎನರ್ಜಿ ಸಿಗುತ್ತೆ, ಸ್ವಲ್ಪ ಬಾಡಿ ಸ್ವಲ್ಪ ಹೆಲ್ತಿಯಾಗಿ ಸಿಗುತ್ತೆ ಫ್ರೂಟ್ಸ್ ಅಲ್ಲಿ ಅಂತದೆ. ಮತ್ತೆ ಸ್ಪೆಷಲ್ ಆಗಿ ಬೇರೆ ಏನಿಲ್ಲ. ಬ್ಯಾಗ್ ಅಲ್ಲಿ ಏನೆಲ್ಲ ಇತ್ತು ಸರ್ ತಮ್ಮ ಬ್ಯಾಗಲ್ಲಿ? ಬ್ಯಾಗಲ್ಲಿ ಇಲ್ಲಿಂದ ಹೋಗುವಾಗ ಒಂದು 5 ಪ್ಯಾಂಟ್, 5 ಶರ್ಟ್, ಮತ್ತೆ ನಾರ್ಮಲ್ ಪವರ್ ಬ್ಯಾಂಕ್, ಚಾರ್ಜರ್, ಒಂದು 2 ಬ್ಲಾಂಕೆಟ್, 2 ಬ್ಯಾಗ್ ಚಿಕ್ಕದು ನಾರ್ಮಲ್ ಆಗಿ ಬರುತ್ತಲ್ಲ ಅದು 2. ಅದಾದ್ಮೇಲೆ ನನ್ನ ಸ್ವಲ್ಪ ಟ್ಯಾಬ್ಲೆಟ್ಸ್ ಐಟಮ್ಸು ಮತ್ತೆ ಮೊಬೈಲ್ ಚಾರ್ಜರ್ಸ್ ಅದಿದೆಲ್ಲಾಗಿ ಟೋಟಲಿ ಒಂದು ಚಿಕ್ಕ ಕಿಟ್ ಒಂದು 15ರಿಂದ 20 ಕಿಲೋಮೀಟರ್ ತನಕ ಇತ್ತು. ಓಕೆ, ಮುಂದೆ ಏನಾದ್ರು ಪ್ಲಾನ್ ಇದೆಯಾ? ಫ್ಯೂಚರ್ ಪ್ಲಾನ್ಸ್ ಏನಾದ್ರು ಮತ್ತೆ ಏನಾದ್ರು ಇಂತ ಒಂದು ಸಾಧನೆ ಮಾಡಬೇಕು ಅಲ್ಲ, ಮೆಕ್ಕಲ್ಲದೆ ಬೇರೆ ಕಡೆ ಏನಾದ್ರು ಹೋಗ್ಬೇಕು ಏನಾದ್ರು ಇದೆಯಾ? ಇಲ್ಲ, ಇದಕ್ಕಿಂತ ದೊಡ್ಡ ಜಾಗ ನನಗೆ ಯಾವುದಿಲ್ಲ. ಅದು ನನ್ನನ್ನು ದೇವರು ಪೂರ್ತಿ ಗಳಿಸಿಕೊಟ್ಟಿದ್ದಾನೆ, ಸಾಕು, ಅದೇ ದೊಡ್ಡ ಸಾಧನೆ. ನೆಕ್ಸ್ಟ್ ನಮ್ಮ ಜೀವನ, ಯಾಕಂದ್ರೆ ನಾನು ಕಷ್ಟಪಟ್ಟಿದ್ದೀನಿ. ಕಷ್ಟ ನನಗೇನು ಜೀವನ ಮುಂದಕ್ಕೆ ಸಾಗಿಸ್ಕೊಂಡು ಹೋಗುವಂತ ತಾಕತ್ ನನಗಿದೆ. ಯಾಕಂದ್ರೆ ಕಷ್ಟಪಟ್ಟವನಿಗೇನು ಗೊತ್ತು ಕಷ್ಟದ ಅರಿವೇನು, ಮುಂದಕ್ಕೆ ಜೀವನಕ್ಕೆ ಸಾಗಿಸ್ಕೊಂಡು ಹೋಗ್ಬೋದು ಅಂತ. ಅಂತ ಕಷ್ಟ ನಾ ಪಟ್ಟಿದ್ದೀನಿ. ನಾನು ಏನು ರೋಡ್ ಸೈಡ್ ಅಲ್ಲಿ ನೀನು ಇದು ನಿದ್ರೆ ಮಾಡ್ಬೋದು, ಬಂಗ್ಲೆಯಲ್ಲಿ ನಿದ್ರೆ ಮಾಡ್ಬೋದು, ಎರಡಕ್ಕೂ ನನಗೆ ಆಪ್ಷನ್ ಇದೆ. ಅದೆಲ್ಲ ದುಡ್ಡಿದ್ರು ಇದು ನನ್ನ ಜೀವನ ಸಾಗಿಸಬಹುದು, ದುಡ್ಡು ಇಲ್ಲದಿದ್ರು ನಾನು ಜೀವನ ಸಾಗಿಸ್ತೇನೆ, ನನಗೆ ಅದೂ ಆಪ್ಷನ್ ಇದೆ. ಯಾಕೆಂದ್ರೆ ಮತ್ತೆ ದೇವರ ಮೇಲೆ ಬಿಟ್ಟದ್ದು. ನಾನು ದೇವರಿಗೆ ದೊಡ್ಡವನಲ್ಲ, ನನಗಿಂತ ದೊಡ್ಡವನು ದೇವರಾಗಿರ್ತಾನೆ. ಅದಕ್ಕೋಸ್ಕರ ದೇವರ ಇಚ್ಛೆ ಏನಿರುತ್ತೆ ಅದೇ ಆಗುತ್ತೆ. ಅದಕ್ಕಿಂತ ನಾವು ಒಂದು ಆ ಕಡೆಗೆ ಏನು ಮಾಡೋಕ್ಕಾಗಲ್ಲ. ನನ್ನ ಅಭಿಪ್ರಾಯ ಹೇಳಿದ್ರೆ ನನ್ನ ಜೀವನದಲ್ಲಿ ಇನ್ನು ಮುಂದಕ್ಕೆ ಜೀವನ ಚೆನ್ನಾಗಿರ್ಲಿ, ಎಲ್ಲರೂ ಸಹ ಪ್ರಾರ್ಥನೆ ಮಾಡಿ, ಇನ್ನೂ ಸಹ ನಾನು ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೂ ಸಹ, ನನಗೋಸ್ಕರ ಎಲ್ಲರೂ ಪ್ರಾರ್ಥನೆ ಮಾಡಿ ಅಂತ ಹೇಳ್ತೇನೆ. ಓಕೆ, ಸಚ್ ಅ ಹಂಬಲ್ ಮ್ಯಾನ್. ನಿಜವಾಗ್ಲೂ ಕೂಡ ಆ ಒಂದು ಯಾತ್ರೆ ಇಷ್ಟು ಪರಿಪೂರ್ಣವಾಗಿ ಹೇಗಾಗಿದೆ ಅಂತ ಬಂದಾಗ ಆ ಒಂದು ನಿಷ್ಠೆ, ಆ ಒಂದು ಪ್ರಾಮಾಣಿಕತೆ, ಆ ಒಂದು ಶ್ರದ್ಧೆ, ಜೊತೆಗೆ ಆ ಒಂದು ಹಂಬಲ್ನೆಸ್ ಎಲ್ಲವೂ ಕೂಡ. ಸೊ ಹಾಗಿದ್ದಾಗ ಬಹಳಷ್ಟು ಖುಷಿಯಾಯಿತು ನೌಷಾದ್ ಅವ್ರ ಜೊತೆ ಮಾತಾಡಿದಾಗ. ಯಾಕಂದರೆ ತಾಯಿ ಹೇಳಿದ್ರು ಅನ್ನುವಂತಹ ವಿಚಾರದಲ್ಲಿ, ಜೊತೆಗೆ ಇಲ್ಲೂ ಕೂಡ ಇಮಾದ್ ಇಮ್ರಾನ್ ಅವರು ಹಾಕಿದ್ದಾರೆ ಮಾಕಿ ದುವಾ ಅನ್ನುವಂಥದ್ದು. ಸೊ ಹಾಗಿದ್ದಾಗ ಬಹಳಷ್ಟು ಜನರು ಕಮೆಂಟ್ಸ್ಗಳನ್ನು ಮಾಡ್ತಾ ಇದ್ರಿ, ಜೊತೆಗೆ ಬಹಳಷ್ಟು ಕರೆಗಳು ಬರ್ತಾ ಇದೆ. ಆದರೆ ಸಮಯದ ಭಾವ ತುಂಬಾ ಇದೆ. ಹಾಗಿದ್ದಾಗ ಇನ್ನು ಮುಂದಕ್ಕೆ ಕರೆಗಳನ್ನು ತೆಗೆದುಕೊಳ್ತಾ ಇಲ್ಲ, ಕ್ಷಮಿಸಿ ಆ ಒಂದು ವಿಚಾರಕ್ಕೆ. ಜೊತೆಗೆ ಇದು ಬಹಳಷ್ಟು ವಿಶೇಷ, ಜೊತೆಗೆ ತುಳುನಾಡು ಟು ಆ ಒಂದು ಪವಿತ್ರವಾಗಿರುವಂತಹ ಮೆಕ್ಕಾ ಜರ್ನಿ ಯಾವ ರೀತಿ ಇತ್ತು ಅನ್ನುವಂಥದ್ದು ತಾವು ಕೇಳ್ಕೊಂಡು ಬಂದ್ರಿ. ಜೊತೆಗೆ ಬಹುಶಃ ನಾನು ಇಲ್ಲಿ ಅವ್ರ ಜೊತೆ ಮಾತಾಡುವಾಗ ಸ್ವತಃ ಅನುಭವಿಸಿಕೊಂಡು ಬಂದೆ, ಆ ರೀತಿ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಸೊ ದ್ಯಾಟ್ಸ್ ವೈ ಸಚ್ ಅ ಹಂಬಲ್ ಪರ್ಸನ್ ಹಿ ಇಸ್, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಸೊ ಹಾಗಿದ್ದಾಗ ಯಾವಾಗ ನಾವು ಮನಸ್ಪೂರ್ವಕವಾಗಿ ದೇವರನ್ನ ನಂಬ್ತೀವಿ, ಸೊ ಆವಾಗ ದೇವರ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾರೆ. ಅದೇ ಒಂದು ಬಹುಶಃ ಘಟನೆ ಕೂಡ ಇಲ್ಲೂ ಕೂಡ ನಡೆದಿರುವಂಥದ್ದು. ಯಾಕಂದರೆ ಬರೋಬ್ಬರಿ 8130 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ 1 ವರ್ಷ 2 ದಿನ, ಜನವರಿ 2023 ಜನವರಿ 31 ಪ್ರಾರಂಭ ಮಾಡ್ತಾರೆ. ಈಗ ನಾವು ಜೂನ್ 22 ತಾರೀಕಿನಂದಿದ್ದೇವೆ. ಸೊ ಹಾಗಿದ್ದಾಗ ಅವರು ಫೆಬ್ರವರಿಗೆ ಅಲ್ಲಿ ಹೋಗಿ ರೀಚ್ ಆಗ್ತಾರೆ 2024ರಲ್ಲಿ ಬಂದಾಗ. 1 ವರ್ಷದ ಸುದೀರ್ಘವಾಗಿರುವಂತಹ ಜರ್ನಿ, ಜೊತೆಗೆ ಆ ಜರ್ನಿಯಲ್ಲಿ ಬಂದಂತಹ ಅದೆಷ್ಟೋ ಸವಾಲುಗಳು, ಆ ಸವಾಲುಗಳು ಬೆಟ್ಟದಷ್ಟಿದ್ರೂ ಕೂಡ ಅದು ಹುಳಕಡ್ಡಿಯಾಗಿ ಸಡನ್ ಆಗಿ ಎಲ್ಲವೂ ಕೂಡ ಮಾಯವಾಗುತ್ತೆ ಅಂತ ಬಂದಾಗ ಅದು ದೇವರ ಅನುಗ್ರಹ. ಸೊ ಹಾಗಿದ್ದಾಗ ಇಂತಹ ಒಂದು ನಮ್ಮ ತುಳುನಾಡು ಹೆಮ್ಮೆ ಪಡುವಂತಹ ಈ ಒಂದು ಸಾಧನೆಯನ್ನು ಮಾಡಿದ್ದಾರೆ. ನೋಡೋಟ ಒಂದು ವಿಚಾರಗಳಲ್ಲಿ ಅಬ್ದುಲ್ ಖಲೀಲ್ ಯಾ ನೌಷಾದ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತಷ್ಟು ತಮಗೆ ಸಾಧನೆ ಮಾಡಲಿಕ್ಕೆ, ಜೊತೆಗೆ ಮುಂದಿನ ಭವಿಷ್ಯವು ಕೂಡ ತಮಗೆ ಚೆನ್ನಾಗಿರ್ಲಿ ಅಂಡ್ ಒಳ್ಳೇದಾಗ್ಲಿ ಅಂತ ನಾವು ಹಾರೈಸ್ತಾ ಇದ್ದೀವಿ. ಅಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಒನ್ಸ್ ಅಗೇನ್ ಅಭಿನಂದನೆಗಳು, ಸಚ್ ಅ ಹಂಬಲ್ ಪರ್ಸನ್. ಒಳ್ಳೇದಾಗ್ಲಿ ಅಂಡ್ ಥ್ಯಾಂಕ್ ಯು ಸೋ ಮಚ್. ಓಕೆ, ಇದು ನೌಷಾದ್ ಅವರ ಮಾತುಗಳು. ತುಳುನಾಡು ಟು ಮೆಕ್ಕಾ ರೋಚಕ ಪಾದಯಾತ್ರೆ ಯಾವ ರೀತಿ ಇತ್ತು ಅನ್ನೋದನ್ನು ನೋಡ್ಕೊಂಡು ಬಂದ್ರಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.